ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ದಿನ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಅದಕ್ಕಿಂತಲೂ ಕೂಡ ಜಾಸ್ತಿಯಾಗಿ ನಮ್ಮ ದೇಶದ ಹೆಮ್ಮೆ, ನಮ್ಮ ಸೈನಿಕರು, ನಮ್ಮ ಯೋಧರು, ನಮ್ಮ ಯೋಧರ ಶೌರ್ಯ, ತ್ಯಾಗ, ಬಲಿದಾನಕ್ಕೆ ಸಾಕ್ಷಿಯಾಗಿರುವಂಥದ್ದು. ಜೊತೆಗೆ ಇಡೀ ವಿಶ್ವ ನಮ್ಮ ದೇಶದತ್ತ ನಮ್ಮ ಸೈನಿಕರ ಶೌರ್ಯವನ್ನ, ಸಾಹಸವನ್ನ, ಅವರ ತ್ಯಾಗ ಬಲಿದಾನವನ್ನ ಹಾಡಿ ಹೊಗಳಿರುವಂತಹ ಒಂದು ಅದ್ಭುತವಾಗಿರುವಂತಹ ಯುದ್ಧ. ಜೊತೆಗೆ ನಮ್ಮ ಸೈನಿಕರ ಸ್ವಾಭಿಮಾನದ ಸಂಕೇತ, ಪ್ರತೀಕವೂ ಕೂಡ ಹೌದು. 1971ರ ಯುದ್ಧ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂತಹ ಯುದ್ಧ, ಬಾಂಗ್ಲಾದೇಶದ ವಿಮೋಚನೆಗಾಗಿ ನಡೆದಿರುವಂತಹ ಯುದ್ಧ, ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಯುದ್ಧದಲ್ಲಿ ಬರೋಬ್ಬರಿ 93,000 ಶತ್ರು ರಾಷ್ಟ್ರದ ಸೈನಿಕರು ನಮ್ಮ ಭಾರತ ದೇಶದ ಮುಂದೆ ಶರಣಾಗ್ತಾರೆ. ಇಂತಹ ಒಂದು ಅದ್ಭುತವಾಗಿರುವಂತಹ ನಮ್ಮ ಭಾರತ ದೇಶದ ಸೈನಿಕರ ಶೌರ್ಯದ ಪ್ರತೀಕವಾಗಿರುವಂತಹ ಯುದ್ಧ. ಈ ಯುದ್ಧಕ್ಕೆ ಇವತ್ತಿನ ದಿನಕ್ಕೆ ಸೇರಿ ಡಿಸೆಂಬರ್ 16ಕ್ಕೆ ಇವತ್ತಿನ ದಿನಕ್ಕೆ ಬರೋಬ್ಬರಿ 50 ವರ್ಷಗಳ ಸಂಭ್ರಮ ಆಗುತ್ತೆ. ಸ್ವರ್ಣಿಮ ವಿಜಯ ದಿವಸ್. ವಿಜಯ ದಿವಸ್ ಅಂತ ಬಂದಾಗ ನಾವು ಎಲ್ಲರೂ ಕೂಡ ಕೇಳ್ತೇವೆ. ಪ್ರತಿ ಬಾರಿಯೂ ಕೂಡ ವಿಜಯ ದಿವಸ್, ನಮ್ಮ ಸೈನಿಕರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಾವು ವಿಜಯ ದಿವಸನ್ನ ಆಚರಣೆ ಮಾಡ್ತೇವೆ. ಆದರೆ ವಿಜಯ ದಿವಸದ ಹಿಂದೆ ಅದೆಷ್ಟೋ ಸೈನಿಕರ ತ್ಯಾಗ ಬಲಿದಾನ ಎಲ್ಲವೂ ಕೂಡ ಇದೆ, ರೋಚಕ ಕಥೆಗಳು ಕೂಡ ಇದೆ. ಇವತ್ತಿನ ಕಾರ್ಯಕ್ರಮ ಆ ಸೈನಿಕರಿಗೋಸ್ಕರ, ನಮ್ಮ ದೇಶವನ್ನ ಕಾಯುವಂತಹ ಹೆಮ್ಮೆಯ ಯೋಧರಿಗೋಸ್ಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಬಾಂಗ್ಲಾದೇಶದ ಭಾಷೆ, ಸಂಸ್ಕೃತಿ, ಅವರ ಆಚಾರ ವಿಚಾರಕ್ಕೋಸ್ಕರ, ಆ ಭಾಗದ ಜನರಿಗೋಸ್ಕರ ನಮ್ಮ ಭಾರತ ದೇಶದ ಯೋಧರು ನಡೆಸಿರುವಂತಹ ಒಂದು ಅದ್ಭುತವಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಯುದ್ಧ. ಈ ಯುದ್ಧ 13 ದಿನಗಳ ಕಾಲ ನಡೆಯುತ್ತೆ. ಜೊತೆಗೆ ಈ ಯುದ್ಧದಲ್ಲಿ ನಮ್ಮ ಭಾರತೀಯ ಯೋಧರು, ನಮ್ಮ ಭಾರತ ದೇಶವು ಜಯಗಳಿಸುತ್ತೆ. ಜೊತೆಗೆ ಬಾಂಗ್ಲಾದ ವಿಮೋಚನೆಯಾಗುತ್ತೆ ಅಂತ ಬಂದಾಗ ಈ ಯುದ್ಧ ನಿಜವಾಗ್ಲೂ ಕೂಡ ಅತ್ಯದ್ಭುತವಾಗಿರುವಂತಹ ರೋಚಕ ಕಥೆಗಳನ್ನು ಒಳಗೊಂಡಿದೆ. ಈ ಯುದ್ಧದ ಬಗ್ಗೆ, ಜೊತೆಗೆ ಸೈನಿಕರ ಬಗ್ಗೆ, ನಮ್ಮ ಹೆಮ್ಮೆಯ ಯೋಧರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು. ಗಣ್ಯ ವ್ಯಕ್ತಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅದಕ್ಕಿಂತ ಮೊದಲನೇದಾಗಿ 1971ರ ಯುದ್ಧ ಇಡೀ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವ ಯಾವತ್ತೂ ಕೂಡ ಮರೆಯದಂತಹ ಒಂದು ಅದ್ಭುತವಾಗಿರುವಂತಹ ಯುದ್ಧ. ಈ ಯುದ್ಧದ ಒಂದು ಅದ್ಭುತವಾಗಿರುವಂತಹ ಸಂಕ್ಷಿಪ್ತವಾಗಿರುವಂತಹ ವಿವರಣೆ ಬರ್ತಾ ಇದೆ, ಸಾಹಸದ ಕಥೆಗಳು ಬರ್ತಾ ಇದೆ, ನಿಮ್ಮ ಮುಂದೆ ನೋಡ್ಕೊಂಡು ಬನ್ನಿ. 1971 ಯುದ್ಧ, ಪಾಕ್ ವಿರುದ್ಧದ ಭಾರತದ ಗೆಲುವಿಗೆ 50 ವರ್ಷದ ಸಂಭ್ರಮ. ಸೈನಿಕರ ಶೌರ್ಯ, ತ್ಯಾಗ, ಬಲಿದಾನ ಸ್ಮರಿಸುವ ವಿಜಯ ದಿವಸ. ಡಿಸೆಂಬರ್ 16ನ್ನ ಭಾರತದಲ್ಲಿ ವಿಜಯ ದಿವಸವಾಗಿ ಆಚರಿಸಲಾಗುತ್ತದೆ. ಭಾರತವು 1971ರ ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಜಯಶಾಲಿಯಾದ ನೆನಪಿಗೆ ವಿಜಯ ದಿವಸವನ್ನ ಆಚರಿಸಲಾಗುತ್ತೆ. ಈ ವರ್ಷ ಈ ವಿಜಯಕ್ಕೆ 50ರ ಸಂಭ್ರಮ. ವಿಜಯ ದಿವಸದಂದು ಸೈನಿಕರ ಶೌರ್ಯವನ್ನ, ತ್ಯಾಗವನ್ನ, ಬಲಿದಾನವನ್ನ ಸ್ಮರಿಸಲಾಗುತ್ತೆ. 1971ರ ಯುದ್ಧದಲ್ಲಿ ಭಾರತೀಯ ಸೈನಿಕರು ಅಪಾರ ತ್ಯಾಗ ಮಾಡಿದ್ರು. ಸುಮಾರು 3,900 ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ರು ಮತ್ತು 9,800ಕ್ಕೂ ಅಧಿಕ ಜನರು ಗಾಯಗೊಂಡಿದ್ರು. ಎಲ್ಲರ ಹೋರಾಟದಿಂದ ಲಭಿಸಿದ ಜಯದ ಸ್ಮರಣಾರ್ಥ ವಿಜಯ ದಿವಸವನ್ನ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ವಿಜಯ್ ದಿವಸ್ನ ಮಹತ್ವವೇನು? ಇಲ್ಲಿದೆ. ಪಾಕಿಸ್ತಾನದ ವಿರುದ್ಧದ 1971ರ ಯುದ್ಧದ ಕೊನೆಯಲ್ಲಿ 93,000 ಪಾಕಿಸ್ತಾನಿ ಸೈನಿಕರು ಶರಣಾದ್ರು. ಈ ಮೂಲಕ ಭಾರತವು ಜಯ ಸಾಧಿಸಿತು. ಇದು ಬಾಂಗ್ಲಾದೇಶದ ವಿಮೋಚನೆಗೆ ನಾಂದಿ ಹಾಡಿತು. ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆಯ ಕಮಾಂಡರ್ ಆಗಿರುವ ಲೆಫ್ಟಿನೆಂಟ್ ಜನರಲ್ ಎಎಕೆ ನಿಯಾಜಿ ಅವರು ಭಾರತದ ಪೂರ್ವ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ ಅವರಿಗೆ ಶರಣಾಗಲು ಒಪ್ಪಿಸಿದ್ರು. ಜನರಲ್ ನಿಯಾಜಿ ಡಿಸೆಂಬರ್ 16ರ ಸಂಜೆ ಶರಣಾದ್ರು ಮತ್ತು ಯುದ್ಧವನ್ನ ಭಾರತವು ಅಧಿಕೃತವಾಗಿ ಗೆದ್ದಿತು.
ಅದಕ್ಕಾಗಿಯೇ ಈ ದಿನವನ್ನ ವಿಜಯ್ ದಿವಸ್ ಅಂತ ಕರೆಯಲಾಗುತ್ತೆ ಮತ್ತು ಇದನ್ನ ಪ್ರತಿ ವರ್ಷ ಸ್ಮರಿಸಲಾಗುತ್ತಿದೆ. ಏನಿದು ವಿಜಯ್ ದಿವಸ್? ಬಂಗಾಳಿ ಮುಸ್ಲಿಮರು ಮತ್ತು ಹಿಂದೂಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ 1971 ಡಿಸೆಂಬರ್ 3ರಂದು ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಸಲು ಭಾರತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು. ಕೇವಲ 13 ದಿನಗಳ ಕಾಲ ಭಾರತ ಮತ್ತು ಪಾಕ್ ಯೋಧರ ನಡುವೆ ಸಮರ ನಡೆದಿತ್ತು. ಕೊನೆಗೂ ಧೀರ ಭಾರತೀಯ ಯೋಧರ ಶಕ್ತಿಯ ಮುಂದೆ ಪಾಕ್ ಸೇನೆ ಮಂಡಿಯೂರಿತ್ತು. ಡಿಸೆಂಬರ್ 16ರಂದು ಪಾಕ್ ಸೇನೆಯ ಮುಖ್ಯಸ್ಥ ಜನರಲ್ ಅಮೀರ್ ಅಬ್ದುಲ್ಲಾ ಖಾನ್ ನೇತೃತ್ವದ 93,000 ಸೈನಿಕರ ಪಡೆಯು ಪೂರ್ವ ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆಗೆ ಶರಣಾಗಿತ್ತು. ಯುದ್ಧದಲ್ಲಿ ಗೆಲುವು ಸಾಧಿಸುವ ಮೂಲಕ ಬಾಂಗ್ಲಾದೇಶ ಜನ್ಮ ತಳೆದಿತ್ತು. ಪ್ರತಿ ವರ್ಷ ಡಿಸೆಂಬರ್ 16ರಂದು ಭಾರತ ವಿಜಯ್ ದಿವಸ್ ಆಚರಿಸಿದರೆ ಬಾಂಗ್ಲಾದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುತ್ತದೆ. 1971ಕ್ಕೂ ಮೊದಲು ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿತ್ತು. ಆಗ ಅದನ್ನ ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಪೂರ್ವ ಪಾಕಿಸ್ತಾನದಲ್ಲಿ ಸೇನಾಪಡೆ ಅಲ್ಲಿನ ಜನರ ಮೇಲೆ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆಸ್ತಾ ಇದ್ರು. ಇದರಿಂದಾಗಿ 9 ಮಿಲಿಯನ್ ನಿರಾಶ್ರಿತರು ಭಾರತದೊಳಗೆ ನುಸುಳುವಂತೆ ಆಗಿತ್ತು. ಈ ವೇಳೆ ಪೂರ್ವ ಪಾಕಿಸ್ತಾನದಲ್ಲಿ ಪಾಕ್ ಸೇನೆ ನಡೆಸ್ತಾ ಇದ್ದ ಕೃತ್ಯವನ್ನ ವಿರೋಧಿಸಿದ ಬಾಂಗ್ಲಾದೇಶಕ್ಕೆ ಭಾರತ ಬೆಂಬಲ ನೀಡಿತ್ತು. ಯಾಕೆ ನಡೆಯಿತು ಯುದ್ಧ? ಪೂರ್ವ ಪಾಕಿಸ್ತಾನದಲ್ಲಿ ಪಾಕ್ ಸೈನಿಕರ ದೌರ್ಜನ್ಯ, ಆಂತರಿಕ ಬಿಕ್ಕಟ್ಟಿನಿಂದಾಗಿ ಜನ ತಮ್ಮ ದೇಶದ ವಿರುದ್ಧವೇ ದಂಗೆ ಎದ್ರು. ಅಲ್ಲದೆ ಪೂರ್ವ ಪಾಕಿಸ್ತಾನದಿಂದ ಲಕ್ಷಾಂತರ ಜನ ಭಾರತಕ್ಕೆ ಬಂದು ಆಶ್ರಯಕ್ಕಾಗಿ ಕೈಚಾಚಿ ನಿಂತರು. ಆಗ ವಿವಾದ ಬಗೆಹರಿಸಿಕೊಳ್ಳಲು ಪಾಕಿಸ್ತಾನ ನಿರಾಕರಿಸಿತು. ಹಾಗಾಗಿ ಉಭಯ ರಾಷ್ಟ್ರಗಳ ಮಧ್ಯೆ ಬಿಕ್ಕಟ್ಟು ಸೃಷ್ಟಿಯಾಯಿತು. ಇದೇ ಬಿಕ್ಕಟ್ಟು ಯುದ್ಧಕ್ಕೆ ಮುನ್ನುಡಿ ಬರೆಯಿತು. ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ ನೇತೃತ್ವದಲ್ಲಿ 1971 ಡಿಸೆಂಬರ್ 3ರಂದು ಪಾಕಿಸ್ತಾನದ ಜನರ ಹಕ್ಕುಗಳ ರಕ್ಷಣೆಗಾಗಿ ಭಾರತ ಯುದ್ಧ ಘೋಷಿಸಿತು. ಯುದ್ಧದ ವೇಳೆ ಭಾರತದ ನೌಕಾಪಡೆಯು ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಿತು. ಡಿಸೆಂಬರ್ 14ರಂದು ವಾಯುಪಡೆಯು ಪೂರ್ವ ಪಾಕಿಸ್ತಾನದ ಗವರ್ನರ್ ನಡೆಸ್ತಾ ಇದ್ದ ಸಭೆಯ ಕಟ್ಟಡದ ಮೇಲೆಯೇ ದಾಳಿ ಮಾಡಿತು. ಕೊನೆಗೆ ಡಿಸೆಂಬರ್ 16ರಂದು ಪಾಕ್ ಸೈನಿಕರು ಢಾಕಾದಲ್ಲಿ ಭಾರತಕ್ಕೆ ಶರಣಾದ್ರು. ಆಗಲೇ ಬಾಂಗ್ಲಾದೇಶವೊಂದು ಉದಯಿಸಿತ್ತು. ಎಸಿದು ಬಾಂಗ್ಲಾ ವಿಕ್ಟರಿ ನಮ್ಮ ಭಾರತ ದೇಶದ ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಹೆಮ್ಮೆಯ ದಿನ. ಬಾಂಗ್ಲಾದೇಶದ ವಿಮೋಚನೆಗಾಗಿ ನಡೆದಿರುವಂತಹ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತ ದೇಶ ಜಯಗಳಿಸುತ್ತೆ. ಹಾಗಾಗಿ ಇವತ್ತು ವಿಜಯ ದಿವಸ ಮಾತ್ರ ಅಲ್ಲ, 50 ವರ್ಷಗಳ ಸಂಭ್ರಮ ಅಂತ ಬಂದಾಗ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಯೋಧರ ಬಗ್ಗೆ, ನಮ್ಮ ದೇಶದ ಹೆಮ್ಮೆ ಪಡುವಂತಹ ಈ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲಾಗಿ ಮಾಜಿ ಸೈನಿಕರ ಸಂಘ ಸೌತ್ ಕೇಂದ್ರ ಇದರ ಉಪಾಧ್ಯಕ್ಷರಾಗಿರುವಂತಹ ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಶ್ರೀಕಾಂತ್ ಶೆಟ್ಟಿ ಬಾಳ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಈ ಒಂದು 50 ವರ್ಷಗಳ ಸಂಭ್ರಮ ಏನಿದೆ ವಿಜಯ ದಿವಸ ಅಂತ ಬಂದಾಗ, ಈ ವಿಜಯ ದಿವಸನ ಬಹುಶಃವಾಗಿ ನಾವುಗಳು ನೋಡಿದ್ದೇವೆ. ಇವತ್ತಿನ ದಿನ ಅನೇಕ ಕಡೆಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ನಡೆಸಲಾಗುತ್ತೆ. ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲೂ ಕೂಡ, ಮಂಗಳೂರಿನಲ್ಲೂ ಕೂಡ ಅರ್ಥಪೂರ್ಣವಾಗಿ ನಡೆಸಲಾಗಿತ್ತು. ಆದ್ರೆ ವಿಜಯ ದಿವಸ ಅಂತ ಬಂದಾಗ ಈ 50 ವರ್ಷದ ವಿಜಯ ದಿವಸದ ಸಂಭ್ರಮ ಏನಿದೆ, ಈ ಸಂಭ್ರಮವನ್ನ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ಮಾಡಿರುವಂತಹ ವ್ಯಕ್ತಿ, ಜೊತೆಗೆ ಈ ಒಂದು ಸಂಘವು ಕೂಡ ಹೌದು. ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಕೆಲವು ವಿವಿಧ ಭಾಗಗಳಲ್ಲಿ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಾರಂಭವನ್ನ ಮಾಡಿ ಈ ಒಂದು 1971ರ ಯುದ್ಧದಲ್ಲಿ ಭಾಗವಹಿಸಿದ್ದಂತಹ ಯೋಧರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಒಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರಿಗೆ ಸನ್ಮಾನಿಸಿದಂತಹ ವ್ಯಕ್ತಿ, ಸನ್ಮಾನಿಸಿದಂತಹ ಸಂಘಟನೆ. ಜೊತೆಗೆ ಈ ಒಂದು ವಿಜಯ ದಿವಸ್ ಕೇವಲ ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರದು. ಇಲ್ಲಿ ಸೈನಿಕರ ತ್ಯಾಗ, ಬಲಿದಾನ, ಶೌರ್ಯ ಎಲ್ಲವೂ ಕೂಡ ನಮ್ಮ ಜನತೆಗೆ ತಿಳಿಬೇಕು ಅನ್ನುವಂತ ದೃಷ್ಟಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮಗಳನ್ನ ಕೇವಲ ಸಭೆ ಸಮಾರಂಭಗಳು ಮಾತ್ರ ಅಲ್ಲ,
ಶಾಲೆಗಳಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೈನಿಕರ ಮಹತ್ವವನ್ನ ಸಾರಿದಂತಹ ಒಂದು ಅದ್ಭುತವಾಗಿರುವಂತಹ ನಮ್ಮ ಮಂಗಳೂರಿನ ಸಂಘಟನೆ, ಆ ಸಂಘಟನೆ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಅಧ್ಯಕ್ಷರು ಸತ್ಯಜಿತ್ ಸುರತ್ಕಲ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ಕಾರ. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಬಂದಾಗ 1971ರ ಯುದ್ಧದಲ್ಲಿ ಭಾಗವಹಿಸಿದಂತಹ ಯೋಧರಾಗಿರ್ಬೋದು, ಜೊತೆಗೆ ನಮ್ಮ ಹೆಮ್ಮೆಯ ಯೋಧರ ಜೊತೆ ನಾನು ಇನ್ನು ಮುಂದಕ್ಕೆ ಮಾತಾಡಬೇಕು. ನಾನು ನೇರವಾಗಿ ಬಾಂಗ್ಲಾ ವಿಕ್ಟರಿಯ ಬಗ್ಗೆ ನಮ್ಮ ಜೊತೆ ಇರುವಂತಹ ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ ಅವ್ರ ಜೊತೆ ಫಸ್ಟ್ ರಿಯಾಕ್ಷನ್ ನೇರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್. ಯಾಕಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ, ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತ ದೇಶಕ್ಕೆ, ಭಾರತದ ಹೆಮ್ಮೆ ಯೋಧರಿಗೆ ಸಂದಂತಹ ಗೆಲುವು, ಇಡೀ ವಿಶ್ವ ಹೆಮ್ಮೆ ಪಟ್ಟಂತಹ ಒಂದು ಗೆಲುವು ಕೂಡ ಹೌದು. ಎಸ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಪ್ರಥಮವಾಗಿ ವಿಜಯ ದಿವಸ? ಪ್ರಪ್ರಥಮವಾಗಿ ಎಲ್ಲ ವೀಕ್ಷಕರಿಗೆ, ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ಸ್ವರ್ಣಿಂ ವಿಜಯ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇದೊಂದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ. ಯಾಕೆಂತ ಹೇಳಿದ್ರೆ, ಬಹುಶಃ ಕಳೆದ ಒಂದು ಶತಮಾನದಲ್ಲೇ ಇಂಥ ಒಂದು ಯುದ್ಧದಲ್ಲಿ ಇಂಥ ಒಂದು ನಿರ್ಣಾಯಕ ಗೆಲುವನ್ನು ಯಾವುದೇ ದೇಶ ಸಾಧಿಸಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ, ಒಂದು 93 ಜನ ಯುದ್ಧ ಖೈದಿಗಳು, ವಾರ್ ಪ್ರಿಸನರ್ಸ್ ಅಂತ ನಾವೇನು ಹೇಳ್ತೇವೆ ಅಂತ ಯುದ್ಧ ಖೈದಿಗಳನ್ನು ಸೆರೆ ಹಿಡಿದಂಥ ಒಂದು ಯುದ್ಧ ಅದು. ಒಂದಷ್ಟು ಪಾಕಿಸ್ತಾನದ ಪ್ರದೇಶವನ್ನು ಸಹ ನಾವು ಆಕ್ರಮಿಸಿದ್ದೆವು. ಆಮೇಲೆ ನಮ್ಮ ಸೌಜನ್ಯದಿಂದ ನಾವು ಅದನ್ನು ಬಿಟ್ಟುಕೊಟ್ಟೆ, ಅವಧಿ ವಿಷಯ ಬೇರೆ. ಅದಲ್ಲದೆ ಒಂದು 13 ದಿವಸಗಳಲ್ಲಿ ಒಂದು ನಿರ್ಣಾಯಕ ಅಂತ ಹೇಳಿದರೆ ಪಾಕಿಸ್ತಾನವನ್ನು 2 ತುಂಡಾಗಿಸಿದಂಥ ಒಂದು ಯುದ್ಧ ಅದು. ಇದರಲ್ಲಿ ನಾವು ಕೊಟ್ಟದ್ದು ಬಾಂಗ್ಲಾದೇಶಕ್ಕೆ ಬರೇ ಒಂದು ಪ್ರಾಂತೀಯವಾಗಿ ಅಥವಾ ಪ್ರಾದೇಶಿಕವಾಗಿ ಒಂದಿಷ್ಟು ಜಾಗದ ತುಂಡನ್ನು ಅವರಿಗೆ ಕೊಟ್ಟದ್ದು ಮಾತ್ರ ಅಲ್ಲ. ಅಲ್ಲಿ ಬಾಂಗ್ಲಾ ವಿಮೋಚನೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನಿಗಳ ದೌರ್ಜನ್ಯದಿಂದ ಅವರಿಗೆ ವಿಮೋಚನೆ ಸಿಕ್ಕಿದೆ, ಅವರ ಕ್ರೌರ್ಯದಿಂದ ಅವರಿಗೆ ವಿಮೋಚನೆ ಸಿಕ್ಕಿದೆ, ಅವರಿಂದ ಆಗುವಂಥ ಅತ್ಯಾಚಾರಗಳಿಂದ ಅವರಿಗೆ, ಅದರ ಬಗ್ಗೆ ನಾನು ಅಂಕಿಅಂಶಗಳನ್ನು ಸಹ ಕೊಡ್ತೇನೆ ಆಮೇಲೆ, ಅತ್ಯಾಚಾರಗಳಿಂದ ಅವರಿಗೆ ವಿಮೋಚನೆ ಸಿಕ್ಕಿದೆ, ಅನಾಚಾರಗಳಿಂದ ವಿಮೋಚನೆ ಸಿಕ್ಕಿದೆ. ಇಂಥ ಒಂದು ನಿರ್ಣಾಯಕ ಯುದ್ಧದಲ್ಲಿ ನಾವು ಜಯಿಸಿದ್ದನ್ನು, ಅದರಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಮಾನವೀಯತೆ ಇದೆ. ಭಾರತ ಯಾವತ್ತು ಯುದ್ಧವನ್ನು ಬಯಸಿ ನಾವು ವಿ ವಾಂಟ್ ವಾರ್ ಅಂತ ನಾವು ಮುಂದೆ ಹೋಗುವವರಲ್ಲ. ಅದು ನಾವೊಂದು ಜಿಂಗೋ ಫೋರ್ಸ್ ಅಲ್ಲ, ನಾವು ಶಾಂತಿ ಪ್ರಿಯರು. ಆದರೆ ನಮ್ಮ ಮೇಲೆ ಯಾವತ್ತಾದ್ರೂ ಯುದ್ಧವನ್ನು ಹೇರಲ್ಪಟ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಯಾವಾಗಲೂ ನಾವು ಕೊಟ್ಟಿದ್ದೇವೆ. ಅದು ನಮ್ಮ ಭಾರತದ ಶ್ರೇಷ್ಠತೆ. ಇದನ್ನು ನಾವು ಮೆಚ್ಚಿ ಈ ಯುದ್ಧದಲ್ಲಿ ನಮ್ಮ ಗೆಲುವನ್ನು ನಾವು ಸಂಭ್ರಮಿಸಲೇಬೇಕು. ಇಂಥ ಇದೊಂದು ಸೂಕ್ತವಾದ ಒಂದು ಸಮಯ. ಇಂದು 50ನೇ ವರ್ಷ ಏನಿದೆ, ಅದರಿಂದ ಸ್ವರ್ಣಿಂ ವಿಜಯ ವರ್ಷದ ಒಂದು ಪ್ರಮುಖವಾದ ದಿವಸವಿದು. ವಿಜಯ ದಿವಸ ಅಂತ ನಾವು ಪ್ರತಿ ವರ್ಷ ಆಚರಿಸ್ತೇವೆ. ಇದನ್ನು ಈ ವರ್ಷ ಸ್ವರ್ಣಿಂ ವಿಜಯ ವರ್ಷವನ್ನಾಗಿ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೇವೆ. ನಿಜ, ಪ್ರತಿ ವರ್ಷ ನಾವು ವಿಜಯ ದಿವಸ ಅನ್ನುವಂಥದ್ದು ಇವತ್ತಿನ ದಿನ ಡಿಸೆಂಬರ್ 16 ಬಂದಾಗ ನಮಗೆ ಕೂಡ ಹೆಮ್ಮೆ ತರುವಂತಹ ದಿನ. ಆದ್ರೆ ಈ ದಿನ ಮತ್ತಷ್ಟು ಹೆಮ್ಮೆ ತರುತ್ತೆ. ಯಾಕಂದ್ರೆ 50 ವರ್ಷಗಳ ಸಂಭ್ರಮ ನಮ್ಮ ದೇಶಕ್ಕೆ. ಯಾಕಂದ್ರೆ ಇದೆಷ್ಟೋ ಬಹುಶಃ ಅದೆಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ವಿಜಯ ದಿವಸ ಅಂದ್ರೆ ಏನು, ವಿಜಯ ದಿವಸ್ ಯಾಕೆ ನಾವು ಆಚರಣೆ ಮಾಡ್ತೇವೆ ಅನ್ನುವಂಥ ವಿಚಾರ. ಜೊತೆಗೆ ವಿಜಯ ದಿವಸ್ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನಲ್ಲಿ ಅನೇಕ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳನ್ನ ಈ ಒಂದು ತಿಂಗಳಿನಲ್ಲಿ ನಡೆಸಿರುವಂತಹ ಒಂದು ಸಂಘದ ಅಧ್ಯಕ್ಷರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ, ಇದರ ಅಧ್ಯಕ್ಷರಾಗಿರುವಂತಹ ಸತ್ಯಜಿತ್ ಸುರತ್ಕಲ್ ಅವರು. ಮೊದಲನೇದಾಗಿ ಅಭಿನಂದನೆಗಳು. ಯಾಕಂದ್ರೆ ಈ ವಿಜಯ ದಿವಸ್ ಅನ್ನುವಂಥದ್ದು ನಾವು ಮಂಗಳೂರಿನಲ್ಲಿ ಅನೇಕ ಫ್ಲೆಕ್ಸ್ ಗಳನ್ನ, ಬೋರ್ಡಿಂಗ್ ಗಳನ್ನ ನೋಡಿದ್ದೇವೆ. ವಿಜಯ ದಿವಸ್ ಕೇವಲ ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗುತ್ತ ಅಂತ ಬಂದಾಗ ಇಲ್ಲ, ತಮ್ಗಳ ವಿಚಾರವಾಗಿ ತಾವುಗಳು ಅಭಿಯಾನದ ರೀತಿಯಲ್ಲಿ ತಾವುಗಳು ಮಾಡಿದ್ದೀರಾ. ಹಾಗಾಗಿ ತಾವುಗಳು ಈ ಒಂದು ವಿಜಯ ದಿವಸದ ಅರ್ಥಪೂರ್ಣವನ್ನ ಮತ್ತಷ್ಟು ಒಂದು ತೂಕವನ್ನ ಹೆಚ್ಚಿಸಿದ್ದೀರಾ ನಮ್ಮ ಕರಾವಳಿ ಭಾಗದಲ್ಲಿ. ಮೊದಲ ರಿಯಾಕ್ಷನ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು, ಅವರು ಎಲ್ರಿಗಾದ ಶುಭಾಶಯವನ್ನು ಕೋರಿದ್ರು. ಸೈನಿಕರಿಗೆ ಒಂದು ಗೆಲುವನ್ನು ತಂದು ಕೊಟ್ಟದಕ್ಕೆ ಒಬ್ಬ ನಾಗರಿಕನಾಗಿ, ಜವಾಬ್ದಾರಿತ ನಾಗರಿಕನಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನಾನು ಪ್ರಪ್ರಥಮವಾಗಿ. ಯಾಕೋಸ್ಕರ ಅದು ಬಹಳ ಶ್ರೇಷ್ಠ ಯುದ್ಧ ಅಂತ ಹೇಳಿದ್ರು ಈಗಾಗಲೇ ಶ್ರೀಕಾಂತ್ ಸರ್ ಅವರು ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯು ಕೂಡ ಬಹಳಷ್ಟು ಹಿರಿಮೆಯನ್ನು ಇರುವಂತಹ ಯುದ್ಧಕ್ಕೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಸಂಬಂಧಗಳಿದೆ. ಆಮೇಲೆ ಅದನ್ನು ಹೇಳಲಿಕ್ಕೂ ಬಯಸ್ತೇನೆ ನಾನು. ಇದು ಕೇವಲ 71ರ ವಿಜಯ ದಿವಸ ಇಷ್ಟು ಮಾತ್ರ ಸಮಾಜಕ್ಕೆ ನೆನಪಿರ್ಬೇಕು ಅಂತ ಹೇಳುವಂಥದ್ದಲ್ಲ. ನಮ್ದು ಯೋಚನೆ ಇರುವಂಥದ್ದು ಯಾವ ಸೈನ್ಯ, ಯಾವ ಸೈನಿಕರು ಅವರ ಸ್ವಂತದ ಬಗ್ಗೆ ಯೋಚನೆ ಮಾಡದೆ, ಬಹುಶಃ ಬ್ರಿಗೇಡಿಯರ್ ರೈ ಅವರು ಇರಬೇಕಾಗಿತ್ತು ಇವತ್ತು. ಅವ್ರದ್ದೊಂದು ಆ ಮಾತುಗಳು,
ಅನಾಮಿಕ ಸೈನಿಕ ಅಂತ ಹೇಳಿಕೊಂಡು ಏನಿವತ್ತು ಮಾಧ್ಯಮಗಳಲ್ಲಿ ವರದಿ ಆಗ್ತದೆ, ಯಾವತ್ತೊಬ್ಬ ಸೈನಿಕ ಅನಾಮಿಕ ಅಲ್ಲ. ಅವನಿಗೂ ಜನ್ಮ ಕೊಟ್ಟ ತಂದೆ ತಾಯಿ ಇದ್ದಾರೆ, ಅವನ ಜೊತೆಯಲ್ಲಿ ಹುಟ್ಟಿದಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರವರು ಇದ್ದಾರೆ, ಮದುವೆ ಆಗಿದೆ, ಕೈ ಹಿಡಿದ ಪತ್ನಿ ಮಕ್ಕಳು ಇದ್ದಾರೆ. ಆದರೆ ದೇಶಕ್ಕೋಸ್ಕರ ಬಲಿದಾನ ಅಂತ ಹೇಳಿ ಪ್ರಶ್ನೆ ಬಂದಾಗ, ದೇಶಕ್ಕೋಸ್ಕರ ಕಷ್ಟವನ್ನು ಸಹಿಸಿಕೊಳ್ಬೇಕು ಅನ್ನೋ ಪ್ರಶ್ನೆಗಳು ಬಂದಾಗ ಯಾವುದನ್ನು ಲೆಕ್ಕಿಸದೆ, ಯಾವುದರ ಬಗ್ಗೆ ಯೋಚನೆ ಮಾಡದೆ, ಯಾವ ರೀತಿ ಅಂತ ಹೇಳಿದ್ರೆ ಅವರೊಬ್ಬರು ಅದೇ ಯುದ್ಧದಲ್ಲಿ, ಬಾಂಗ್ಲಾ ವಿಜಯ ದಿವಸದ ಯುದ್ಧದಲ್ಲಿ ಅವರ ಜೊತೆ ಇದ್ದಂತಹ ಬೆಟಾಲಿಯನ್ ಒಬ್ಬ ಹಿರಿಯನ ಬಗ್ಗೆ ಅವರು ಮಾತನ್ನು ಹೇಳ್ತಾರೆ. ಮನೆಯಲ್ಲಿ 4 ವರ್ಷದ ಒಂದು ಮಗು, 2 ವರ್ಷದ ಒಂದು ಮಗು, ಸಣ್ಣ ಕೈಗೂಸು ಇದು ಇದ್ದಾಗ ಕೂಡ ತಾನು 2 ಕೌಂಟರ್ ಅಟ್ಯಾಕ್ ಅನ್ನು ಹಿಂದೂಡಿ 3ನೇ ಆಕ್ರಮಣ ಬಂದಾಗ ಕೂಡ ಅದನ್ನು ತಡಿಲಿಕ್ಕೆ ಹೋದ. ನಾನು ಇರೋ ಜೊತೆಲಿ ಕೇವಲ 10-12 ಜನ, ಶತ್ರುಗಳು 60-70 ಜನ ಇದ್ದಾರೆ. ನಾನು ನೇರ ಹೋರಾಟಗಾರರನ್ನು ಬಗ್ಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಆರ್ಟಿಲರಿ ನನ್ನ ಬೆನ್ನ ಹಿಂದೆ ಇದೆ ಶತ್ರುವಿನ ಮೇಲೆ ಆಕ್ರಮಣ ಮಾಡುವಂಥದ್ದು, ಆ ಆರ್ಟಿಲರಿ ನನಗೆ ಗುರಿ ಇಟ್ಟು ಹೊಡೆದ್ರೆ ಮಾತ್ರ ನನ್ನ ಜೊತೆ 60 ಜನ ಸೈನಿಕರು ಸಾಯ್ತಾರೆ, ಪಾಕಿಸ್ತಾನಿಗಳು ಸಾಯ್ತಾರೆ. ನಾವು ಸತ್ತರೆ 10 ಜನ, ಆದರೆ ಪಾಕಿಸ್ತಾನಿಗಳು ಸಾಯೋರು 60 ಜನ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಆ ಆರ್ಟಿಲರಿ ತನ್ನ ಮೇಲೆ ಹೊಡಿ ಅಂತ ಹೇಳುವಷ್ಟು ಆ ಒಂದು ಮಾನಸಿಕತೆಯನ್ನು ಬೆಳೆಸ್ಕೊಂಡಿರ್ತಾನೆ ಒಬ್ಬ ಸೈನಿಕ. ಇದನ್ನು ಇವತ್ತು ಈ ಸಮಾಜ ಅರ್ಥೈಸ್ಕೊಳ್ಬೇಕು, ಇದನ್ನು ಈ ಸಮಾಜಕ್ಕೆ ತಿಳಿಸಬೇಕು. ಆ ಸೈನಿಕರಿಂದಾಗಿ ನಾವಿವತ್ತು ಶಾಂತಿಯಿಂದ, ನೆಮ್ಮದಿಯಿಂದ ನಮ್ಮ ಮನೆಗಳಲ್ಲಿ ನಿದ್ರೆಯನ್ನು ಮಾಡ್ತಾ ಇದ್ದೇವೆ, ಊಟವನ್ನು ಮಾಡ್ತಾ ಇದ್ದೇವೆ, ನಮ್ಮ ಸಂಸಾರವನ್ನು ಅದನ್ನು ಸಾಗಿಸ್ತಾ ಇದ್ದೇವೆ. ಈ ಸೈನಿಕರ ಬಗ್ಗೆ ಕನಿಷ್ಠ ಒಂದು ಕೃತಜ್ಞತಾ ಭಾವ ಈ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಆ ಸೈನಿಕನ ಪಾತ್ರವನ್ನು ವಹಿಸಿದಂತಹ ಯಾರೋ ಒಬ್ಬ ಸಿನಿಮಾ ಆಕ್ಟರ್ ಹೀರೋ ಅಲ್ಲ, ನಿಜವಾದ ಸೈನಿಕ ನಮ್ಮ ಜೀವನದ ಹೀರೋ ಆಗಬೇಕು. ಇದನ್ನು ತಿಳಿಸ್ಬೇಕು. ಅದಕ್ಕೆ ಬಾಂಗ್ಲಾ 50ನೇ ಸ್ವರ್ಣಿಮ್ ವಿಜಯ್ ಏನಿದೆ, ಇದು ನಮಗೊಂದು ಅವಕಾಶ. ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ನಲ್ಲಿ, ಕಾಲೇಜುಗಳಲ್ಲಿ ಅದರ ಬಗ್ಗೆ 1 ಗಂಟೆಯ ಒಂದು ಸಮಯವನ್ನು ತೆಗೆದುಕೊಂಡು ನಿವೃತ್ತ ಸೈನಿಕರನ್ನೇ ಕರೆದುಕೊಂಡು ಹೋಗಿ ಸೈನಿಕರ ಜೀವನ ಏನು, ಸೈನ್ಯದ ಹೋರಾಟಗಳೇನು, ಯಾವ ರೀತಿ ಸೈನಿಕ ಈ ದೇಶಕ್ಕೋಸ್ಕರ ಬದುಕ್ತಾನೆ, ಅವನ ತ್ಯಾಗ ಬಲಿದಾನವನ್ನು ತಿಳಿಸಬೇಕು. ಆ ಯುವ ಸಮಯದಲ್ಲಿ ಅವರನ್ನು ಸೈನ್ಯಕ್ಕೆ ಸೇರಿಸಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹವನ್ನು, ಅವರಿಗೊಂದು ಚಿಂತನೆಯನ್ನು ಅವರ ಮನಸ್ಸಲ್ಲಿ ಮೂಡಿಸಬೇಕು. ಈ ಸಮಾಜಕ್ಕೆ ಕೂಡ ಇಂಥ ಸೈನಿಕರಿಂದಾಗಿ ನಾವು ಇದ್ದೇವೆ ಅನ್ನೋದನ್ನು ತಿಳಿಸಬೇಕು. ಆ ದೃಷ್ಟಿಯಿಂದ ನಾವು ಕಳೆದ 8 ವರ್ಷದಿಂದ ಕಾರ್ಗಿಲ್ ವಿಜಯ ದಿವಸ ಹೆಸರಿನಲ್ಲಿ ಇದನ್ನು ಸಂಘಟಿಸಿಕೊಂಡು ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ. ಈ ವರ್ಷ ಇದು ನಮಗೆ ಸಂತೋಷ ಇದೆ. ಯಾವೊಂದು ಆ 13 ದಿವಸದ ಯುದ್ಧ ಇದೆ, ನಾವೇ ಒಬ್ರು ಲೇಖಕರ ಹತ್ರ ಹೇಳಿಬಿಟ್ಟು ಬೆನ್ನು ಹಿಡಿದವರ ಹತ್ರ ಆ 13 ದಿನಗಳು ಅಂತ ಹೇಳಿ ಪುಸ್ತಕ ಇವತ್ತು ಕನ್ನಡದಲ್ಲಿ ನಮಗೋಸ್ಕರ ಬಹಳ ತುರ್ತಾಗಿ ಬರೆದು ಕೊಟ್ಟರು. ನಿನ್ನೆ ಫೋನ್ ಮಾಡಿ ಹೇಳಿದ್ರು, ಇದು 2ನೇ ಮುದ್ರಣ ಆಯ್ತು, 2ನೇ ಮುದ್ರಣ ಆಯ್ತು ಅಂತ ಹೇಳಿಕೊಂಡು ಬಹಳ ಸಂತೋಷ ಆಗಿದೆ ನಮ್ಗೆ. ಇವತ್ತು ಸಮಾಜಕ್ಕೆ ಆ ಒಂದು ವಿಚಾರ ಮುಟ್ಟಬೇಕು ಸೈನಿಕರ ಬಗ್ಗೆ. ಬಹುಶಃ ಮೊದಲ ಬಾರಿಗೆ ಬಿಪಿನ್ ರಾವತ್ ರವರ ಆ ಒಂದು ದುರ್ಘಟನೆ ನಡೆದಾಗ ಹಿಂದೆಂದೂ ನಡೆಯದಷ್ಟು ಒಂದು ಶ್ರದ್ಧಾಂಜಲಿ ಸಭೆಗಳು ದಕ್ಷಿಣ ಕನ್ನಡ ಜಿಲ್ಲೆ ನಮ್ದು ಗುರಿದದುವೆ. ಸೈನ್ಯ ಬಗ್ಗೆ, ಸೈನಿಕರ ಬಗ್ಗೆ ಅಭಿಮಾನ, ಶ್ರದ್ಧೆ, ಅವರ ಬಗ್ಗೆ ಕೃತಜ್ಞತೆ, ಇದನ್ನು ಈ ಸಮಾಜ ಜಾಗೃತಿ ಮಾಡಬೇಕು ಅಂತ ಹೇಳಿಕೊಂಡು ಏನೇನು ಮಾಡಿದ್ದೀವಿ ಆನಂತರ ಹೇಳ್ತೀನಿ. ಆದ್ರೆ ಇದಂತೂ ಇಡೀ ದೇಶದ ಇತಿಹಾಸಕ್ಕೆ ಹೇಗೆ ಬಹಳ ಮಹತ್ವಪೂರ್ಣವಾದ ಯುದ್ಧವು, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನದಲ್ಲಿ ಕೂಡ ಬಹಳ ಒಂದು ಸ್ವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ವಿಜಯದ ಯುದ್ಧ ಇದು. ಬಹುಶಃ ಈ ಯುದ್ಧದಲ್ಲಿ ಸಿಕ್ಕಿದಷ್ಟು ಮಹಾವೀರ್ ಚಕ್ರ ಅನಂತರ ಬೇರೆ ಆಗಲೂ ಸಿಕ್ಕಿಲ್ಲ. ವೀರ್ ಚಕ್ರ ಆಗಲಿ, ನೌಸೇನಾ ಮೆಡಲ್ ಆಗಲಿ, ಇಂಥ ಎಲ್ಲ ಪದಕಗಳನ್ನು ಪಡೆದಂತಹ ಹಿರಿಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಮರ ಸೇನಾನಿಗಳಿದ್ದಿದೆ. ಸುಮಾರೊಂದು 60-65 ಜನ ಆ ಸಂದರ್ಭದಲ್ಲಿ ಸೈನ್ಯದಲ್ಲಿದ್ರು, ಬೇರೆ ಬೇರೆ 3 ಇದರಲ್ಲಿದ್ರು. ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ ಬಹಳ ದೊಡ್ಡ ಇತಿಹಾಸ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ. ಈ ವಿಚಾರದ ಬಗ್ಗೆ ತಮ್ಮಲ್ಲಿ ಕೇಳಲೇಬೇಕು. ಯಾಕಂದ್ರೆ ವಿಜಯ ದಿವಸ ಬಗ್ಗೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ಗೊತ್ತಿದೆ ವಿಜಯ ದಿವಸ ಅನ್ನುವಂಥದ್ದು. 1971 ಯುದ್ಧ, ಭಾರತ ಮತ್ತು ಬಾಂಗ್ಲಾದೇಶದ ವಿಮೋಚನೆಗಾಗಿ ನಡೆದಿರುವಂತಹ ಯುದ್ಧ. ಇಲ್ಲಿ ಪ್ರಮುಖವಾಗಿ ಸತ್ಯಜಿತ್ ಸುರತ್ಕಲ್ ಅವರು ಕೇವಲ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಧ್ಯಕ್ಷರಾಗಿಯೂ ಕೂಡ ಮಾತ್ರ ಅಲ್ಲ, ಈ ಒಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂತಹ ಈ ಒಂದು 71ರ ಯುದ್ಧ ಏನಿದೆ, ಈ ಯುದ್ಧದಲ್ಲಿ ಅನೇಕ ಸ್ವಾರಸ್ಯಕರವಾಗಿರುವಂತಹ ಘಟನೆಗಳಿವೆ. ಈ ವಿಚಾರಗಳು ಅದೆಷ್ಟೋ ಜನರಿಗೆ ಗೊತ್ತಿರದೇ ಇರಬಹುದು. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಡ ಕರಾವಳಿ ಭಾಗದ ಕೊಡುಗೆ ಕೂಡ ಈ ಯುದ್ಧದಲ್ಲಿ ಅಪಾರವಾಗಿರುವಂತದ್ದು. ಈ ಎಲ್ಲಾ ವಿಚಾರವನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಸತ್ಯಜಿತ್ ಸುರತ್ಕಲ್ ಅವರು. ಜೊತೆಗೆ ಮೊನ್ನೆ ನಡೆದಿರುವಂತಹ ಒಂದು ಕಾರ್ಯಕ್ರಮ ಕೂಡ ಹೌದು, ನಮ್ಮ ಕರಾವಳಿ ಭಾಗದಲ್ಲಿ ಏಕ್ ಶಾಮ್ ದೇಶ್ ಕೆ ನಾಮ್ ಅನ್ನುವಂತಹ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಯೋಧರು ಬಂದಿದ್ರು, ಆಗಮಿಸಿದ್ರು. 1971ರ ಯುದ್ಧದಲ್ಲಿ ಭಾಗವಹಿಸಿದ್ದವರು ಆ ಸಂದರ್ಭ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅದೆಷ್ಟೋ 30-40 ಜನರನ್ನ, ಆ 40 ಜನರು ಆ ಯುದ್ಧದಲ್ಲಿ ಭಾಗವಹಿಸಿರುವಂತಹ ಜನರನ್ನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಸೇರಿಸಿದ್ರು ಸತ್ಯಜಿತ್ ಸುರತ್ಕಲ್ ಅವರು.
ಈ ಒಂದು ವಿಚಾರದ ಬಗ್ಗೆ ಅಪಾರವಾಗಿರುವಂತಹ ಜ್ಞಾನ ಇದೆ. ಈ ಸಂದರ್ಭ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿರುವಂತಹ ಅದೆಷ್ಟೋ ವಿಚಾರಗಳು ಈ ಯುದ್ಧದಲ್ಲಿ, ಜೊತೆಗೆ ನಮ್ಮ ಮಂಗಳೂರಿಗೂ ಕೂಡ ಸಂಬಂಧ ಇರುವಂತಹ, ಕರಾವಳಿ ಭಾಗಕ್ಕೂ ಕೂಡ ಸಂಬಂಧ ಇರುವಂತಹ ಯುದ್ಧ. ಏನ್ ಹೇಳ್ತೀರಾ ಸರ್? ಆಗಲೇ ಹೇಳಿದೆ ನಾನು, ಸುಮಾರು ಒಂದು 60-70 ಜನ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ 3 ವಿಭಿನ್ನ ಪ್ರಕಾರದ ಸೈನ್ಯದಲ್ಲಿ ಇದ್ರು. 1971 ಯುದ್ಧದ ಆ ಸಂದರ್ಭದಲ್ಲಿ ಸುಮಾರು 60-70 ಜನ ಇದ್ರು ನಮ್ಮ ಮಂಗಳೂರಲ್ಲಿ. ನಮಗೂ ಗೊತ್ತಿರ್ಲಿಲ್ಲ. ನಾವು ಯಾವಾಗ ಇದು ಏಕ್ ಶಾಮ್ ದೇಶ್ ಕೆ ನಮ್ಮ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಬಾಂಗ್ಲಾ ಯುದ್ಧದ ಬಗ್ಗೆ ಸಮಾಜಕ್ಕೆ ತಿಳಿಸಬೇಕು ಅಂತ ಹೇಳಿಕೊಂಡು ಹೋಗಿ ಶ್ರೀಕಾಂತ್ ನಮಗೆ ಸುರತ್ಕಲ್ಲಿ ಸಿಗ್ತಾರ, ಅವರು ಉಪಾಧ್ಯಕ್ಷರು ಹೌದು, ಮತ್ತು ನಮ್ಮ ಸಂಘಟನೆ ಜೊತೆಲಿ ಕೂಡ ಬಹಳಷ್ಟು ಪ್ರಾರಂಭದ ದಿವಸದಿಂದ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ ಅವರು, ನಮ್ಗೆ ಜೋಡಿಸುವಲ್ಲಿ. ಹಾಗೆ ಅವ್ರ ಹತ್ರ ಹೇಳಿದೆವು, ಬಾಂಗ್ಲಾ ಯುದ್ಧದಲ್ಲಿ ಇದ್ದವರು ಸಿಕ್ಕಬಹುದಾ, ನಮ್ಗೆ ಏನಾದ್ರೂ ಪಟ್ಟಿ ಸಿಗಬಹುದಾ ಅಂತ ಹೇಳಿಕೊಂಡು. 2 ದಿವಸದಲ್ಲಿ ಪಟ್ಟಿ ಬಂದಾಗ ಸುಮಾರು 55 ಜನರ ಪಟ್ಟಿ ಬಂತು. 2-3 ದಿವಸದಲ್ಲಿ ಪಟ್ಟಿ ಬಂತು. ಆ ನಂತರ ಮತ್ತೆ ಇನ್ನಷ್ಟು ಯೋಧರುಗಳು, ಇಲ್ಲೆಲ್ಲ ಯೋಧರನ್ನು ಸೇರಿಸೋ ಪ್ರಯತ್ನ ಮಾಡುವ ಅಂತ ಹೇಳಿದಾಗ ಸುಮಾರು 300 ಜನರ ಪಟ್ಟಿ ಬಂತು. ಆ ಪಟ್ಟಿಯಲ್ಲಿ ಮತ್ತೆ ಕುತ್ಕೊಂಡು ಫೋನ್ ಮಾಡ್ತಾ ಹೋದಾಗ ಮತ್ತೆ ಒಂದಷ್ಟು ಬಾಂಗ್ಲಾ ಯುದ್ಧ ಸಂದರ್ಭದಲ್ಲಿ ಇದ್ದವರು ಸಿಕ್ಕಿದ್ರು. ಒಂದ್ ದಿವಸ ಇದೇ ಒಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಸೈನಿಕ ಭವನಕ್ಕೆ ಹೋಗಿದ್ದೆ. ಹಿರಿಯವರು 71ರ ವೆಟರನ್ ಅಂತ ಹೇಳ್ತಾರೆ, ನಮ್ಮ ಆರ್ಮಿ ಭಾಷೆಯಲ್ಲಿ ಹೇಳಬೇಕಿದ್ರೆ 71 ವೆಟರನ್ ಅಂತ ಹೇಳಿದ್ರೆ 74 ಸಂದರ್ಭದಲ್ಲಿ ಸೈನ್ಯದಲ್ಲಿದ್ದವರು. ಮತ್ತೆ ಇಲ್ಲಿನ ನಿವೃತ್ತ ಮಾಜಿ ಸೈನಿಕ ಸಂಘದ ಬುನಾದಿ ಕೂಡ ಹೌದವರು. ಕರ್ನಲ್ NS ಭಂಡಾರಿ ಅವರು ನಮ್ಮ ಬಗ್ಗೆ ಬಹಳಷ್ಟು ಅಪಾರ ಇದಿದ್ದವರು. ಅವರು ಕುತ್ಕೊಂಡು ಹೇಳಿ, ಸತ್ಯಜಿತ್ ನೀವು ಇದನ್ನು ಮಾಡ್ತಾ ಇದ್ದಾರೆ, ಆದ್ರೆ ಇನ್ನೊಂದು ವಿಚಾರ ಇದೆ, ಸುಮಾರು 5 ಜನ ಸೈನ್ಯದ ಬೇರೆ ಬೇರೆ ಹೋರಾಟಕ್ಕೆ ಸಿಗುವಂತಹ ಯಾವೊಂದು ಗೌರವ ಪದಕಗಳಿದೆ ಅದನ್ನು ಪಡೆದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ, ಅವರನ್ನು ಸೇರಿಸುವ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಮತ್ತೆ ಪಟ್ಟಿಯನ್ನು ಕೊಟ್ಟರು. ಆ ಪಟ್ಟಿಯನ್ನು ಹಿಡ್ಕೊಂಡು ಯೋಚನೆ ಮಾತನಾಡ್ತಾ ಇದ್ದಾಗ ಇನ್ನೊಂದಷ್ಟು ಸ್ವಾರಸ್ಯಕರ ವಿಚಾರಗಳು ಬಂತು. ಈ ಪುಸ್ತಕದಲ್ಲಿ ಒಬ್ರು ಮಹಾವೀರ ಚಕ್ರ ಸಿಕ್ಕಿದವರ ಬಗ್ಗೆ ಉಲ್ಲೇಖ ಇತ್ತು, ಅದು ಆ ಹೆಸರು ಆ ಪಟ್ಟಿಯಲ್ಲಿ ಇರಲಿಲ್ಲ, ಅವ್ರ ಹತ್ರ ಉಲ್ಲೇಖ ಮಾಡಿದೆ. ಇಂಥದ್ದು ಒಂದು ಮಹಾವೀರ ಚಕ್ರ ಸಿಕ್ಕಿದವರ ಬಗ್ಗೆ ಇತ್ತು ಅಂತ ಹೇಳಿಕೊಂಡು. ಅದ್ರ ಜೊತೆಯಲ್ಲಿ ಬೇರೆ ಯಾವ್ದೊಂದು ಕಾರಣಕ್ಕೋಸ್ಕರ 1-2 ತಿಂಗಳ ಹಿಂದೆ ಮುಲ್ಕಿಯವರೊಬ್ರು ಸಿಕ್ಕಿದ್ರು. ಒಬ್ರು ನಮ್ಮವರೊಬ್ರು ವೀರ ಚಕ್ರ ಸಿಕ್ಕಿದವರು ಇದ್ದಾರೆ, ಯಾವ ಯುದ್ಧ ಅಂತ ಹೇಳಿ ಗೊತ್ತಿಲ್ಲ, ಬಹುಶಃ 65 ಇರಬೇಕು, ಅವರ ಹೆಸರನ್ನು ಬಸ್ ಸ್ಟ್ಯಾಂಡ್ ಕಟ್ಟಬೇಕಾಗಿದೆ ಅಂತ ಹೇಳಿಕೊಂಡು ಅವರ ವಿವರನ್ನು ಕೆದಕ್ಲಿಕ್ಕೆ ಹೋದ್ವಿ. ನೋಡಿದ್ರೆ ಅವರು 71 ಯುದ್ಧದಲ್ಲಿ ಭಾಗವಹಿಸಿದವರು. ಈ 5 ಜನ ಯಾರು ಪದವಿಯನ್ನು ಸಿಕ್ಕಿತ್ತು, ಬೇರೆ ಬೇರೆ ಇದು ಸಿಕ್ಕಿತ್ತು, ಅವರು 71 ಸಂದರ್ಭದಲ್ಲಿ ಇದ್ದವರು. ಮತ್ತು 4 ಜನ 71ರ ಆ ಒಂದು ಹೋರಾಟಕ್ಕೋಸ್ಕರವೇ ಪದವಿಯನ್ನು ಪಡೆದವರು. ಹೌದು, ಯುದ್ಧಕ್ಕೋಸ್ಕರ ಆ ಪದವಿಯನ್ನು ಪಡೆದವರು. ಸೈನ್ಯದಲ್ಲಿ ಪರಮವೀರ ಚಕ್ರ ಬಹಳ ಅತ್ಯಂತ ದೊಡ್ಡ ಪದ. ಅದನ್ನು ಇಷ್ಟರವರೆಗೆ ಸುಮಾರು 75 ವರ್ಷ ಇತಿಹಾಸದಲ್ಲಿ ಕೇವಲ 21 ಜನರಿಗೆ ಸಿಕ್ಕಿರುವಂತ ಪರಮವೀರ ಚಕ್ರ. ಈ ಯುದ್ಧದಲ್ಲಿ 3 ಜನರಿಗೆ ಸಿಕ್ಕಿತ್ತು. ಅದ್ರ ನಂತರ ಬರುವಂತದ್ದೇ ಪದವಿ, ಅದು ಮಹಾವೀರ ಚಕ್ರ. ಈ ಪರಮವೀರ ಚಕ್ರ 3 ಜನರಿಗೆ ಸಿಕ್ಕಿರುವಂತದ್ದು 1970 ಹೌದು. ಅದು ಉತ್ತರ ಭಾರತದವರು. ಆ ನಂತರ ಮಹಾವೀರ ಚಕ್ರ ಏನಿದೆ, ಮಹಾವೀರ ಚಕ್ರ ಪಡೆದಂತವರು ಅವರು ಕುಂಬಳೆ ಅಪ್ಪಣ್ಣ ಶೆಟ್ಟಿ ಗೋಪಾಲ್ ರಾವ್ ಅಂತ ಹೇಳಿಕೊಂಡು ಅವರ ಬಗ್ಗೆ ಹುಡುಕೊಂಡು ಹೋದೆವು ನಾವು. ನೋಡಿದಾಗ ಕೇವಲ 3-4 ತಿಂಗಳ ಹಿಂದೆ ಚೆನ್ನೈಯಲ್ಲಿ ಅವರು ನಿಧನ ಹೊಂದಿದ್ರು. ಆದರೆ 94 ವರ್ಷದ ಹಿರಿಪ್ರಾಯ. ಹಾಗೆ ಅವರ ಮನೆಯವರನ್ನು ನಮ್ಗೆ ಹುಡುಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರನ್ನ ಯಾರಾದ್ರೂ ಕರ್ಕೊಂಡು ಬರಬೇಕು ಅಂತ ಹೇಳಿಕೊಂಡಿತ್ತು. ಇನ್ನೊಂದು ಮಹಾವೀರ ಚಕ್ರ ಸಿಕ್ಕಿದವರು ಅವ್ರು ಯಾವ ಯುದ್ಧದಲ್ಲಿ ಅನ್ನೋದು ನಮ್ಗೆ ಪೂರ್ತಿ ಅದರ ಮಾಹಿತಿ ಸಿಗ್ಲಿಲ್ಲ, ಇಲ್ಲೂ ಇರ್ಲಿಲ್ಲ. ಭಂಡಾರ್ಕರ್ ಅಂತ ಹೇಳಿಕೊಂಡು ಮೊನ್ನೆ ಯಾವ್ದೊಂದು ಕಾರ್ಯಕ್ರಮ ಭಾಗವಹಿಸರನ್ನು ಬಂದಿತ್ತು. ಅವರು ಬೆಂಗಳೂರಲ್ಲಿ ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ರು, ಶಕುಂತಲಾ ಭಂಡಾರ್ಕರ್ ಅಂತ ಹೇಳಿ. ಅವರ ಜೊತೆ ಹೆಚ್ಚು ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೆಂಗಳೂರು ಅವ್ರದ್ದು ಅನಾರೋಗ್ಯ ಪ್ರಶ್ನೆ. ಆದ್ರೆ ಉಳಿದಂತವರು ನಮ್ಗೆ ಒಂದಷ್ಟು ಸಂಪರ್ಕ ಸಿಕ್ಕಿದ್ರು. ಒಬ್ರು ಇವತ್ತು 1944ನೇ ಇಸವಿಯಲ್ಲಿ ಸೈನ್ಯಕ್ಕೆ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಬ್ರಿಟಿಷರ ಕಾಲದಲ್ಲಿ ಸೇರಿದವರು, 98 ವರ್ಷದ ಹಿರಿಯ ವ್ಯಕ್ತಿ, 48, 62, 65, 71 ನಮ್ಮ ದೇಶ ಕಂಡ 4 ಯುದ್ಧವನ್ನು ಕೂಡ ಕಣ್ಣಾರೆ ಕಂಡವರು, ಭಾಗವಹಿಸಿದವರು, ಮೆನ್ಷನ್ ಇನ್ ಡಿಸ್ಪ್ಯಾಚ್ ಅನ್ನುವಂಥ ಒಂದು ಪದವಿಯನ್ನು ಪಡೆದವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವಂತ ಇದ್ದಾರೆ. ನಮ್ಮ ಮಂಗಳೂರಿನಲ್ಲೇ ಇದ್ದಾರೆ. ಹರೇಕಳ ಲಕ್ಷ್ಮಣ್ ಅಂತ ಹೇಳಿಕೊಂಡು ಅವರ ಮನೆಗೆ ಹೋಗಿದ್ವಿ, 2 ಸರಿ ಹೋಗಿ ಭೇಟಿ ಆದ್ವಿ. ಕಾರ್ಯಕ್ರಮ ಕರ್ಕೊಂಡು ಬರ್ಬೇಕು ಅಂತ ಹೇಳಿತ್ತು, ಆದ್ರೆ ಬೇರೆ ಬೇರೆ ಕಾರಣದಿಂದ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವರನ್ನು ಆಮೇಲೆ ಮತ್ತೆ ಮನೆಗೆ ಹೋಗಿ ಸನ್ಮಾನ ಮಾಡೋದ ಕೆಲಸವನ್ನು ಮಾಡಿದೆವು. ಅವರು ಇವತ್ತು ಶಾರೀರಿಕವಾಗಿ ಅಷ್ಟೇ ಗಟ್ಟಿಯಾಗಿದ್ದಾರೆ. ಇನ್ನೊಬ್ರು ತಾಯಿ ಸಿಕ್ಕಿದ್ರು ನಮ್ಗೆ, 87 ವರ್ಷದ ತಾಯಿಯವರು. ಮೊನ್ನೆ ವೇದಿಕೆ ಕರ್ಕೊಂಡು ಬಂದಿದ್ದೆ. ಅವರ ಗಂಡನಿಗೆ ಈ 71 ಯುದ್ಧದಲ್ಲಿ ಅವರಿಗೆ
ನೌಸೇನಾ ಮೆಡಲ್ ಅನ್ನುವಂಥ ಒಂದು ಪ್ರತಿಷ್ಠಾತವಾದ ನೌಕಾ ಇದರ ಮೆಡಲ್ ಸಿಕ್ಕಿತ್ತು ಅವರಿಗೆ. ಅವರು ಯಾವಾಗ ಸೈನ್ಯದಲ್ಲಿ 71 ಯುದ್ಧದಲ್ಲಿ 65 ಯುದ್ಧದಲ್ಲಿ ಇದ್ರು, 71 ಯುದ್ಧದಲ್ಲಿ ಇದ್ರು, ಮನೆಯವರು ಕೂಡ ಅವರ ಹೆಸರು ಗಂಡ ವೆರ್ನನ್ ಫ್ರಾನ್ಸಿಸ್ ರೆಬೆಲ್ಲೋ ಅಂತ ಹೇಳಿಕೊಂಡು ಅವರಿಗೆ ಕಮಾಂಡರ್ ವೆರ್ನನ್ ಫ್ರಾನ್ಸಿಸ್ ರೆಬೆಲ್ಲೋ ನೌಸೇನಾ ಮೆಡಲ್ ಸಿಕ್ಕಿತ್ತು. ಅವರ ಮನೆಯವರು ಕ್ಯಾಪ್ಟನ್ ವಸಂತಿ ಫ್ರಾನ್ಸಿಸ್ ರೆಬೆಲ್ಲೋ. ಕ್ಯಾಪ್ಟನ್ ಅಂತ ಹೇಳಿದ್ರೆ ಅವರು ಸೈನ್ಯದಲ್ಲಿದ್ದವರು, ಇವರು ನೌಕಾದಳದಲ್ಲಿದ್ರೆ ಮನೆಯವರ ಪತ್ನಿ ಸೈನ್ಯದಲ್ಲಿ. ಅವರು 62, 65, 71 ಯುದ್ಧವನ್ನು ಕಂಡವರು, ಭಾಗವಹಿಸಿದವರು. 71 ಅವರು ಲೇಹ್ ಲಡಾಖ್ ಅಲ್ಲಿದ್ದರು. ಆ ಒಂದೊಂದು ಕಾರ್ಯಾಚರಣೆ ಭಾಗವಹಿಸೋದಕ್ಕೋಸ್ಕರ ಒಂದೊಂದಷ್ಟು ಡೆಕೋರೇಷನ್ಸ್ ಅಂತ ಹೇಳ್ತಾರೆ, ಅಂತ 6 ಡೆಕೋರೇಷನ್ಸ್ ಅನ್ನು ಪಡೆದಿದ್ದಾರೆ ಆ ತಾಯಿ. ಅವರಿಗೆ ಗಂಡನಿಗೆ 10 ಡೆಕೋರೇಷನ್ ಸಿಕ್ಕಿತ್ತು. ಈ ನೌಸೇನಾ ಮೆಡಲ್ ಪಡೆದಂತಹ ವ್ಯಕ್ತಿಯ ಕೆಳಗೆ ಅವತ್ತು 71 ಯುದ್ಧ ಸಂದರ್ಭದಲ್ಲಿ ಇದ್ದಂಥವರು ಹರ್ಬರ್ಟ್ ಸೋನ್ಸ್ ಅಂತ ಹೇಳಿಕೊಂಡು, ಅಲ್ಲ ಇನ್ನು ಕಮಾಂಡರ್ ಜಾರ್ಜ್ ಮಾರ್ಟಿಸ್ ಅಂತ ಹೇಳಿಕೊಂಡು, ಆ ಜಾರ್ಜ್ ಮಾರ್ಟಿಸ್ ಇವರಿದ್ದ ಒಂದು ಹೋರಾಟದಲ್ಲಿ 71 ಯುದ್ಧದಲ್ಲಿ ಇವರಿಗಿಂತಲೂ ಅತ್ಯುನ್ನತವಾದ ಶೌರ್ಯವನ್ನು ಪ್ರದರ್ಶನ ಮಾಡಿದ್ದಕ್ಕೋಸ್ಕರ, ನಿರ್ಣಾಯಕ ಹೋರಾಟದಲ್ಲಿ ಇದ್ದುಕೊಂಡು ಮುಂದೆ ನಿಂತ್ಕೊಂಡು ನಡೆಸಿಕೊಂಡು ಗೆದ್ದು ಬಂದದಕ್ಕೋಸ್ಕರ ಅವರಿಗೆ ವೀರ್ ಚಕ್ರ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ರು ವೀರ್ ಚಕ್ರ ಪಡೆದವರು. ಅದರಲ್ಲಿ ಒಬ್ಬರು 71 ಯುದ್ಧದಲ್ಲಿ ಅವರು ಜಾರ್ಜ್ ಮಾರ್ಟಿಸ್ ರವರು. 71 ಯುದ್ಧದಲ್ಲಿ ವೀರ್ ಚಕ್ರ ಪಡೆದು, ಇನ್ನೊಂದು 71 ಯುದ್ಧದಲ್ಲಿ ಇನ್ನೊಬ್ರು ವೀರ್ ಚಕ್ರ ಪಡೆದವರಿದ್ದಾರೆ. ಅವರು ನಮ್ಮ ಹತ್ತಿರದ ಮುಲ್ಕಿಯ ಕುಬೈಯೂರಿನವರು, ಗ್ರೂಪ್ ಕ್ಯಾಪ್ಟನ್ ದಿನೇಶ್ ಭಂಡಾರಿ ಅವರು. ಆ ಸಂದರ್ಭದಲ್ಲಿ 9 ಸಾರಿ ಪಾಕಿಸ್ತಾನದ ಒಳಗಡೆ ತನ್ನ ವಿಮಾನವನ್ನು ಹಾರಾಟ ಮಾಡಿ ಅಲ್ಲಿ ಬಾಂಬು ದಾಳಿಗಳು ನಡೆಸಿಕೊಂಡು, ಅಲ್ಲಿ ಅವರ ಏರ್ಫೋರ್ಸ್ ಅದು ರನ್ವೇಗಳಿರ್ಬೋದು, ಅವರ ಬ್ರಿಡ್ಜಸ್ಗಳಿರ್ಬೋದು, ಡ್ಯಾಮ್ಗಳು ಇದನ್ನು ನಾಶ ಮಾಡಿಕೊಂಡು 9 ಸರಿ ದಾಳಿ ನಡೆಸಿ ಯಶಸ್ವಿಯಾಗಿ ವಾಪಸ್ ಬಂದಂಥವರು. ಅವರ ಶೌರ್ಯಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಿಕೊಂಡು ಅವರಿಗೆ ವೀರ್ ಚಕ್ರ ಪುರಸ್ಕಾರ ಸಿಕ್ಕಿದೆ ಅವರಿಗೆ. ಅವರು ಜನವರಿಯಲ್ಲಿ, ಈ ವರ್ಷದ ಜನವರಿಯಲ್ಲಿ ಅವರು ಮುಂಬೈಯಲ್ಲಿ ತೀರ್ಕೊಂಡ್ರು, ನಿಧನರಾದರು. ಅವರ ತಮ್ಮಂದ್ರು ಮನೆಯವರು ಅವರು ಬೆಂಗಳೂರಲ್ಲಿದ್ದಾರೆ, ವೀಲ್ ಚೇರ್ ಮೇಲೆ ಇದ್ದಾರೆ. ತಮ್ಮಂದ್ರು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ರು, ಮೊನ್ನೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಇನ್ನಿಬ್ರು ಅಂತಹ ವಿಶಿಷ್ಟ ಸೇವೆಯನ್ನು ಮಾಡಿದವರು ಲೆಫ್ಟಿನೆಂಟ್ ಕರ್ನಲ್ ಹರ್ಬರ್ಟ್ ಸೋನ್ಸ್ ಅಂತ ಹೇಳಿಕೊಂಡು ವಿಶಿಷ್ಟ ಸೇವಾ ಮೆಡಲ್ ಪದವಿ ಪುರಸ್ಕೃತರಾಗಿದ್ರು ಅವರು. ಇನ್ನೊಬ್ರು ಕ್ಯಾಪ್ಟನ್ ಡಿಸಿಲ್ವ ಅಂತ ಹೇಳಿಕೊಂಡು ಅವರಿಗೂ ವಿಶಿಷ್ಟ ಸೇವಾ ಮೆಡಲ್ ಪದವಿ ದಕ್ಕಿತ್ತು ಅವರಿಗೆ. ಇಷ್ಟು ಒಂದು ಬಹಳ ದೊಡ್ಡ ಒಂದು ಶಕ್ತಿಯನ್ನು, ಬಹಳ ದೊಡ್ಡ ಇದರ ಬಗ್ಗೆ ಮಹತ್ವ, ಸೈನ್ಯದ ಮಹತ್ವ ಗೊತ್ತಿದ್ದವರಿಗೆ ಆ ಪದವಿಗಳ ಮಹತ್ವ ಏನು, ಆ ಪದವಿ ಪಡೆದವರು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ನಮ್ಮ ನಗರದಲ್ಲಿದ್ದಾರೆ ಅಂತ ಹೇಳಿ ಅದರ ಮಹತ್ವ ಏನು, ನಮ್ಗೂ ಎಷ್ಟೊಂದು ಹೆಮ್ಮೆ ಅಂತ ಹೇಳಿಕೊಂಡು ಮೊನ್ನೆ ದಿವಸ ನಮ್ಗೆ ಅನುಭವ ಆಯ್ತು ಈ ಸೈನ್ಯದ ಇದರ ಬಗ್ಗೆ. ಈ ಕಾರ್ಯಕ್ರಮದ ವಿಚಾರದಲ್ಲಿ ಹಿಂದ್ಗಡೆ ಹೋದಾಗ ಅದಕ್ಕೋಸ್ಕರ ಇದು ದೇಶಕ್ಕೆ ಎಷ್ಟು ಯುದ್ಧ ಮಹತ್ವವೋ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅಷ್ಟೇ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಇದ್ದ. ಅದೇ ದುರ್ದೈವ ಅಂತ ಹೇಳಿದ್ರೆ 50 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯಾರಿಗೂ ಇವರ ಬಗ್ಗೆ ಯಾವುದೇ ಮಾಹಿತಿಗಳು ಗೊತ್ತಿಲ್ಲ. ಯಾವುದೇ ಮಾಹಿತಿಗಳು ಗೊತ್ತಿಲ್ಲ. ಯಾವ್ಯಾವುದೋ ರಾಜಕಾರಣಿಗಳ ಹಿಂದೆ, ಯಾವ್ಯಾವ ಸಿನಿಮಾ ಹೀರೋಗಳ ಹಿಂದೆ, ಯಾವ್ಯಾವ ಇನ್ನಿತರ ಬೇರೆಯವರ ಹಿಂದೆ ಅವಳೇ ಬಹಳ ದೊಡ್ಡ ಹೀರೋ ಅಂತ ಹೇಳಿಕೊಂಡು ಅವರ ಹಿಂದೆ ಓಡ್ತೇವೆ ನಾವು. ಏನು ಮಾಡೋದವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೇವೆ. ಆದರೆ ಇವರ ಬಗ್ಗೆ ಈಗ ಸಂಕ್ಷಿಪ್ತ ಮಾಹಿತಿ ಮಾತ್ರ ಸಿಕ್ಕಿದೆ. ಇನ್ನಿವರನ್ನು ಭೇಟಿಯಾಗಿಕೊಂಡು ನಾನು ಮೊನ್ನೆ ಒಬ್ಬರ ಹತ್ರ ಹೇಳಿದೆ, ಯಾರಾದ್ರೂ ಇವರ ಬಗ್ಗೆ ಲೇಖನಗಳನ್ನು ಮಾಡ್ತೀರಿ ಅಂತ ಹೇಳಿ ಆದ್ರೆ ನಾವು ಬರ್ತೀವಿ. ಅವರ ಮನೆಗಳಿಗೆ ಹೋಗಿ ಕೂತ್ಕೊಂಡು ಅದರ ಕಥೆಗಳನ್ನು ಕೇಳಿಕೊಂಡು ವಿಸ್ತೃತವಾಗಿ ಅವರ ಬಗ್ಗೆ ಬರೆಯುವಂಥದ್ದು, ಈ ಸಮಾಜಕ್ಕೆ ತಿಳಿಸುವಂತ ಆಗಬೇಕಾಗಿದೆ. ನಮಗೋಸ್ಕರ ಅವರು ಅಷ್ಟು ಮಾಡಿದ್ದಾರೆ. ಇವತ್ತು ನಾವು ಆ ಕಾಲದಲ್ಲಿ, ಇವತ್ತು ನಾವು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯವೇ ಇಲ್ಲ. ಯಾವಾಗ ನಾವು ಲೇಹ್ ಲಡಾಖ್ನ ಭಾಗಕ್ಕೆ, ಜಮ್ಮು ಕಾಶ್ಮೀರದ ಪೂಂಚ್ ಭಾಗಕ್ಕೆ, ಅರುಣಾಚಲದ ತವಾಂಗ್ ಆ ಭಾಗಕ್ಕೆ ನಾವು ಹೋಗಿ ಬರ್ತೇವೆ, ನಾವು ಅಲ್ಲಿ ಒಂದು 4 ದಿವಸ ಇದ್ದು ಬರ್ತೇವೆ, ಅಲ್ಲಿನ ಪರಿಸ್ಥಿತಿ ಏನು, ವಾಸ್ತವ ಏನು ಅರ್ಥ ಮಾಡಿಕೊಂಡು ಬರ್ತೇವೆ. ಇವತ್ತು ಬೇರೆ, 62, 71 ಬೇರೆ. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಹೋರಾಟವನ್ನು ನಡೆಸಿದ್ರು ಅಂತ ಹೇಳಿಕೊಂಡು ಅದರ ಮಹತ್ವ ಅವತ್ತು ನಮ್ಗೆ ಗೊತ್ತಾಗೋದು. ಹಾಗಾಗಿ ಅದನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ನಾವು ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯಿಂದ ಕಳೆದ 8 ವರ್ಷ ಮಾಡ್ತಾ ಇದ್ದೇವೆ. ಇವತ್ತೊಂದು ಸ್ವಲ್ಪ ಯಶಸ್ಸು ಕಂಡಿದ್ದೇವೆ ಅಂತ ಅನಿಸ್ತದೆ ನನಗೆ. ಎಸ್ ಸರ್, ಬ್ಯೂಟಿಫುಲ್ ಸರ್. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ತಾವು ಮಾಡಿರುವಂತಹ ಕೆಲಸದ ಬಗ್ಗೆ. ಯಾಕಂದ್ರೆ ನಮ್ಗಳಿಗೂ ಕೂಡ ಬಹುಶಃ ಯಾರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ಈ ಇಷ್ಟು ಮಾಹಿತಿ. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕೊಡುಗೆಯು ಕೂಡ 1971 ಯುದ್ಧಕ್ಕೆ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಇಂಚಿಂಚು ಮಾಹಿತಿಗಳು, ಯೋಧರ ಬಗ್ಗೆ ಮಾಹಿತಿ, ಅವರ ಸಾಧನೆಗಳ ಬಗ್ಗೆ ಮಾಹಿತಿ ಎಲ್ಲವನ್ನು ಕೂಡ ಸಂಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಅಷ್ಟೇ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ. ಜೊತೆಗೆ ಈ ವಿಚಾರಗಳನ್ನು ಹೇಳಿದಾಗಲೇ ಮೈ ರೋಮಾಂಚನ ಆಗುತ್ತೆ. ಕೆಲವೊಂದ್ ಕಡೆ ನಾವು
ಇದನ್ನೆಲ್ಲ ಗುರುತಿಸುವಲ್ಲಿ ಎಡವಿದ್ದೇವೆ ಅನ್ನುವಂಥದ್ದು ಕೇವಲ ಭಾಷಣಗಳಿಗೆ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಯ್ತಾ ನಮ್ಮ ರಾಷ್ಟ್ರಭಕ್ತಿ ಅನ್ನುವಂಥ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣ ಮುಂದೆ ಈ ಸಂದರ್ಭ ಉದ್ಭವ ಆಗುವುದು ಡೌಟೇ ಇಲ್ಲ. ಕಾರಣ ಇಲ್ಲಿ ಬಹುಶಃ ತಾವು ಹೇಳಿದಾಗೆ ಸರ್ ಅನೇಕ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನ ಸ್ವೀಕಾರ ಮಾಡ್ತೇನೆ, ತದನಂತರ ತಮ್ಮ ಜೊತೆ ನಾನು ಮಾತಾಡ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಭಾಸ್ಕರ್ ರೈ ಅಂತ ಸೂರತ್ ಕಲ್ಲಿಂದ ಮಾತಾಡ್ತಾ ಇದ್ದೀನಿ. ಭಾಸ್ಕರ್ ರೈ ಅವರು ಸೂರತ್ ಕಲ್ಲಿಂದ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಅವರು ನಿವೃತ್ತ ಯೋಧರು ಅವರು. ಓಕೆ, ನಮಸ್ತೆ ಸರ್. ನಮಸ್ತೆ ಭಾಸ್ಕರ್ ರೈ ಅವರೇ. ನಮಸ್ತೆ ಸತ್ಯಣ್ಣ. ನಮಸ್ಕಾರ. ನಮಸ್ಕಾರ ಭಾಸ್ಕರ್ ಅಣ್ಣ. ನಾನು ಮೊದಲಾಗಿ ನಿಮಗೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. 50 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಲೆ, ಸಾಹಿತ್ಯ ಮತ್ತು ಬಿಸ್ನೆಸ್ ಇತರ ಎಲ್ಲಾ ಚಟುವಟಿಕೆಗಳು ಮುಂದಿದ್ರು ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಗಣ್ಯ ಮತ್ತು ದೇಶಕ್ಕಾಗಿ ಬಾಂಗ್ಲಾ ಯುದ್ಧದಲ್ಲಿ ಕೂಡ ಭಾಗವಹಿಸಿ ಇಂದು ಮುತ್ಸದ್ದಿ ವಯಸ್ಸಿನಲ್ಲಿ ಇದ್ದವರನ್ನು ಯಾರೂ ಕೂಡ ಅವರ ಬಗ್ಗೆ ಕೇಳರಿಯದಂತಹ, ಅವರ ಬಗ್ಗೆ ಆ ಜ್ಞಾನವನ್ನು ಇಲ್ಲದಂತಹ ಸಮಯದಲ್ಲಿ ನೀವು ಅವರನ್ನು ಸಮಾಜದ ಮುಂದೆ ತಂದು ಅವರಿಗೊಂದು ಸನ್ಮಾನವನ್ನು ಕೊಟ್ಟು ಅವರ ಮುಖದಲ್ಲಿ ಮಂದಹಾಸವನ್ನು ತರುವಂತ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದೀರಿ. ಅದಕ್ಕಾಗಿ ನಾನು ನಿಮಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಂತೆ ಹಾಗೂ ಮಾಜಿ ಸೈನಿಕರ ನೆಲೆಯಲ್ಲಿ ನಿಮಗೆ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ನಮ್ಮ ಕರ್ತವ್ಯ ಅಷ್ಟೇ ಭಾಸ್ಕರಣ್ಣ, ಕರ್ತವ್ಯ ಮಾಡಿದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಇನ್ನೊಂದು ವಿಷಯ ಅಂದ್ರೆ ಇನ್ನೂ ಕೂಡ ಹಲವಾರು ಸೈನಿಕರು, ಮಾಜಿ ಸೈನಿಕರು ಯುದ್ಧಗಳಲ್ಲಿ ಪಾಲ್ಗೊಂಡವ್ರನ್ನು ನಾವು ನೆನಪಿಸಬೇಕಾಗ್ತದೆ. ನೀವು ಮಾಡಿದಂತಹ ಸೇವೆ ಅಂದ್ರೆ ಇಷ್ಟೆಲ್ಲ ಅವರ ಬಗ್ಗೆ ನೀವು ಇತಿಹಾಸವನ್ನು ಹುಡುಕಿ ತೆಗೆದಿದ್ದೀರಾ. ಆದ್ರೂ ಕೂಡ ಇನ್ನಷ್ಟು ಜನರ ಹೆಸರುಗಳು ಇನ್ನೂ ಉಳಿದಿವೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ನಾವು ಎಲ್ಲೂ ಜ್ಞಾಪಿಸ್ಲಿಲ್ಲ. ಜಿ ನಾವೂರ ಅಂತ, ಜನರಲ್ ಜಿ ನಾವೂರ ಕೂಡ ಆ ಯುದ್ಧದಲ್ಲಿ ಭಾಗವಹಿಸಿದ್ರು, ಅದು ನಮ್ಮ ಕರ್ನಾಟಕದವರೇ ಆಗಿದ್ರು ಅಂತ ಬಹುಶಃ ನನಗೂ ಗೊತ್ತಿರ್ಲಿಲ್ಲ, ಯಾರಿಗೂ ಗೊತ್ತಿಲ್ಲದಂತ ಇನ್ನಷ್ಟು ಸತ್ಯಗಳು ಅಡಗಿವೆ ಯುದ್ಧಗಳ ಹಿಂದೆ. ಹಾಗಾಗಿ ನನ್ನದೊಂದು ಕೋರಿಕೆ ತಮ್ಮಲ್ಲಿ, ಸರ್ಕಾರ ಇದರ ಬಗ್ಗೆ, ಈ ಯುದ್ಧಗಳ ಬಗ್ಗೆ, ಈ ದೇಶಕ್ಕಾಗಿ ಈ ರೀತಿ ಒಂದು ತಮ್ಮ ಪ್ರಾಣವನ್ನು ಕೊಟ್ಟಂತಹ ವೀರ ಯೋಧರ ಬಗ್ಗೆ ಒಂದು ಸರ್ಕಾರಕ್ಕೆ ತಾವು ದಯವಿಟ್ಟು ಎಲ್ಲರೂ ಮನವಿ ಮಾಡಬೇಕಾಗಿದೆ. ಪಠ್ಯಪುಸ್ತಕದಲ್ಲೂ ಕೂಡ ಈ ಸೈನಿಕರ ಬಗ್ಗೆ ಬರ್ಲಿಕ್ಕೆ ತಾವು ತಮ್ಮ ಕೈಲಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತೇನೆ. ಖಂಡಿತ ನಮ್ಮ ಪ್ರಯತ್ನ ಪೂರ್ತಿ ಆ ದಿಕ್ಕಿನಲ್ಲಿ ಮಾಡ್ತೇವೆ ನಾವು ಭಾಸ್ಕರಣ್ಣ. ಭಾಸ್ಕರ್ ಸರ್, ಧನ್ಯವಾದಗಳು. ಧನ್ಯವಾದ ಸರ್. ಹೆಮ್ಮೆ ಇದೆ ತಮ್ಗಳ ಸೇವೆಯ ಬಗ್ಗೆ, ಹೆಮ್ಮೆ ಇದೆ ಸರ್. ಧನ್ಯವಾದ ಸರ್, ಧನ್ಯವಾದ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಬೆಂಗಳೂರಿಂದ ಹಿತೇಶ್ ಅಂತ ಮಾತಾಡೋದು. ತಮ್ಮ ಹೆಸರು ಸರ್? ಹಿತೇಶ್ ಅವರು. ಹಿತೇಶ್ ಅವರು ಎಲ್ಲಿಂದ ಸರ್? ಮಂಗಳೂರಿಂದ. ಮಾತಾಡಿ ಸರ್, ಮಾತಾಡಿ. ಸತ್ಯ ಸರ್ಗೆ ನಮಸ್ಕಾರ. 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 ನಿಮ್ಮಲ್ಲಿರುವಂತಹ ದೇಶಭಕ್ತಿ, ಸೈನಿಕರ ಬಗ್ಗೆ ಇರುವಂತಹ ಕಾಳಜಿನ ಸರ್ ನಾವು ಮೆಚ್ಚಲೇಬೇಕು. ಹಾಗೇನಿಲ್ಲ, ನಮ್ದೆಲ್ಲರ ಕರ್ತವ್ಯ ಅಂತ ಹೇಳಿಕೊಂಡು ಏನು ಹೇಳ್ತೀವಿ ನಾವು, ಜವಾಬ್ದಾರಿತ ನಾಗರಿಕನಿರುವ ಕರ್ತವ್ಯ ಅದು. ಸರ್ ನೀವು ಮಾಡ್ತಿರುವಂತಹ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ, ಅದು ಎಲ್ಲರಿಗೂ ಗೊತ್ತುಂಟು ಸರ್. ಮತ್ತೆ ನೀವು ಕಳೆದ 4 ಮತ್ತು 5ನೇ ತಾರೀಕು ಮಂಗಳೂರು ಮತ್ತು ಸೂರತ್ಕಲ್ದಲ್ಲಿ ಮಾಡಿದಂತಹ ಏಕ್ನಾಮ್ ದೇಶ್ ಕಣಾಮ್ ಕಾರ್ಯಕ್ರಮ ತುಂಬಾ ಅರ್ಥಗರ್ಭಿತವಾಗಿತ್ತು. ಮತ್ತು ಅಲ್ಲಿ ಬಾಂಗ್ಲಾ ಹಿಮಾಚಲಲ್ಲಿ ಭಾಗವಹಿಸಿದಂತಹ ಸೈನಿಕರನ್ನ ಸನ್ಮಾನಿಸಿ ಅವ್ರು ಮಾಡಿದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್. ಅದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್. ಧನ್ಯವಾದ ಸರ್. ಓಕೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ವೆಂಕಟೇಶ್ ನಾಯಕ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ವೆಂಕಟೇಶ್ ನಾಯಕ್ ಅವರೇ, ಮಾತಾಡಿ ಸರ್. ಸತ್ಯಣ್ಣ ನಮಸ್ತೆ. ನಮಸ್ತೆ ವೆಂಕಟೇಶ್ ರೇ. ಒಂದು ಖುಷಿ ಏನಂದ್ರೆ ಸಮಾಜ ಸೇವಕ್ಕೆ ಮಾಡಿಕೊಂಡು ಇದು ಸೈನಿಕರ ಬಗ್ಗೆ ಒಂದು ಉತ್ತಮ ಒಂದು ಕಾಳಜಿ ವಹಿಸ್ಕೊಂಡಿರೋ ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿದ್ರಲ್ಲ, ನಿಜವಾಗ್ಲೂ ನಿಮ್ಗೊಂದು ಅಭಿನಂದನೆ ಮತ್ತೆ ಧನ್ಯವಾದ ತಿಳಿಸ್ತೀನಿ ಸತ್ಯಣ್ಣ. ಥ್ಯಾಂಕ್ ಯು ಸರ್. ನಾವು 8 ವರ್ಷದಿಂದ ಇದ್ದೇವೆ ಅದ್ರ ಜೊತೆಯಲ್ಲಿ. ಖಂಡಿತ ಅಣ್ಣ. ಯಾಕಂದ್ರೆ ಇದೊಂದು ಚಾನಲ್ ಒಳ್ಳೆ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಮಾಹಿತಿಗಳು ನಾನು ಕೇಳ್ಕೊಳ್ತಾ ಇದ್ದೆ ಇಷ್ಟೋ ತನಕ. ತುಂಬಾ ಅದ್ಭುತವಾಗಿ ಒಂದು ಮಾಹಿತಿಗಳು ಕೊಡ್ತಾ ಇದ್ರಿ. ಇನ್ನೂ ಹೆಚ್ಚಾಗಿ ಕಲೆಕ್ಟ್ ಮಾಡ್ಕೊಂಡು ಒಂದು ಸೈನಿಕರಿಗೆ ಒಂದು ಒಳ್ಳೆ ಗೌರವವನ್ನ ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನೀವು ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸಹಕಾರ ಇರ್ಲಿ. ಖಂಡಿತ ಸತ್ಯಣ್ಣ.
ಓಕೆ ಓಕೆ, ಧನ್ಯವಾದ ಸರ್, ಧನ್ಯವಾದ. ಅದ್ಭುತವಾಗಿರುವಂತಹ ಮಾಹಿತಿ ಇದೆ ಸೈನಿಕರ ಬಗ್ಗೆ, ನಮ್ಮ ದೇಶದ ವಿಚಾರಗಳ ಬಗ್ಗೆ ಮಾತಾಡ್ತೇನೆ. ಅನೇಕ ಕರೆಗಳು ಬರ್ತದೆ. ಬಿಫೋರ್ ದಟ್, ಎಸ್ ಸರ್, ಶ್ರೀಕಾಂತ್ ಶೆಟ್ಟಿ ಬಾಳ್ ಅವರು, ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ್ ಅವರು, ಈ ಒಂದು 13 ದಿನ ನಡೆದಿರುವಂತಹ ಯುದ್ಧ, 93,000 ಶತ್ರು ರಾಷ್ಟ್ರದ ಸೈನಿಕರು ಶರಣಾಗ್ತಾರೆ ಅಂತ ಬಂದಾಗ ಇಟ್ಸ್ ನಾಟ್ ಅ ಜೋಕ್ ಅನ್ನುವಂಥದ್ದು. ಇಲ್ಲಿ ಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದ ಸೈನಿಕರ ಒಂದು ಶೌರ್ಯ, ತ್ಯಾಗ, ಬಲಿದಾನ ಎಲ್ಲವೂ ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗಿರುವಂತಹ ಯುದ್ಧ. ಯಾವ ರೀತಿ ನೋಡ್ತೀರಾ ಸರ್ ಈ ಯುದ್ಧದ ಬಗ್ಗೆ? ಈ ಯುದ್ಧದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಾನು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳದಿದ್ರೆ ಸೈನಿಕನಾಗಿ ನಾನೊಬ್ಬ ಥ್ಯಾಂಕ್ಲೆಸ್ ಅಂತ ಅನಿಸ್ಕೊಳ್ತಾರೆ. ಓಕೆ ಸರ್, ಎಸ್. ಆದ್ರಿಂದಾಗಿ ನಾನು ಒಂದೆರಡು ಮಾತುಗಳನ್ನು ಖಂಡಿತವಾಗಿ ಇಲ್ಲಿ ಹೇಳಲೇಬೇಕು. ಇಬ್ರು ಕರೆ ಮಾಡಿದ್ರು. ಒಬ್ರು ನಮ್ಮವರೇ ಭಾಸ್ಕರ್ ರೈ ಅವರು ಕರೆ ಮಾಡಿದ್ರು, ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು. ನಮ್ಮ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಳ್ಳುವಂಥವರೇ. ಅವರು ಹೇಳಿದ್ದು ಅಕ್ಷರಶಃ ಸತ್ಯ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲಿ ಕೇಳಲಿಕ್ಕೆ ಸಿಗುವಂತ ವಿಚಾರ ಏನಂದ್ರೆ, ನಮ್ಮ ಈ ತುಳುನಾಡು ಪ್ರಾಂತ್ಯದಿಂದ ಸೈನ್ಯಕ್ಕೆ ಹೋಗುವವರು ತೀರಾ ಕಡಿಮೆ ಅಂತ. ಅದರಲ್ಲಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಹೋದವರು ಯಾರು? ಆ ತೀರೆ ಕಡಿಮೆ ಇದ್ದ ಜನರಲ್ಲಿ ಸಹ ಹೋದವರು ಯಾರು ಅನ್ನುವ ಬಗ್ಗೆ ಮಾಹಿತಿಯೇ ಇಲ್ಲ. ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಏನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದೆ, ಅದಕ್ಕೊಂದು ದೊಡ್ಡ ಸಲ್ಯೂಟನ್ನು ನಾವು ಕೊಡಲೇಬೇಕು. ನಿಜ. ಅದೇ ಅದರಲ್ಲಿ ಈಗ ನೀವು ನೋಡ್ಲಿಕ್ಕೆ ಹೋದ್ರೆ, ಒಂದು ಇಂಡಿಪೆಂಡೆನ್ಸ್ ಡೇ ಸಿಕ್ಕಿದ ತಕ್ಷಣದಲ್ಲಿ ಒಬ್ರು ಮಹಿಳೆ ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಗರಿಮೆಗೆ ಒಂದು ನಾವು ತುಂಬಾ ಹೆಮ್ಮೆ ಪಡುವಂತ ವಿಷಯ. ರಾಣಿ ಅಬ್ಬಕ್ಕನ ನಾಡಿನಲ್ಲಿ ಶೌರ್ಯಕ್ಕೆ ಏನು ಕೊರತೆ ಇಲ್ಲ, ಆದ್ರೆ ಸೇನೆಗೆ ಹೋಗುವವರ ಸಂಖ್ಯೆ ಕಡಿಮೆ ಇದೆ. ಅದಕ್ಕೆ ನಾವು ನಮ್ಮ ಊರಿಂದ ಸೇನೆಗೆ ಹೋದವರು, ಅಥವಾ ರಾಣಿ ಅಬ್ಬಕ್ಕನನ್ನೇ ತಗೊಳ್ಳಿ, ಅಥವಾ ಅದಕ್ಕಿಂತ ಹಿಂದೆ ನಮ್ಮ ಕೋಟಿ ಚೆನ್ನಯ್ಯರಿರಲಿ, ಅಥವಾ ಇನ್ಯಾವುದೇ ಅಮ್ಮೆಂಬಳ ಬಾಳಪ್ಪನವರಿರಲಿ, ಇಂಥ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಇತಿಹಾಸವನ್ನ ಕಲಿಯುವ ಪ್ರಯತ್ನವನ್ನ ಅಥವಾ ಕಲಿಸುವ ಪ್ರಯತ್ನವನ್ನ ಅದು ಯಾರು ಇದಕ್ಕೆ ಇನಿಷಿಯೇಟಿವ್ ತಗೊಳ್ಬೇಕಿತ್ತ ಅವರು ತಗೊಂಡು ಕಲಿಸದೇ ಇದ್ದ ಕಾರಣ ಸೈನ್ಯದ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಆಸಕ್ತಿ ಮೂಡಿರಲಿಲ್ಲ. ಬರೀ ಬ್ಯಾಂಕ್ ಉದ್ಯೋಗ, ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಇದನ್ನು ಬಿಟ್ಟರೆ ಬೇರೆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೇ ಇಲ್ಲ. ಈ ಸೈನ್ಯಕ್ಕೆ ಹೋಗುವವರ ಸಂಖ್ಯೆ ಇಷ್ಟು ಕಡಿಮೆ ಇರುವಾಗ ಈ ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಏನು ಕೆಲಸ ಮಾಡ್ತಾ ಇದೆ, ಇದು ನಿಜವಾಗ್ಲೂ ಶ್ಲಾಘನೀಯ. ಇದನ್ನು ಎಲ್ಲ ಜನರು ಮೆಚ್ಕೊಳ್ಬೇಕು. ಇದಕ್ಕೆ ಅವರು ಒಂದಷ್ಟು ಪೂರಕವಾಗಿ ಅವರಿಗೆ ಸಹಕಾರ ಸಲಹೆಗಳನ್ನು ಕೊಡ್ತಾ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಉತ್ತೇಜನವನ್ನು ಕೊಡ್ತಾ ಬಂದ್ರೆ ಇನ್ನು ಮುಂದೆ ಸಹ ಅದೆಷ್ಟು ಮಹಾವೀರ್ ಚಕ್ರ ಸಿಕ್ಕಿದಂತ ವೀರರು ನಮ್ಮ ಊರಲ್ಲಿ ಇದ್ರು ಅನ್ನೋ ಮಾಹಿತಿ ನಮ್ಮಲ್ಲಿ ಇಲ್ಲದಾಗ ಸಹ ಇಂಥ ಕೆಲಸವನ್ನ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮಾಡ್ತಾ ಇದೆ. ಅನೇಕ ಜನರಿಗೆ ಗೊತ್ತಿರ್ಲಿಲ್ಲ ಸರ್ ಈ ಒಂದು ವಿಚಾರ. ಮೊನ್ನೆ ಕಾರ್ಯಕ್ರಮದಿಂದ ಗೊತ್ತಾಯ್ತು ಇಂತಹ ವೀರರು ನಮ್ಮ ಜೊತೆ ಇದ್ದಾರೆ, ನಮ್ಮವರಿದ್ದಾರೆ ಅನ್ನುವಂಥದ್ದು. ನಮಗೂ ಗೊತ್ತಿರಲಿಲ್ಲ ಸತ್ಯ ಹೇಳ್ಬೇಕು. ನಮ್ಗೆ ಒಂದಷ್ಟು ಮಾಹಿತಿ ಇತ್ತು, ಒಂದಷ್ಟು ಜನರ ಬಗ್ಗೆ ಮಾತ್ರ ಗೊತ್ತಿತ್ತು. ಆದ್ರೆ ಇಂತಹ ಹಿರಿಯರು ಇಷ್ಟು ಜನ ಇದ್ದಾರೆ ಅಂತ ಹೇಳಿಕೊಂಡು ನಮ್ಮ ಮಧ್ಯಲ್ಲೇ ಇದ್ದಾರೆ ಅಂತ ಹೇಳಿಕೊಂಡು ನಮಗೂ ಗೊತ್ತಿರಲಿಲ್ಲ. ನೀವು ಆ ಕಾರ್ಯಕ್ರಮ ಮಾಡಿದಾಗ ಅನೇಕ ಸೈನಿಕರು ಅವರವರಾಗೆ ತಾನಾಗೆ ಬರ್ತಾ ಇದ್ರು. ಅಂದ್ರೆ ಅವರಿಗೆ ಒಂದು ಕಾರ್ಯಕ್ರಮ ಅವರವರಾಗೆ ಬರ್ತಾ ಇದ್ರು. ಅಂದ್ರೆ ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಆ ಕಾರ್ಯಕ್ರಮ ಯಾವ ರೀತಿ ಇತ್ತು, ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಯೋಧರು ಭಾಗವಹಿಸಿದ್ರು, ಇನ್ನು ಮುಂದಕ್ಕೆ ನಿಮ್ಗೆ ನಾನು ತೋರಿಸ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ, ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೇನೆ. ಜೊತೆಗೆ ಸರ್ ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಪ್ರಾಮಾಣಿಕತೆಯ ಮಟ್ಟ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಕೊಡ್ತೇನೆ. ಇವರು ಒಮ್ಮೆ ಸ್ವಲ್ಪ ತಿರುಗಿದ್ರೆ, ದಯವಿಟ್ಟು ತಿರುಗಿ ಈ ಕಡೆ ತಿರುಗಿ, ಅವರ ತಲೆಯಲ್ಲಿ ಒಂದು ಪ್ಲಾಸ್ಟರ್ ಇವಾಗ್ಲೂ ಇದೆ. ಆ ಸರ್ಜರಿ ಇವತ್ತು ಸಂಜೆ ಆಗ್ಬೇಕು. ಆವತ್ತು ಮಧ್ಯಾಹ್ನ ನನಗೆ ಕರೆ ಮಾಡಿ ಹೇಳ್ತಾರೆ, ಕೂನೂರಿನಲ್ಲಿ ಇಂಥ ಒಂದು ದುರ್ಘಟನೆ ಆಗಿದೆ, ಅವರಿಗೆ ಶ್ರದ್ಧಾಂಜಲಿ ಇವತ್ತೇ ಆಗ್ಬೇಕು ಅಂತ. ಈ ಒಂದು ಕಾಳಜಿ ಇದೆ ನೋಡಿ. ಈ ಬಗ್ಗೆ ಆ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅದರಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಡಿಲೇ, ತಕ್ಷಣ ಆಗ್ಬೇಕದು. ಆವತ್ತು ಅದರಲ್ಲಿ ನಾವು ಸಾರ್ವಜನಿಕರು ಅದನ್ನ ಅವರನ್ನು ಗೌರವಿಸುವಲ್ಲಿ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಲ್ಲಿ ಯಾವುದೇ ತಡ ಆಗಬಾರ್ದು ಅನ್ನೋ ಒಂದು ಯೋಚನೆ, ಅದಕ್ಕೆ ಮಾಡಬೇಕಾದ ಯೋಜನೆ, ಆ ಒಂದು ಚಿಂತನೆ ಎಲ್ಲ ಇದೆ ನೋಡಿ. ಇದು ನಿಜವಾಗ್ಲೂ ಶ್ಲಾಘನೀಯ. ಆ ಕರೆ ಮಾಡಿದವರೆಲ್ಲ ಹೋಳಿದ್ದು ಅದಕ್ಕೆ ನಾನು ಐ ಆಮ್ ದಿ ವಿಟ್ನೆಸ್. ಅದನ್ನು ನಾನು ನೇರ ನೋಡಿದವನು. ಆದ್ರಿಂದ ಅದಕ್ಕೆ ಅವರು ತುಂಬಾ ಅರ್ಹರು. ಅದಕ್ಕೆ ಸರ್ ಇದು ಸರ್ಜರಿ ಬಗ್ಗೆ ಏನು ಹೇಳಿದ್ರಿ, ಏನು ಸರ್ ಗೊತ್ತಾಗಿಲ್ಲ ನಮ್ಗೆ. ಯಾಕಂದ್ರೆ ಈ ಒಂದು ವಿಚಾರನ ನಾನು ಪ್ರಸ್ತಾಪ ಮಾಡ್ಬೇಕು. ಯಾಕಂದ್ರೆ ನಮ್ಗಳಿಗೆ ಗೊತ್ತಿಲ್ಲದಂತ ಅದೆಷ್ಟು ಮಾಹಿತಿಗಳನ್ನ
ಮಾಧ್ಯಮಗಳು ಕೊಡ್ಬೇಕಾಗಿರುವಂತಹ ಮಾಹಿತಿನ ನಮ್ಗಳಿಗೆ ಕೊಟ್ಟಿದ್ದಾರೆ ಅಂತ ಬಂದಾಗ ನಾನು ಕೂಡ ಈ ವಿಚಾರವಾಗಿ ಕೇಳಬೇಕಾಗುತ್ತೆ. ಎಸ್ ಸರ್. ಅವರ ತಲೆಯಲ್ಲಿ ಒಂದು ಸಿಸ್ಟ್ ಇತ್ತು, ಓಕೆ, ಅದರ ಸರ್ಜರಿ ಇತ್ತು. ಅದು ಸ್ವಲ್ಪ ಸೂಕ್ಷ್ಮತರನಾದಂಥ ಒಂದು ಶಸ್ತ್ರಕ್ರಿಯೆ. ಅದರ ಜೊತೆ ಸ್ವಲ್ಪ ಕಿಡ್ನಿ ಸ್ಟೋನ್ ಇದು ಸಮಸ್ಯೆಗಳಿತ್ತು. ಅದು ಸಹ ಶುರುವಾಗಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಒಂದು ನಮ್ಮ 50ನೇ ವರ್ಷದ ಕಾರ್ಯಕ್ರಮ ಏನಿದೆ, ಸ್ವರ್ಣಿ ವಿಜಯ ವರ್ಷದ ಈ ಕಾರ್ಯಕ್ರಮ ಇದೆ, ಇದಕ್ಕೆ ತನ್ನ ಆರೋಗ್ಯವನ್ನು ಸಹ ಲೆಕ್ಕಿಸದೆ ಅವರು ಓಡಾಟ ಮಾಡಿದ್ರಿಂದ ನಾನು ಅವರ ಮುಖಸ್ತುತಿ ಮಾಡ್ತಾ ಇಲ್ಲ. ಓಕೆ ಓಕೆ ಓಕೆ, ರೈಟ್ ರೈಟ್. ಮುಖಸ್ತುತಿ ನನಗೆ ಗೊತ್ತೇ ಇಲ್ಲ. ಆದ್ರೆ ಇದ್ದದ್ದನ್ನು ನಾನು ಹೇಳದಿದ್ರೆ, ನಾನು ಆವಾಗಲೇ ಹೇಳಿದ ಹಾಗೆ ನಾನು ಕೃತಜ್ಞನಾಗ್ತೇನೆ, ನಾನು ಥ್ಯಾಂಕ್ಲೆಸ್ ಆಗಿಬಿಡ್ತೇನೆ. ಆದ್ರಿಂದಾಗಿ ನಾನು ಇದರ ಬಗ್ಗೆ ನಾನು ಮೆನ್ಷನ್ ಮಾಡಲೇಬೇಕು, ಇದನ್ನು ಜನ ತಿಳ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮಾಧ್ಯಮದ ಮುಂದೆ ಸಿಕ್ಕಿದ ಅವಕಾಶದಲ್ಲಿ ನಾನು ಅದನ್ನು ಪ್ರಸ್ತಾಪಿಸಿರೋದು. ನಿಜ ನಿಜ. ಮತ್ತೆ ಕಮಿಂಗ್ ಟು ನೀವು 71 ವಾರ್ನ ಬಗ್ಗೆ ನೀವು ಕೇಳಿದ್ರೆ ಬರ್ತೇನೆ ಸರ್, ನಾನು ಮಾತಾಡ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಈ ಒಂದು ವಿಚಾರ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ಪ್ರಾಮಾಣಿಕವಾಗಿರುವಂತಹ ಕಾರ್ಯಕ್ರಮವನ್ನ ಮಾಡಿರುವವರು, ಹಾಗಾಗಿ ಆ ಒಂದು ಕಾರ್ಯಕ್ರಮವೇ ಎಲ್ಲವನ್ನ ಹೇಳ್ತಾ ಇತ್ತು ನಮ್ಮ ಸೈನಿಕರ ಬಗ್ಗೆ. ಜೊತೆಗೆ ಇದು ನಮ್ಮ ಇಡೀ ಮಂಗಳೂರಿಗೆ, ನಮ್ಮ ಕರಾವಳಿ ಭಾಗಕ್ಕೆ ಸೈನ್ಯ ಅಂತ ಬಂದಾಗ ದೂರದ ಬೆಟ್ಟ ಅನ್ನುವಂತಹ ವಿಚಾರಗಳಿತ್ತು, ಅಲ್ಲ ಅನ್ನುವಂಥದ್ದು ಈ ಒಂದು ವಿಚಾರಗಳಿಂದ ನಮ್ಗೆ ಗೊತ್ತಾಗಿದೆ. ಸೊ ಹಾಗಾಗಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಸರ್, ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ದಯಮಾಡಿ. ಮೀಟ್ ಮಾಡಿದ್ದೇನೆ. ಎಸ್ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ಉಮೇಶ್, ಕಟೀಲಿಂದ. ಪಡ್ಲಿಂದ ಉಮೇಶ್ ಅವರು. ಹೌದು, ಮಾತಾಡಿ ಮಾತಾಡಿ ಸರ್. ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನನಗೀಗ 52 ವರ್ಷ. ನಾವು ಶಾಲೆಯಲ್ಲಿರುವಾಗ ಎಲ್ಲ ಯುದ್ಧದ, ಭಾರತದ ದೇಶದ ಬಗ್ಗೆ ಎಲ್ಲ ನಾವು ಕಲಿತಿದ್ದೇವೆ. ಆದ್ರೆ 71ರ ಯುದ್ಧದ ವಿಷಯ ಪೇಪರ್ ನಲ್ಲಿ ಬರುದು ಉದಯವಾಣಿ ನಾನು ದಿವಸಗಳು ಓದ್ತಿದ್ದೀನಿ. ಇವತ್ತಿನ ಪೇಪರ್ ಓದುವಾಗ ಬಹಳ ದುಃಖವಾಯ್ತು. ಅವರೊಂದು ಮೇಜರ್ ಎಷ್ಟಲ್ಲಿ ಪಾಕಿಸ್ತಾನದ ಒಳಗೆ ಸಿಕ್ಕಾಕೊಂಡು ಎಷ್ಟು ಕಷ್ಟಪಟ್ರು, ಆಮೇಲೆ ಇಲ್ಲಿಗೆ ಬರುವಾಗ ಎಷ್ಟು ಕಷ್ಟಪಟ್ರು ಅಂತ ಹೇಳಿ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ಇವತ್ತು ನೀವು ಇಲ್ಲಿ ಇದು ಮಾಡುವಾಗ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಯ್ತು. ಆದ್ರೆ ಮತ್ತೊಂದು ಬೇಸರದ ವಿಷಯ ಅಂತ ಹೇಳಿದ್ರೆ, ಈಗಿನ ಯುವಕರು, ನಮ್ಗೆ ಯಾವಾಗ ಕಲೀಲಿಕ್ಕೆ ಕಷ್ಟ ಇತ್ತು, ಈಗಿನ ಯುವಕರಿಗೆ ಕಲೀಲಿಕ್ಕೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಇದು ಉಂಟು. ಆದ್ರೂ ಎಷ್ಟು ಕಲಿತರು ಒಳ್ಳೆ ಉದ್ಯೋಗ ಸಿಗುವುದಿಲ್ಲ ಅಂತ ಹೇಳಿ ಹೋಗ್ತಾರೆ. ಪೊಲೀಸ್ ಇಲಾಖೆಗೆ ಸೇರುವುದಿಲ್ಲ, ಮಿಲಿಟರಿಗೂ ಸೇರುವುದಿಲ್ಲ. ಈಗ ಇವರೊಂದು ಇದು ಮಾಡ್ತಾ ಇದ್ದಾರೆ, ಮಿಲಿಟರಿಗೆ ಸೇರಿದ ಅಷ್ಟೇ ಯುವಕರು ನಮ್ಮ ಪೊಲೀಸ್ ಇಲಾಖೆಗೂ ಸೇರ್ಬೇಕು. ಯಾಕಂದ್ರೆ ಇವತ್ತಿನ ಪೇಪರ್ ನಲ್ಲಿ ಬಂದಿದೆ, ದಕ್ಷಿಣ ಕನ್ನಡ ಜಿಲ್ಲೆಯವರು ಪೊಲೀಸ್ ಇಲಾಖೆಗೆ ಸೇರುವವರು ಬಹಳ ಕಡಿಮೆ ಇದ್ದಾರೆ. ಕಮಿಷನರ್ ಅವರು ಇದು ಮಾಡಿದ್ದಾರೆ, ನಾನು ಓದಿದ್ದೇನೆ. ಕಮಿಷನರ್ ಅವರು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಶಾಲೆಯಲ್ಲಿ ಇದು ಮಾಡಿಕೊಂಡು ಪೊಲೀಸ್ ಇಲಾಖೆಗೂ ಸಹ ಸೇರ್ಬೇಕು. ಯಾಕೆಂತ ಹೇಳಿದ್ರೆ, ಮೊದಲಿಗೆ ಇರುವಾಗ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಸಂಬಳ ಇತ್ತು ಅಂತ ಹೇಳಿ ನಮ್ಮ ದೋಸ್ತಿಯವರೆಲ್ಲ ಹೇಳ್ತಾ ಇದ್ರು. ಮೊದಲನೇ ಪೊಲೀಸ್ ನಿವೃತ್ತಿ ಆದವರು ಹೇಳ್ತಾ ಇದ್ದಾರೆ, ಎಷ್ಟು ಸಂಬಳ ಫಸ್ಟಿಗೆ ಸಿಕ್ತಿತ್ತು, ಈಗ ಎಷ್ಟು ಫೆಸಿಲಿಟಿ ಉಂಟು, ಈಗ ಎಷ್ಟು ಸಂಬಳ ಸಿಗ್ತಾ ಇದೆ ಅಂತ ಹೇಳಿ. ಆದ್ರೂ ಎಷ್ಟೇ ಕಲಿತರು ಪೊಲೀಸ್ ಇಲಾಖೆಗೂ ಸೇರುವುದಿಲ್ಲ. ಇವತ್ತಿನ ಪೇಪರ್ ನಲ್ಲಿ ಒಟ್ಟು ದಕ್ಷಿಣ ಕನ್ನಡದಲ್ಲಿ ಇದ್ ಮಾಡಿಕೊಂಡು ಭಾಷೆ ಅಂತ ಹೇಳಿ ಇದು ಮಾಡಿದ್ರೆ, ಯಾಕೆ ಇಲ್ಲಿ ಪೊಲೀಸ್ನವರಿಗೆ ಭಾಷೆಗೆ ಇದ್ ಮಾಡ್ಲಿಕ್ಕೆ ಇದೇ ಸಮಸ್ಯೆ. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಸೇರುವುದಿಲ್ಲ. ಇದಕ್ಕೋಸ್ಕರ ಒಂದು ಶಾಲೆಯಲ್ಲೇ ಇದು ಮಾಡಿಕೊಂಡು ಅದಕ್ಕೆ ಅವರಿಗೆ ಕಲಿತ ವಿದ್ಯಾರ್ಥಿಗಳಿಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಪೊಲೀಸ್ ಇಲಾಖೆಗೆ ಸೇರುವಂತ ಒಂದು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳಿಗೆ ಪೊಲೀಸಿಗೆ ಸೇರಿಕೊಂಡು ದೇಶ ಸೇವೆ ಪೊಲೀಸ್ ಇಲಾಖೆಯಿಂದ ಶುರು ಮಾಡಿಕೊಂಡು ಮಿಲಿಟರಿ ತನಕ ಮಾಡ್ಬೇಕಂತೇಳಿ ಒಂದು ಏನಾದರೂ ಇದು ಮಾಡ್ಬೇಕಂತೇಳಿ ನಾನು ಕಳಕಳಿಯಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸರಿ ಸರಿ ಸರಿ, ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರದ ಬಗ್ಗೆ? ಯಾಕಂದ್ರೆ ಬಹುಶಃ ನಮ್ಮ ಖಂಡಿತ ಅದು ಬೇರೆ ದೇಶದಲ್ಲಿ ಸರ್ಕಾರಿ ಉದ್ಯೋಗ ಸಿಗಬೇಕಿದ್ರೆ ಅವನು ಕನಿಷ್ಠ ಮಿಲಿಟರಿ ತರಬೇತಿಯನ್ನು ಪಡ್ಕೊಳ್ಬೇಕು ಮತ್ತು ಸೇನೆಗೆ ಒಂದಷ್ಟು ಸಮಯ ಸೇವೆಯನ್ನು ಸಲ್ಲಿಸಬೇಕು. ಇಲ್ಲಿ ಅದು ಯಾವುದೂ ಇಲ್ಲ ಅಲ್ವಾ? ಯಾವುದೂ ಇಲ್ಲ, ಪೊಲೀಸ್ ಇಲಾಖೆಗೂ ಇಲ್ಲ, ಸೈನ್ಯಕ್ಕೂ ಇಲ್ಲ. ಹಾಗಾಗಿ ಸೈನ್ಯ ಬಗ್ಗೆ NCC ಅನ್ನೋದು ಇದೆ, ಆದ್ರೆ ಎಲ್ಲೋ ಒಂದು ಅದನ್ನು ಹೇಳಬಾರ್ದು ನಾವು, ಆ ಮಟ್ಟದಲ್ಲಿ ಇವತ್ತಿದೆ. ಅದನ್ನು ಉನ್ನತೀಕರಣ ಮಾಡುವಂಥದ್ದು, NCC ಅವರಿಗೆ ಪ್ರಾಪರ್ಲಿ ಗೈಡೆನ್ಸ್ ಕೊಟ್ಟುಕೊಂಡು ಸೈನ್ಯಕ್ಕೆ ಸೇರುವಂಥ ಅವಶ್ಯಕತೆ ಏನು, ಸೇರುವಂಥದ್ದು. ಇಷ್ಟು NCC ಇಷ್ಟು ವಿದ್ಯಾರ್ಥಿಗಳು NCC ಯಲ್ಲಿದ್ದಾರೆ, ಅದರ ಒಂದು 5% ಇಲ್ಲ 1% ಕೂಡ ಸೈನ್ಯಕ್ಕೆ ಸೇರುವವರಿಲ್ಲ. ಯಾಕಂದ್ರೆ ನಾನು 3 ವರ್ಷ NCC ಯಲ್ಲಿ ಇದ್ದವನು ನಾನು. ಅಲ್ಲಿ ಸೈನ್ಯಕ್ಕೆ ಸೇರುವಂತಹ ಯಾವುದೇ ಮೋಟಿವೇಶನ್ ಅಲ್ಲಿ ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ ಅಲ್ಲಿ. ಇದು ಪರಿಸ್ಥಿತಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಓಕೆ, ಎಸ್ ಸರ್, ಶ್ರೀಕಾಂತ್ ಶೆಟ್ಟಿ ಸರ್, ಯುದ್ಧದ ಬಗ್ಗೆ ನಾವು ಮಾತಾಡ್ತಿದ್ವಿ ಸರ್. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ತಾವು 81ರಲ್ಲಿ ಜಾಯ್ನ್ ಆದ್ರಿ, 71 ಅಲ್ಲಿ ಅಂತ ಬಂದಾಗ ನಾವು ಈಗಲೇ ಊಹೆ ಮಾಡಿದಾಗ ಸರ್ ಹೇಳಿದಾಗ, ಯಾಕಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಟೆಕ್ನಾಲಜಿ ಅನ್ನುವಂಥದ್ದು ಆ ಕಾಲದಲ್ಲಿ ಇರಲೇ ಇಲ್ಲ. ಈ ಕಾಲದಲ್ಲಿ ಎಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇದೆ. ಆ ಸಂದರ್ಭ ನಡೆದಿರುವಂತಹ ಯುದ್ಧ ತಾವು ಕೂಡ ಅನುಭವಿಸಿರುವಂಥದ್ದು 1981. ಇಟ್ಸ್ ನಾಟ್ ಅ ಜೋಕ್, ದಟ್ಸ್ ಆಲ್ಸೋ. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಈ 1971ನ ಯುದ್ಧವನ್ನು ನಾನು ಅನುಭವಿಸಿದವನಲ್ಲ, ಆದರೆ ಸೇವೆಯಲ್ಲಿದ್ದ ನನ್ನ ಹಿರಿಯರಿಂದ ಮತ್ತೆ ನಿರಂತರವಾಗಿ ನಮ್ಮ ಬ್ರಿಗೇಡಿಯರ್ ಅಯ್ಯನ್ ರೈ ಸರ್ ಅವರು ಇದ್ದಾರೆ, ನಮ್ಮ ಒಂದು ಮಾಜಿ ಸೈನಿಕರ ಸಂಘದ ಒಬ್ಬ ಒಂದು ಪಿವಟ್ ಅಂತ ಹೇಳಬೇಕು, ಹಾಗೆ ಅದೇ ರೀತಿ ಕರ್ನಲ್ ಭಂಡಾರಿ ಸರ್ ಅವರಿದ್ದಾರೆ. ಇವರೆಲ್ಲರಿಂದ ನಾನು ಕೇಳಿಪಟ್ಟ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೋದು. ಆ ಒಂದು ಯುದ್ಧ ನಮ್ಮ ಮೇಲೆ ಅದು ಅನಿವಾರ್ಯವಾಗಿತ್ತು, ನಮಗೆ ಹೇರಲ್ಪಟ್ಟಂಥ ಯುದ್ಧ ಅದು. ಆ ಪಾಕಿಸ್ತಾನ ಅದಕ್ಕಿಂತ ಮೊದಲು ಎಷ್ಟೊಂದು ಪ್ರಯತ್ನಗಳನ್ನು ಮಾಡಿದೆ ನಮ್ಮ ಮೇಲೆ ಯುದ್ಧ ಸಾರಲಿಕ್ಕೆ. ಎಷ್ಟೋ ಜನ ಹಿರಿಯರು ಕೇಳುವುದುಂಟು, ಈ ಯುದ್ಧವನ್ನು ನಾವು ಸಂಭ್ರಮಿಸಬೇಕಾ ಅಂತ. ಯುದ್ಧದಲ್ಲಿ ಆಗುವುದು ನಷ್ಟವೇ. ಯುದ್ಧದಲ್ಲಿ ಗೆದ್ದವರು ಅಂತ ಹೇಳಿದ್ರೆ ಸಹ ಅವರು ಸ್ವಲ್ಪ ಕಡಿಮೆ ನಷ್ಟವನ್ನು ಅನುಭವಿಸಿದವರು ಗೆದ್ದವರು ಅಂತ ನಾವು ಹೇಳಿಕೊಳ್ಬಹುದು ವಿನಃ ನಷ್ಟ ಅನುಭವಿಸದೆ ಅಲ್ಲಿ ಗೆಲುವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಪ್ರಾಣಹಾನಿ ಆಗ್ತದೆ, 1,000ಕ್ಕಿಂತಲೂ ಹೆಚ್ಚು ಯೋಧರನ್ನ ನಾವು ಕಳ್ಕೊಂಡಿದ್ದೇವೆ, ಒಂದಷ್ಟು ಸೊತ್ತುಗಳು ನಾಶ ಆಗ್ತದೆ, ಮಿಲಿಟರಿ ಇಕ್ವಿಪ್ಮೆಂಟ್ಸ್ ನಾಶ ಆಗ್ತದೆ. ಒಂದು ಯುದ್ಧ ಸಾರಿದ್ರೆ ಒಂದು ದೇಶ ಸುಮಾರು 10 ವರ್ಷ ಹಿಂದಕ್ಕೆ ಹೋಗ್ತದೆ ಅಂತ ಹೇಳಲಾಗ್ತದೆ. ಆದ್ರೆ ನಿರಂತರವಾದ ಅಶಾಂತಿಯನ್ನು ನಿಗ್ರಹಿಸುವಲ್ಲಿ ಒಂದು ಯುದ್ಧ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಇದು ಒಳ್ಳೆ ನಿದರ್ಶನ. 71ರ ಯುದ್ಧ, ಅಲ್ಲಿ ನಾವು ಎಷ್ಟು ದೊಡ್ಡ ಒಂದು ಹೊಡೆತವನ್ನ ನಮ್ಮ ಎನಿಮೀಸಿಗೆ ಕೊಟ್ವಿ ಅಂತ ಹೇಳಿದ್ರೆ, ಆ ನಂತರ 71ರಿಂದ ಇವತ್ತು 50ನೇ ವರ್ಷವನ್ನ ನಾವು ಆಚರಿಸ್ತಾ ಇದ್ದೇವೆ. ಈ ನಡುವೆ ದೊಡ್ಡ ಸಮರವನ್ನ ಯಾವುದೇ ದೇಶ ನಮ್ಮ ಮೇಲೆ ಸಾರಲಿಲ್ಲ. ಭಾರತದ ಇತಿಹಾಸದೆಲ್ಲ ಇಲ್ಲ, ನಾವು ಇನ್ನೊಂದು ದೇಶದ ಮೇಲೆ ಯುದ್ಧ ಸಾರಿದಂತ ಇತಿಹಾಸವೇ ಇಲ್ಲ. ಆದ್ರೆ ನಾವು ಈ ಯುದ್ಧದ ವಿಕ್ಟಿಮ್ಸ್ ಅಂತ ನಾವು ಹೇಳ್ಬಹುದು. ನಾವು ಪರ್ಪೆಟ್ರೇಟರ್ಸ್ ಅಲ್ಲ, ಯುದ್ಧವನ್ನ ನಾವು ಹೇರಿದವರಲ್ಲ. ನಮ್ಮ ಮೇಲೆ ಹೇರಲ್ಪಟ್ಟಾಗ ನಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ ವಿನಃ. ಆದ್ರಿಂದ ಇದರಿಂದ ಶಾಂತಿ ಸ್ಥಾಪನೆ ಆಗ್ತದೆ ಅಂತ ಆದ್ರೆ ಯಾಕೆ ಯುದ್ಧ ಬೇಡ? ಆವಾಗ ಯುದ್ಧ ನಮ್ಗೆ ಬೇಕೇ ಬೇಕು. 13 ದಿನಗಳ ಯುದ್ಧದಲ್ಲಿ ನಾವು ಕೊಟ್ಟಂತಹ ಸಾಧನೆ ಏನಿದೆ, ಇವತ್ತಿನ ದಿವಸದಲ್ಲಿ ಚೀನಾ ದೊಡ್ಡ ದೇಶ ಅಂತ ಹೇಳಿಕೊಳ್ತದಾದ್ರೂ ಸಹ ಅವರು ತುಂಬಾ ಯೋಚನೆ ಮಾಡ್ತಾರೆ. ಭಾರತದ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅವರು ತುಂಬಾನೇ ಯೋಚನೆ ಮಾಡ್ತಾರೆ. ನಮ್ಮ ಸೇನಾನಿಗಳ ಒಂದು ಶೌರ್ಯ ಏನಿದೆ, ನಾವು ಇಕ್ವಿಪ್ಮೆಂಟ್ಸ್ ಇಂದ ಹೋರಾಡುವವರಲ್ಲ, ನಾವು ಆ ಭಾವನೆಗಳಿಂದ, ಭಾರತೀಯ ಭಾವನೆಗಳಿಂದ ಹೋರಾಡಿದವರು. 65ರ ಯುದ್ಧದಲ್ಲಿ ಸಹ ನಾವು ಸಾಕಷ್ಟು ನಷ್ಟವನ್ನ ಇದರ ಮೇಲೆ, ಪಾಕಿಸ್ತಾನದ ಮೇಲೆ ಹೇರಿದ್ವಿ. ಆವಾಗ ಅವರ ಮುಂದೆ ಇದ್ದ ಇಕ್ವಿಪ್ಮೆಂಟ್ಸ್ ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವರ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದನ್ನು ಅವರದ್ದು ಒಂದು ಇವತ್ತಿನ ಒಂದು ಜಾಗ್ವಾರ್ ಕಾರ್ ಆದ್ರೆ ನಮ್ದು ಅಂಬಾಸಡರ್ ಕಾರ್, ಆ ರೀತಿ ಅಷ್ಟು ವ್ಯತ್ಯಾಸ ಇತ್ತು. ಆದ್ರೂ ನಮ್ಮ ಶೌರ್ಯದಿಂದ ಆ ಯುದ್ಧದಲ್ಲಿ ಸಹ ನಾವು ಅವರು ಸಕ್ಷಮವಾಗಿ ಅದನ್ನು ನಿಭಾಯಿಸಿದ್ದೇವೆ. ಅದು ಹೇಳಲಿಕ್ಕೆ ಒಂದು ಯಾವುದೇ ದೇಶ ಗೆಲ್ಲಿಲ್ಲ ಸೋಲಿಲ್ಲ ಅಂತ ನಾವು ಹೇಳ್ಬೋದು, ಆದ್ರೆ ಸಾಕಷ್ಟು ಮಟ್ಟಿನ ಹೊಡೆತವನ್ನು ಕೊಟ್ಟಿದ್ದೇವೆ. ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಯುದ್ಧವನ್ನು ನಿಲ್ಲಿಸಬೇಕಾಗಿ ಬಂತು, ಇಲ್ಲದಿದ್ರೆ ಅವತ್ತೇ ಅದು ಮುಗಿಯುವಂಥದ್ದು. ಅದೇ 71ರ ವಾರದ ಯುದ್ಧ ಏನಿದೆ ಅದು ನಿರ್ಣಾಯಕವಾಯಿತು. ಇಲ್ಲದಿದ್ರೆ ಈಗಿನ ಕಾರ್ಗಿಲ್ನಲ್ಲಿ ಅವರು ಕಾಲ್ ಕೆರೆಯುವ ಪ್ರಯತ್ನವನ್ನು ಮಾಡಿದ್ರು. ಯುದ್ಧ ಮಾಡುವಷ್ಟು ಅವರಿಗೆ ಧೈರ್ಯ ಇಲ್ಲ, ಅವರಿಗೆ ಶಕ್ತಿನೂ ಇಲ್ಲ. ಅದೇ ರೀತಿ ಅದು ಈ ಬಾಂಗ್ಲಾದೇಶ ಮತ್ತು ಇದು ಬೇರೆ ಬೇರೆ ಆಗ್ತಿದ್ರೆ ನಾವು ಅದು ಇನ್ನೆಷ್ಟು ಯುದ್ಧಗಳನ್ನು ಅನುಭವಿಸಬೇಕಿತ್ತು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಯುದ್ಧ ಮಾಡಿ ಅವರನ್ನು ಅಲ್ಲಿಗೆ ನಿಲ್ಲಿಸದಿದ್ರೆ ಇವತ್ತೇ ನೀವೇ ಊಹಿಸ್ಬೋದು ಆ ಗಡಿ ರೇಖೆ ಎಲ್ಲಿಗೆ ಬರ್ಬೋದಿತ್ತು ಅಂತ. ಆದ್ರಿಂದ ಕೆಲವೊಂದು ಸಲ ಯುದ್ಧ ಅನಿವಾರ್ಯ ಆಗ್ತದೆ. ಶಾಂತಿ ದೂತರು ಸಹ ನಮ್ಮ ದೇಶದಲ್ಲಿರೋರು ಈ ಬಗ್ಗೆ ಯೋಚನೆ ಮಾಡಬೇಕು. ಯುದ್ಧ ಅನಿವಾರ್ಯ ಆದ್ರಿಂದ ನಮ್ಮ ದೇಶದ ಸೈನಿಕರು ಹೋರಾಡಿದ್ರು, ಕೆಚ್ಚದೆಯಿಂದ ಹೋರಾಡಿದ್ರು, ಸರಿಯಾದ ಹೊಡೆತವನ್ನು ಕೊಟ್ಟರು. ಇದು ಸಂಭ್ರಮಿಸಬೇಕಾದಂತಹ ವಿಷಯವೇ ಅನ್ನುವ ಒಂದು ಸತ್ಯವನ್ನ ನಾವೆಲ್ಲ ಒಪ್ಪಿಕೊಂಡು ಈ ಸಂಭ್ರಮದಲ್ಲಿ ನಾವೆಲ್ಲರೂ ಜೋಡಿಸ್ಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಒಳ್ಳೆಯ ಮಾತು. ಯುದ್ಧ ಅಂತ ಬಂದಾಗ ಸಂಭ್ರಮ ಯಾಕೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಯುದ್ಧ ಗೆದ್ದಿದ್ದೇವೆ ಅಂತ ಬಂದಾಗ ಸಂಭ್ರಮ ಪಡಲೇಬೇಕಾಗುತ್ತೆ ನಾವುಗಳು. ಎಸ್, ನಿಜವಾಗ್ಲೂ ಕೂಡ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಶಶಿಕಿರಣ್ ಅಂತ ಬೆಳ್ಳೂರು.
ಪುಲ್ಲಳ್ಳಿ ಬಡಗಬೇಲು. ನಮಸ್ತೆ ಸರ್, ಮಾತಾಡಿ ಸರ್. ಶಶಿಕಿರಣ್ ಅವರು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಶಶಿ. ನಿಮ್ಮ ಕಾನ್ಸೆಪ್ಟ್ ಬಾಂಗ್ಲಾ ವಿಕ್ಟ್ರಿ ಅಂತ ಕೊಟ್ಟಿದ್ದಾರೆ. ನಾನು ಪ್ರತಿ ಸರ್ತಿ ಕಾಲ್ ಮಾಡ್ತೇನೆ, ಈ ವಿಷಯಕ್ಕೆ ಸಂಬಂಧ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ನನ್ನ ಮಾತು ಏನು ಅಂತ ಹೇಳಿದ್ರೆ, ಬಾಂಗ್ಲಾ ವಿಕ್ಟ್ರಿ ಅಂತ ಕೊಟ್ಟಿದ್ದೇವೆ. ಆ ವಿಕ್ಟ್ರಿ ಬರ್ಬೇಕಿದ್ರೆ ಸೈನ್ಯ ಕಾರಣ. ಆ ಗೆಲುವು ನಮಗೆ ಇವತ್ತು ವಿಜಯ ದಿವಸ ಅಂತ ಹೇಳಿ ನಾವು ಆಗ್ತಾ ಇದ್ದೇವೆ. ಎಲ್ಲರೂ ಅಂತಲ್ಲ, ಕೆಲವರು ಆಗ್ತಾ ಇದ್ರೆ ಎಲ್ಲರೂ ದೇಶ ಪ್ರೇಮ ಅಂತ ಭಾರತದಲ್ಲಿ ಮೆರೆಯುವವರು ಬಾರಿ ಕಡಿಮೆ ಇದ್ದಾರೆ ಈಗಿನ ಕಾಲದಲ್ಲಿ. ಸೈನ್ಯದ ಸಾವನ್ನು ಕೂಡ ಸಂಭ್ರಮಿಸುವವರು ನಮ್ಮ ಮಧ್ಯೆ ಇದ್ದಾರೆ, ನಮ್ಮ ಮಧ್ಯೆ ಕಾಣ್ತಾ ಇದ್ದಾರೆ. ಮೊನ್ನೆ ಅಷ್ಟು ಕೆಲವು ಪ್ರಕರಣಗಳಾಗಿದೆ, ರಾವತ್ ವಿಷಯದಲ್ಲಿ ಅವರು ಕೆಲವು ಸಂಭ್ರಮ ಪಟ್ಟವರು ಇದ್ದಾರೆ. ನಾವು ಹೇಳುದು ಈಗ ಇದಕ್ಕಿಂತ ಮುಂಚೆ ಒಬ್ರು ಕಾಲರ್ ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೂಡ ಸೇರ್ಬೇಕು ಅಂತ. ನಿನ್ನೆ ತಾನೇ ಪೊಲೀಸ್ನ ಮೇಲೆ ಕೂಡ ಉಪ್ಪಿನಂಗಡಿಯಲ್ಲಿ ಅಲ್ಲೇ ಆಗಿದೆ, ದೂರದ ಊರಲ್ಲೆಲ್ಲ. ಎಲ್ಲಿಯೂ ಉತ್ತರ ಪ್ರದೇಶ ಅಂತಲ್ಲ, ನಮ್ಮ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆಯಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆಯುತ್ತದೆ. ರಾಜಕೀಯ ಕಾರಣಗಳಿಂದ ಆಗಿರ್ಬೋದು ಅಥವಾ ಧರ್ಮದ ಕಾರಣದಿಂದ ಆಗಿರ್ಬೋದು, ಸೈನ್ಯ ಮತ್ತು ಪೊಲೀಸ್ ಇಲಾಖೆ ಇಷ್ಟೊಂದು ರೀತಿಯಲ್ಲಿ ಕೆಲಸ ಮಾಡುವಾಗ ಕೂಡ ಇಂಥ ಮನಸ್ಥಿತಿಯ ಜನರು ಇದ್ದಾರೆ ಅನ್ನುವುದು ನಮಗೆ ಭಾರಿ ಬೇಸರ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲೂ ಕೂಡ ಇದ್ದಾರೆ ಅನ್ನೋದಕ್ಕಂಥದ್ದು ಭಾರಿ ಬೇಸರ. ಈ ವಿಜಯ ಕಾರ್ಗಿಲ್ ವಿಜಯ ಆಗಿರ್ಬೋದು ಅಥವಾ ಬಾಂಗ್ಲಾದ ವಿಜಯ ಆಗಿರ್ಬೋದು, ಅನೇಕ ಸೈನಿಕರ ಬಲಿದಾನ, ತ್ಯಾಗದ ಎಷ್ಟೋ ಮಂದಿ ಬಾಂಗ್ಲಾ ಅಲ್ಲದಿದ್ರು, ಈ ಯುದ್ಧ ಅಲ್ಲದಿದ್ರು ಬೇರೆ ಕಡೆ ಕೂಡ ಗಡಿಯಲ್ಲಿ ಪ್ರಾಣ ತೆತ್ತ ಸೈನಿಕರ ನೋವು ಸೈನಿಕರ ಮನೆಯವರಿಗೆ ಮಾತ್ರ ಗೊತ್ತಾಗ್ಬೇಕು ಹೊರತು ಈ ರೀತಿಯ ಒಂದು ಸಾವಲ್ಲೂ ಕೂಡ ಸಂಭ್ರಮಿಸುವವರಿಗೆ ನಾವು ಏನು ಹೇಳಲಿಕ್ಕಿಲ್ಲ, ಅವರನ್ನು ಬದಲಾಯಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಭಾರತದಲ್ಲಿ ಮುಂದೊಂದು ದಿವಸ ಸೈನ್ಯದವರು ಭಾರತದ ಒಳಗೇನೆ ಹೋರಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅಂತ ನಮಗೆ ಆತಂಕ ಇದೆ. ಗಡಿಯಲ್ಲಿ ಹೋರಾಡೋದಕ್ಕಿಂತ ಇಲ್ಲಿ ನಮ್ಮ ಸ್ಥಳೀಯ ಪರಿಸರದಲ್ಲಿ ಹೋರಾಟ ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಹುದು. ರಾಜಕೀಯ ಅಷ್ಟು ಹೊಲಸು ಮಟ್ಟಕ್ಕೆ ಇಳಿದಿದೆ, ಆ ರೀತಿಯಲ್ಲಿ ಹೋಗ್ತಾ ಇದೆ. ಧರ್ಮದ ಮಧ್ಯೆ, ಜಾತಿಗಳ ಮಧ್ಯೆ ಆ ರೀತಿಯ ಒಂದು ದ್ವೇಷಗಳೆಲ್ಲ ಮುಂದುವರಿಯುತ್ತದೆ. ಈ ರೀತಿಯ ಒಂದು ಭಾವನೆ ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತೆ ಅಂತ ಭಾರಿ ಬೇಸರ ನಮಗೆ. ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್, ಧನ್ಯವಾದ. ತಮ್ಮ ಅಭಿವ್ಯಕ್ತಿ ಸ್ವತಂತ್ರ ತಾವು ವ್ಯಕ್ತಪಡಿಸಿದ್ದಾರೆ. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಜೊತೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಬಾಂಗ್ಲಾ ವಿಮೋಚನಾ ಯುದ್ಧ ವೀರರಿಗೆ ಸನ್ಮಾನವನ್ನ ಅವರಿಗೆ ಗೌರವಿಸುವಂತಹ ಒಂದು ಪುಣ್ಯದ ಕೆಲಸವೂ ಕೂಡ ನಮ್ಮ ಮಂಗಳೂರಿನಲ್ಲಿ ನಡೆದಿತ್ತು. ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ, ಜೊತೆಗೆ ಸುರತ್ಕಲ್ನಲ್ಲೂ ಕೂಡ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ ನಡೆದಿತ್ತು. ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. 1971 ಯುದ್ಧದಲ್ಲಿ ಭಾಗವಹಿಸಿರುವಂತಹ ಯುದ್ಧ ಯೋಧರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜೊತೆಗೆ ನಮ್ಮ ಹೆಮ್ಮೆಯ ಮಂಗಳೂರಿನ ಯೋಧರು ಆ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಯಾವ ರೀತಿ ಇತ್ತು ಅದರ ಬಗ್ಗೆ ವಿಜುವಲ್ಸ್ಗಳು, ದೃಶ್ಯಾವಳಿಗಳು ಬರ್ತಾ ಇದೆ, ನೋಡ್ಕೊಂಬನ್ನಿ. ಯಾವ ಒಂದು ಸೈನಿಕರು ನಮಗೋಸ್ಕರ ಬದುಕ್ತಾರೆ, ತಮ್ಮ ಎಲ್ಲ ಜೀವನದ ಸುಖಗಳನ್ನು, ಸಂತೋಷಗಳನ್ನು, ಬಂಧು ಮಿತ್ರರನ್ನು ಬಿಟ್ಟುಕೊಟ್ಟು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ಅವರ ಆ ಒಂದು ಸುಂದರ ಜೀವನವನ್ನು ಮುಡಿಪಾಗಿಡ್ತಾರೆ. ಆ ಸೈನಿಕರಿಗೋಸ್ಕರ ಏನಾದರೂ ಮಾಡಬೇಕು. ಅನೇಕ ಸೈನಿಕ ಬಂಧುಗಳು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಥವಾ ಅವರ ಕುಟುಂಬಗಳು ಅವರು ತೀರಿಕೊಂಡ ನಂತರ ಬೇರೆ ಬೇರೆ ಸಮಸ್ಯೆಯಲ್ಲಿ ಇದಕ್ಕೇನಾದರೂ ನಾವು ಸಹಾಯ ಹಸ್ತವನ್ನು ಕೊಡಬಹುದಾ ಅಂತ ಹೇಳಿಕೊಂಡು ಪ್ರಯತ್ನ ಮಾಡೋಣ ಅಂತ ಹೇಳಿಕೊಂಡು ಪ್ರಾರಂಭ ಆದ ಆ ಪ್ರಯತ್ನ 3ನೇ ವರ್ಷದಿಂದ ಇವತ್ತಿನ ತನಕ ಸುಮಾರು 6 ವರ್ಷದಲ್ಲಿ ಸಂತೋಷ, ಹೆಮ್ಮೆ ಇಲ್ಲ. ಯಾಕಂತ ಹೇಳಿದ್ರೆ ಮಾಡಿರೋದು ಇನ್ನು ತುಂಬ ಬಹಳಷ್ಟು ಕಡಿಮೆ. ಅನೇಕ ಆ ಪರಿಸರದ ಕಂಪೆನಿಗಳು, ಉನ್ನತರ ದಾನಿಗಳೆಲ್ಲರ ಸಹಾಯದಿಂದ ಸುಮಾರು 15 ಲಕ್ಷ ರೂಪಾಯಿಯಷ್ಟು ಆ ಸಮಸ್ಯೆಯಲ್ಲಿರುವಂಥ ಕುಟುಂಬಗಳಿಗೆ ಇವತ್ತು ತಲುಪಲಿಕ್ಕೆ ಸಾಧ್ಯ ಆಗಿದೆ.
ಮಿಲಿಟರಿ ಅವರಿಗೆ ಇನ್ ಎ ಡೆಮಾಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಮಿಲಿಟರಿ ಅವರಿಗೆ ಏನು ಬೇಕು ಅಂತ ಹೇಳಿದರೆ ವೆರಿ ಸ್ಟ್ರಾಂಗ್, ಪವರ್ಫುಲ್, ಡಿಟರ್ಮಿನ್ಡ್ ಪೊಲಿಟಿಕಲ್ ಲೀಡರ್ಶಿಪ್. ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ಆಯ್ಕೆ ಮಾಡಿ ಕಳಿಸುವಂತಹ ಜವಾಬ್ದಾರಿ ತಮ್ಮ ಮೇಲಿದೆ, ನಾಗರಿಕರ ಮೇಲಿದೆ, ದೇಶದ ಬಾಂಧವರ ಮೇಲಿದೆ. ಇದು ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಏಕ್ ಶಾಮ್ ದೇಶ್ ಕೆ ನಾಮ್ ಅನ್ನುವಂತಹ ಹೆಸರಿನಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ ನಡೆದಿರುವಂತಹ ಕಾರ್ಯಕ್ರಮ. ನಾನು ಆಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಮಂಗಳೂರಿನ ಕರಾವಳಿಯ ಹೆಮ್ಮೆಯ ಯೋಧರನ್ನ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸಿದಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಜೊತೆಗೆ ಪುಣ್ಯದ ಕಾರ್ಯಕ್ರಮ ಕೂಡ ಹೌದು. ಇಷ್ಟು ಹೊತ್ತು ನಾವುಗಳು ಮಾತಾಡಿದ್ವಿ 1971ರ ಯುದ್ಧದ ಬಗ್ಗೆ. ಅದೆಷ್ಟು ಜನರಿಗೆ ಗೊತ್ತಿರಲಿಲ್ಲ ನಮ್ಮ ಮಂಗಳೂರಿನಲ್ಲೂ ಕೂಡ ಈ ಯುದ್ಧ ವೀರರಿದ್ದಾರೆ ಅನ್ನುವಂಥದ್ದು. ನಾವು ಅವ್ರಗಳ ಬಗ್ಗೆ ಮಾತಾಡಿದ್ವಿ ಮೊನ್ನೆ ಈ ಕಾರ್ಯಕ್ರಮದಲ್ಲಿ. ಆ ಯುದ್ಧ ವೀರರು ನಮ್ಮ ಜೊತೆ ಸೇರಿದ್ರು, ನಮ್ಮ ಜೊತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರ ಮಾತುಗಳನ್ನು ಕೇಳಿದಾಗಲೇ ಮೈ ರೋಮಾಂಚನ ಆಗುತ್ತೆ. ನಾವುಗಳು ಏನು ಮಾಡ್ತಾ ಇದ್ವಿ ಅಂತ ಪ್ರಶ್ನೆ ಕೂಡ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮತ್ತೊಮ್ಮೆ ಮಾತಾಡಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬ್ರಿಗೇಡಿಯರ್ IN ರೈ ಅವರಿದ್ದಾರೆ. ಸೈನಿಕರು ಅಥವಾ ನಮ್ಮ ಯೋಧರು ಅಂತ ಬಂದಾಗ ನಮ್ಮ ಮಂಗಳೂರಿಗೆ ಹೆಮ್ಮೆ ತಂದಿರುವಂತಹ ಯೋಧರು, ನಮ್ಮ ಮಂಗಳೂರಿನ ಹೆಮ್ಮೆ, ನಮ್ಮ ಪ್ರೌಢ ಅಂತ ಕೂಡ ಹೇಳ್ಬೋದು. ಬ್ರಿಗೇಡಿಯರ್ IN ರೈ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವರು ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಸ್ವರ ಸರಿಯಾಗಿ ಕೇಳುದಿಲ್ಲ. ಕೇಳ್ತಾ ಇದೆಯಾ ಸರ್? ಈಗ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಈಗ ಕೇಳ್ತಾ ಇದೆಯಾ ಸರ್? ಸ್ವಲ್ಪ ವೀಕ್ ಇದೆ. ಓಕೆ ಓಕೆ ಓಕೆ. ನಮಸ್ತೆ ಸರ್, ಬ್ರಿಗೇಡಿಯರ್ IN ರೈ ಅವರು. ಸರ್ ಕೇಳ್ತಾ ಇದೆಯಾ ಸರ್ ಈಗ? ಓಕೆ ಸರ್, ನಮಸ್ತೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ದಿನ ಇವತ್ತು. ಬಾಂಗ್ಲಾ ವಿಮೋಚನೆಯ ಯುದ್ಧ ಏನಿದೆ ಇದಕ್ಕೆ 50 ವರ್ಷಗಳ ಸಂಭ್ರಮ. ತಾವು ನಿನ್ನೆಯಿಂದ ಇವತ್ತು ಬೆಳಿಗ್ಗೆಯಿಂದ ಬ್ಯುಸಿ ಆಗಿದ್ದೀರಾ ಸರ್. ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವು ಹೆಮ್ಮೆಯ ದಿನದ ಬಗ್ಗೆ, ಸಂಭ್ರಮದ ಬಗ್ಗೆ ನಿಮ್ಮ ಬಾಯಿಂದ 2 ಮಾತುಗಳನ್ನ ನಾವು ಕೇಳಬೇಕು ಅನ್ನೋಂಥದ್ದು ನಮ್ಮ ಭಾಗ್ಯವೂ ಕೂಡ ಹೌದು ಸರ್. ಏನ್ ಹೇಳ್ತೀರಾ ಸರ್ ಬ್ರಿಗೇಡಿಯರ್ IN ರೈ ಅವರು ಬಾಂಗ್ಲಾ ವಿಕ್ಟರಿಯ ಬಗ್ಗೆ, ನಮ್ಮ ದೇಶದ ಹೆಮ್ಮೆಯ ಯೋಧರ ಶೌರ್ಯ ಪರಾಕ್ರಮದ ಬಗ್ಗೆ? ನಿಮ್ಮ ಈ ಟಿವಿ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಗೆ ಒಂದು ಬಹಳ ಹೆಮ್ಮೆಯ ದಿವಸ. ಸರಿಯಾಗಿ ಇವತ್ತಿಗೆ 50 ವರ್ಷದ ಮೊದಲು 16ನೇ ಡಿಸೆಂಬರ್ 1971ರಂದು ನಮ್ಮ ಈಸ್ಟ್ ಪಾಕಿಸ್ತಾನ, ಈಗ ಬಾಂಗ್ಲಾದೇಶದಲ್ಲಿ ಈಸ್ಟ್ ಪಾಕಿಸ್ತಾನದ ಆರ್ಮಿಯ ಜನರಲ್ AK ನಿಯಾಜಿ ಅವರು ನಮ್ಗೆ ನಮ್ಮ ಸೇನೆಗೆ ಕಂಪ್ಲೀಟ್ ಪಾಕಿಸ್ತಾನ ಆರ್ಮಿಯೊಂದಿಗೆ ಶರಣಾಗತರಾದ್ರು. ಅವರು ಅವರ ಇದಕ್ಕೆ ಶರಣಾಗತಿ ಪೇಪರ್ಗೆ ಕೂಡ ಸೈನ್ ಮಾಡಿದ್ರು. ಹಾಗಾಗಿ ನಮ್ಮ ಭಾರತೀಯರಿಗೆ ಇವತ್ತೊಂದು ದೊಡ್ಡ ಹೆಮ್ಮೆ ಪಡುವ ದಿವಸ. ಹಾಗಾಗಿ ನಿಮ್ಗೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಧನ್ಯವಾದ ಸರ್. ಆದ್ರೆ ಅದರಲ್ಲಿ ಸುಮಾರು 1400ಕ್ಕಿಂತ ಹೆಚ್ಚು ಸೈನಿಕರು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ ಭಾರತದ ಸೇವೆಗೋಸ್ಕರ. ಅವರಿಗೆ ಇವತ್ತು ನಾವು ನಮನವನ್ನು ಸಲ್ಲಿಸಬೇಕು. ಯಾಕಂದ್ರೆ ನಮ್ಗೆ ಇವತ್ತು ಹೆಮ್ಮೆ ಪಡುವ ದಿವಸ ಆದ್ರೂ ಕೂಡ ಅದು ಅವರ ತ್ಯಾಗದ ಫಲವಾಗಿ ಇವತ್ತು ಆದದ್ದು. ಹಾಗಾಗಿ ನಾವೆಲ್ಲ ಅವರನ್ನು ಸ್ಮರಿಸಿಕೊಳ್ಬೇಕು. ನಿಜ 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 ನಿಜ. ಎಸ್ ಸರ್. ಈಗ 1971ರ ಯುದ್ಧ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ಯುದ್ಧ. ಬ್ರಿಗೇಡಿಯರ್ IN ರೈ ಅವರು ಈ ಯುದ್ಧದಲ್ಲಿ ತಾವು ತಮ್ಮ ಅನುಭವ ಸರ್, ತಮ್ಮ ಅನುಭವ ಯಾವ ರೀತಿ ಹೇಳ್ತೀರಾ ಸರ್? ನೋಡಿ, ಆಗ ನಾನು ಕಾಲೇಜ್ ಮುಗಿದ ಮೇಲೆ ನಮ್ಮ ಕಮಿಷನ್ ಟ್ರೈನಿಂಗ್ ಆಗಿ ನನ್ನ ರೆಜಿಮೆಂಟ್ಗೆ ಸೇರಿದ್ದೆ. ನನಗೆ ಆಗ 1 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಸರ್ವಿಸ್ ಇತ್ತು. ನಾವು ಜಲಂಧರಲ್ಲಿದ್ದೆವು. ಜಲಂಧರ್ನಿಂದ ನಾವು ಸೀದಾ ಅಮೃತ್ಸರ್ ಲಾಹೋರ್ನ ಬಾರ್ಡರ್ಗೆ ಹೋಗಿ ಅದರ ಇಂಟರ್ನ್ಯಾಷನಲ್ ಬಾರ್ಡರ್ ನಾವು ಡಿಪ್ಲೋಯ್ ಆಗಿದ್ದೆವು. ನಮ್ಗೆ ಮೊದಲು ಆರ್ಡರ್ ಸಿಕ್ಕಿದ್ದು ಪಾಕಿಸ್ತಾನದವ್ರು ಏನಾದ್ರು ತಂಟೆ ಮಾಡ್ಲಿಕ್ಕೆ ಬಂದ್ರೆ ಅವರನ್ನು ಒಳಗೆ ಬರ್ಲಿಕ್ಕೆ ಬಿಡಬಾರ್ದು ಅಷ್ಟೇ. ಬಾಂಗ್ಲಾದೇಶದಲ್ಲಿ ನಮ್ಮ ಸೇನೆ ಮುಂದುವರಿಸ್ತಾ ಹೋಗಿ ಢಾಕಾವನ್ನು ಸುತ್ತು ಹಾಕಿ ಅಲ್ಲಿಂದ ಶರಣಾಗತಿ ಆಗುವವರೆಗೆ ನಮ್ಮ ದೇಶದ 1 ಇಂಚು ಭೂಮಿ ಕೂಡ ಬಿಟ್ಟು ಕೊಡಬಾರ್ದು ಅಂತ ನಮ್ಗೆ ಟಾಸ್ಕ್ ಇತ್ತು.
ಆಮೇಲೆ ನಮ್ಮ ಮೇಲೆ ವೆಸ್ಟ್ ಪಾಕಿಸ್ತಾನದಲ್ಲಿ ಅವರು ನಮ್ಮ ಮೇಲೆ ದಾಳಿ ಮಾಡಿದ ಮೇಲೆ ನಮಗೊಂದು ಟಾಸ್ಕ್ ಕೊಟ್ಟಿದ್ರು. ಅಲ್ಲಿ ಒಂದು ಪಾಕಿಸ್ತಾನದ ಬಹಳ ಭದ್ರ ಕೋಟೆ ಅಂತ ಒಂದು ಪೋಸ್ಟ್ ಇತ್ತು, ಅದನ್ನು ಸ್ವಾಧೀನಪಡಿಸಿ ಪಾಕಿಸ್ತಾನದವರನ್ನು ಹಿಮ್ಮೆಟ್ಟಿಸಿ ರಾವಿ ರಿವರ್ನ ಆ ಕಡೆ ದೂಡಿ ಹಾಕ್ಬೇಕಂತ ನಮ್ಗೊಂದು ಟಾಸ್ಕ್ ಬಂತು. ಅದನ್ನು ನಾವು ರಾತ್ರಿ ಡಿಸೆಂಬರ್ 11ನೇ ತಾರೀಕಿನಂದು ರಾತ್ರಿ 11 ಗಂಟೆಗೆ ಅವರ ಮೇಲೆ ದಾಳಿ ಮಾಡಿ ಆ ಪೋಸ್ಟ್ ಅನ್ನು ಬೆಳಿಗ್ಗೆ 5 ಗಂಟೆವರೆಗೆ ಕೈ ಹೋರಾಟ ನಡೆಸಿ ಅದನ್ನು ನಾವು ವಶಪಡಿಸಿಕೊಂಡು ಪಾಕಿಸ್ತಾನದವರನ್ನು ಹಿಮ್ಮೆಟ್ಟಿಸಿ ಅವರನ್ನು ರಾವಿ ನದಿಯ ಆ ಕಡೆಗೆ ಪಾಕಿಸ್ತಾನದ ಕಡೆಗೆ ನಾವು ದೂಡಿ ಹಾಕಿದ್ದೇವೆ. ಆದರೆ ಆ ರಾತ್ರಿ ಮಾತ್ರ ನನ್ನ 42 ಸೈನಿಕರು ಮೃತರಾದರು ಹಾಗೂ 86 ಸೈನಿಕರು ಬಹಳ ತೀವ್ರವಾಗಿ ಗಾಯಗೊಂಡಿದ್ದರು. ಆ ಮೃತರಾದವರಲ್ಲಿ ನನ್ನ 2 ಸಹಪಾಠಿಗಳು, ಒಬ್ಬ ನನಗಿಂತ 6 ತಿಂಗಳು ಚಿಕ್ಕವರು, ಇನ್ನೊಬ್ರು ನನಗಿಂತ 6 ತಿಂಗಳು ದೊಡ್ಡವರು. ನಾವೆಲ್ಲರೂ ಒಂದೇ ರ್ಯಾಂಕಿನ ಆಫೀಸರ್ಸ್ ಆಗಿದ್ದೇವೆ, ಸೆಕೆಂಡ್ ಲೆಫ್ಟಿನೆಂಟ್ ಅಂತ. ಅವರಿಬ್ರು ನಾವು ಮೊದಲನ ರಾತ್ರಿ ಒಂದೇ ಪಾತ್ರೆಯಲ್ಲಿ ಹೋಟೆಲಲ್ಲಿ ಊಟ ಮಾಡಿ ಅಲ್ಲಿಂದ ಹೊರಟು ದಾಳಿ ಮಾಡ್ಲಿಕ್ಕೆ ಹೋಗಿದ್ದೆವು. ಬೆಳಿಗ್ಗೆ ಆಗುವಾಗ ನಮ್ಮ ಹೋರಾಡಿದವರಲ್ಲಿ ಹತರ ಅದರಲ್ಲಿ ಅವರಿಬ್ರು ಕೂಡ ಅದರಲ್ಲಿ ಸೇರಿದ್ರು. ಅದೊಂದು ನನಗೊಂದು ಬಹಳ ದುಃಖದ ವಿಷಯ. ಯಾಕಂದ್ರೆ ಇವತ್ತು ಕೂಡ ಅವರನ್ನು ನಾನು ಮರೆತಿಲ್ಲ. ಪ್ರತಿ ಡಿಸೆಂಬರ್ 11ನೇ ತಾರೀಕು ರಾತ್ರಿಗೆ ಮನೆಯಲ್ಲಿ ಕೂತು ಅವರನ್ನು ನಾನು ನೆನಪು ಮಾಡ್ತೇನೆ. ನಿಜ 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 ಸರ್, ತಾವು ಹೇಳಿದಾಗ್ಲೇ ಆ ಒಂದು ಯುದ್ಧ ಯಾವ ರೀತಿ ಇತ್ತು, ಜೊತೆಗೆ ತಾವು ಮರೆಯಲಾಗದ ಒಂದು ನೆನಪನ್ನು ಕೂಡ ತಾವು ಹೇಳಿದ್ರಿ. ಅಂದ್ರೆ ಅತ್ಯಂತ ಹತ್ತಿರದಿಂದ ಆ ಯುದ್ಧವನ್ನ ತಾವು ನೋಡಿದವರು, ನಾವುಗಳ ಆ ಯುದ್ಧದ ಬಗ್ಗೆ ಕೇಳಿದವರು. ಇದೀಗ ವಿಜಯ ದಿವಸವನ್ನ ನಾವು ಆಚರಿಸ್ತಾ ಇದ್ದೇವೆ ಅಂತ ಬಂದಾಗ, ಇದು 50 ವರ್ಷಗಳ ಸಂಭ್ರಮ ಅಂತ ಬಂದಾಗ, ಎಸ್, ನಮ್ಗಳಿಗೆ ಹೆಮ್ಮೆ ತರುವಂತಹ ವಿಚಾರ. ನಮ್ಮ ಯುದ್ಧ ಯೋಧರ ಒಂದು ತ್ಯಾಗ ಬಲಿದಾನದಿಂದ ಸಾಧ್ಯವಾಗಿರುವಂತದ್ದು. ಬ್ರಿಗೇಡಿಯರ್ ಅಯ್ಯನ್ ರೈ ಅವರು ನಮ್ಮ ಭಾಗ್ಯ, ತಾವು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ನಮ್ಮ ಕೊನೆಯ ಕ್ಷಣದ ವಿಚಾರದಿಂದ ತಮ್ಗೆ ಆಗಮಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕ್ಷಮಿಸಬೇಕು, ನಮ್ಮ ಕಡೆಯಿಂದ ಕ್ಷಮೆ ಇದೆ ಆ ಒಂದು ವಿಚಾರಕ್ಕೆ. ಕೊನೆಯದಾಗಿ ಸರ್, ಬ್ರಿಗೇಡಿಯರ್ ಅಯ್ಯನ್ ರೈ ಅವರು ಈ ಸಂದರ್ಭ ಎಲ್ಲಾ ಜನತೆಗೆ ತಮ್ಮ ಒಂದು ಸಂದೇಶ ಬೇಕಾಗಿದೆ ಸರ್. ಯಾಕಂದ್ರೆ ನಮ್ಗಳಿಗೆ ಬಹುಶಃ ಗೊತ್ತಿರಲಿಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲೂ ಕೂಡ 1971ರ ಯುದ್ಧದಲ್ಲಿ ಭಾಗವಹಿಸಿದ್ದವರು ಅನೇಕ ಯೋಧರು ಇದ್ದಾರೆ ಅನ್ನುವಂಥದ್ದು ಮುನ್ನೇ ದಿನ ಕಾರ್ಯಕ್ರಮದಲ್ಲಿ ನಮ್ಗೆ ಗೊತ್ತಾಗಿತ್ತು. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮಾಡಿರುವಂತಹ ಒಂದು ಸಂಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ. ಹಾಗಾಗಿ ಸರ್, ಎಲ್ಲ ಯುದ್ಧ ವೀರರಿಗೆ ಜೊತೆಗೆ ನಮ್ಮ ಎಲ್ಲಾ ನಾಗರಿಕರಿಗೆ ತಮ್ಮ ಒಂದು ಸಂದೇಶ ಸರ್, ಬ್ರಿಗೇಡಿಯರ್ ಅಯ್ಯನ್ ರೈ ಅವರು. ಧನ್ಯವಾದಗಳು. ಧನ್ಯವಾದಗಳು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರಿಗೇಡಿಯರ್ ಅಯ್ಯನ್ ರೈ ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅವರು ಒಂದು ಕಾರ್ಯಕ್ರಮದಲ್ಲಿದ್ದಾರೆ, ಯಾಕಂದ್ರೆ ಇವತ್ತು ವಿಜಯ ದಿವಸ ಸಂಭ್ರಮ, ಹಾಗಾಗಿ ಅನೇಕ ಕಾರ್ಯಕ್ರಮಗಳಿದೆ. ನಮ್ಮ ಬಹಳ ಸರಿಗೂ ಕೂಡ ಕಾರ್ಯಕ್ರಮ ಇತ್ತು, ಆದ್ರೂ ಕೂಡ ನಮ್ಮ ಕುಡ್ಲ ವಾಹಿನಿ ಕರೆದಾಗ ಯಾವತ್ತೂ ಕೂಡ ನಾವುಗಳು ಇದ್ದೇವೆ ಅನ್ನುವಂತಹ ದೃಷ್ಟಿಯಲ್ಲಿ ಬಂದಿದ್ದಾರೆ. ಜೊತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ, ನಮ್ಮ ಜನತೆಗೆ ನಮ್ಮ ಯುದ್ಧ ವೀರರನ್ನ ಪರಿಚಯಿಸಿ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿರುವಂತಹ ಸಂಘಟನೆ ಕೂಡ ನಮ್ಮ ಜೊತೆ ಇದೆ. ಅನೇಕ ಕರೆಗಳು ಬರ್ತಾ ಇದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಯಶ್ಪಾಲ್ ಅಂತ ಮಾತಾಡುದು. ಯಶ್ಪಾಲ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ ಶ್ರೀಕಾಂತ್ ಅವರೇ, ನಮಸ್ಕಾರ. ನಮಸ್ಕಾರ. ಆಕ್ಚುಲಿ ನಿಮಗೆ ಈ ನಮ್ಮ ಕುಡ್ಲ ಈ ಚಾನಲ್ ಇದೆಲ್ಲ, ಇಂತ ನೀವು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಲ್ಲ, ನಿಮಗೆ ಮೊದಲ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದ್ರೆ ಧನ್ಯವಾದ ಸರ್. ದೇಶದ ಒಂದು ಸೈನಿಕರ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನೀವೆಲ್ಲ ಇಂತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿಮ್ಗೆ ಕೂಡ ಅಭಿನಂದನೆ. ಧನ್ಯವಾದ ಸರ್, ಧನ್ಯವಾದ. ನಾನು ಕೂಡ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯಲ್ಲಿ ಈ ಸಂಸ್ಥೆಯಲ್ಲಿ ಸುಮಾರು 6 ವರ್ಷದಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೇನೆ. ಆದ್ರೆ ಅದರ 90% ಎಫರ್ಟ್ ಅದು ಸತ್ಯ ನನಗೆ, ಅದರಲ್ಲಿ 2 ಮಾತಿಲ್ಲ. ನಾನು ಸುಮಾರು ಬೇರೆ ಬೇರೆ ಸಂಘ ಸಂಸ್ಥೆ ರಾಜಕೀಯದಲ್ಲಿ ಕೂಡ ಕೆಲಸ ಮಾಡಿದ್ದೇನೆ ನಾನು. ಆದ್ರೆ ಇದೊಂದು ದೇಶದ ಸೈನಿಕರಿಗೆ ಅಭಿನಂದಿಸುವುದಿದೆ ಅಲ್ಲ, ಮತ್ತೆ ಅವರನ್ನು ಗುರುತಿಸುವ ಕೆಲಸ, ಅದರಲ್ಲಿ ನಮಗೆ ಒಂದು ಸಿಗುವಷ್ಟು ಒಂದು ಅವಕಾಶ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇದೊಂದು ನಿಜವಾಗ್ಲೂ ಇದು ದೇಶ ಪ್ರೇಮದ ಒಂದು ಕಾನ್ಸೆಪ್ಟ್. ಒಂದು ಇತ್ತೀಚಿನ ದಿನಗಳ ಏನಾಗಿದೆ ಅಂದ್ರೆ ಎಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರಾಜಕೀಯ ಮತ್ತು ಇದರ ಬಗ್ಗೆನೆ ಎಲ್ಲ ಕಮೆಂಟ್ ಮಾಡುವ ಪರಿಸ್ಥಿತಿ ಬಂದಿದೆ. ಯಾರು ಕೂಡ ಇದರ ಬಗ್ಗೆ ಒಂದಷ್ಟು ಈ ಯಂಗ್ ಜನರೇಷನ್, ನಿಜವಾಗ್ಲೂ ಈಗಿನ ಯಂಗ್ ಜನರೇಷನ್ ಇದಕ್ಕೆ ತುಂಬಾ ಪ್ರೋತ್ಸಾಹಿಸಬೇಕು ಈ ಕೆಲಸಕ್ಕೆ. ಇದರಲ್ಲಿ ಇದು ಚಿಕ್ಕ ಮಟ್ಟದ ಕೆಲಸ ಅಲ್ಲ, ಇದರಲ್ಲಿ ಆ ಕಾರ್ಯಕ್ರಮಕ್ಕೆ ಅವರ ಎಫರ್ಟ್ ಇದೆ ಅಲ್ಲ, ತುಂಬಾ ದೊಡ್ಡ ಮಟ್ಟದ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಹಳೆ ಅಂಗಡಿಯಿಂದ ಹಿಡಿದು
ಪಣಂಬೂರು ತನಕ ಎಷ್ಟು ಶಾಲೆ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಅವರಿಗೆ ಮನವಿ ಕೊಟ್ಟು ಅಲ್ಲಿ ದೇಶದ ಇದು ಅಲ್ಲಿ ಅವರಿಗೆ ಪುಸ್ತಕಗಳನ್ನು ಕೊಟ್ಟು ಅವರಿಗೆ ಆ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿ ಅವರು ಅದರಲ್ಲಿ ತೊಡಗಿಸುವುದು ಮತ್ತೆ ಅದರಲ್ಲಿ ಆ ತೊಡಗಿಸಿ ಅವರಿಗೆ ದೇಶದ ಬಗ್ಗೆ ಅವೇರ್ನೆಸ್ ಕೊಡದಿದೆ ಅಲ್ಲ, ಅದು ದೊಡ್ಡ ಕೆಲಸ. ನಿಜವಾಗ್ಲೂ ನಾನು ಸತ್ಯನನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಶ್ರೀಕಾಂತ್ ಶೆಟ್ಟಿ ಬಹಳ ಇದ್ದಾರಲ್ಲ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಇದರಲ್ಲಿ ಕೂಡ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿದಾರಲ್ಲ, ಅವರನ್ನು ಕೂಡ ಅಭಿನಂದಿಸಬೇಕು. ಮುಂದಿನ ದಿನಗಳಲ್ಲಿ ಕೂಡ ಇದು ಇನ್ನಷ್ಟು ಇದಕ್ಕೆ ಪ್ರೋತ್ಸಾಹ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಎಸ್ ಸರ್, ನಾವು ಬಹುಶಃ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಹೆಸರನ್ನ ಕೇಳಿದ್ದೇವೆ, 8 ವರ್ಷ ಆಯ್ತು ಅಂತ ತಾವು ಹೇಳ್ತೀರಾ. ಅಂಡ್ ನಿಜವಾಗ್ಲೂ ಕೂಡ ಇಂಥ ಒಂದು ಸಂಘಟನೆ ಇದೆ ಅಥವಾ ಇದು ಸೈನಿಕರ ವಿಚಾರವಾಗಿ ಮಾತನಾಡುತ್ತೆ, ಸೈನಿಕರ ವಿಚಾರವಾಗಿ ನೋಡುತ್ತೆ ಅಂತ ಬಂದಾಗ ಅನ್ಬಿಲಿವೇಬಲ್ ಅನ್ನುವಂಥದ್ದು ಬರುತ್ತೆ. ಈಗ ಈ ವಿಚಾರಗಳನ್ನು ನಾವು ಗಮನಿಸಿದಾಗ ವೈ ಈ ಒಂದು ಸೈನಿಕರ ವಿಚಾರವಾಗಿ ತಾವುಗಳು ಮುಂದೆ ಬಂದಿರುವಂತಹ ಒಂದು ಸಂಘಟನೆ ಕಟ್ಟಿಕೊಂಡಿರುವಂತಹ ವಿಚಾರ ಯಾವುದೊಂದು ಕಾರಣಕ್ಕೆ ಸಂಘಟನೆ ಪ್ರಾರಂಭ ಆಯಿತು, ಅಣ್ಣಾ ಹಜಾರೆ ಅವರ ಹೋರಾಟದ ವಿಚಾರದಲ್ಲಿ. ಆದ್ರೆ 6 ತಿಂಗಳಾಗಬೇಕಾದ್ರೆ ಹೋರಾಟ ಬೇರೆ ಬೇರೆ ಕಾರಣಗಳಿಸೋದು ಮುಗಿಯಿತು. ಓಕೆ, ಮುಂದೆ ಏನನ್ನಂತ ಪ್ರಶ್ನೆ ಬಂತು, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಸಂಘಟನೆ ಬಿಡಬಾರ್ದು ಅಂತ ಹೇಳಿಕೊಂಡು. ಆವಾಗ ಯೋಚನೆ ಆಗಿರೋದೆ ಸೈನಿಕರಿಗೋಸ್ಕರ ಏನಾದ್ರೂ ಮಾಡಬೇಕು, ಸೈನಿಕರ ಬಗ್ಗೆ ಒಂದು ಭಾವನೆ ನಿರ್ಮಾಣ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳಿಕೊಂಡು. ಆವಾಗ ಸಿಕ್ಕಿರುವಂತದ್ದು ಕಾರ್ಗಿಲ್ ವಿಜಯ ದಿವಸ. ಆದ್ರೆ ಹೀಗೆ ಕುತ್ಕೊಂಡು ಮಾತಾಡಿದ್ರೆ ಬರೀ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮ ಮಾಡಿದ್ರೆ ಸಾಕ, ಎಲ್ಲರೂ ಮಾಡ್ತಾರೆ, ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿಕೊಂಡು ಆವಾಗ ಯೋಚನೆ ಮಾಡಿ ಯಾಕೆ ಮಕ್ಕಳಿಗೆ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿಕೊಂಡು ಅವತ್ತು ಯೋಚನೆ ಆಯಿತು. ಸುರತ್ಕಲ್ ಪರಿಸರ ಸುಮಾರು ಒಂದು 28-30 ಹೈಸ್ಕೂಲು, PU ಮತ್ತು ಡಿಗ್ರಿ ಆ ಶಾಲೆಗಳಿಗೆ ಮನವಿಯನ್ನು ಕೊಟ್ವಿ. ಕಾರ್ಗಿಲ್ ವಿಜಯ ದಿವಸ ಆಗಿರೋದ್ರಿಂದ ಕಾರ್ಗಿಲ್ ಕಂಪನ್ ಅನ್ನೋ ಪುಸ್ತಕವನ್ನೇ ಮೊದಲ ಸರಿ ಕೊಟ್ವಿ. ಹೇಳಿ ನಾವು ಉಚಿತವಾಗಿ ಪುಸ್ತಕವನ್ನು ಯಾರು ಅದಕ್ಕೆ ಭಾಷಣ ಪ್ರಬಂಧ ಸ್ಪರ್ಧೆ ಭಾಗವಹಿಸಲಿಕ್ಕೆ ಆಸಕ್ತಿ ಇದೆ ಅವರಿಗೆ ಉಚಿತವಾಗಿ ಕೊಡ್ತೇವೆ ನಾವು ಪುಸ್ತಕ. ಒಂದು ದಿವಸ ಬೆಳಿಗ್ಗೆ ಸಾಯಂಕಾಲ ತನಕ ಊಟ ತಿಂಡಿ ವ್ಯವಸ್ಥೆ ಕೂಡ ನಮ್ಮ ಕಡೆಯಲ್ಲೇ ಇರ್ತದೆ ಹೇಳಿಕೊಂಡು ನಿರೀಕ್ಷೆಗೆ ಮೀರಿದಂಥ ಒಂದು ನಮಗೆ ಒಂದು ಇದು ಬಂದು ಸಮಾಜ ಇದರಿಂದ ಶಾಲೆಗಳಿಂದ ಸುಮಾರು ಪ್ರಥಮ ವರ್ಷ ಒಂದು 300-350ರಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕ್ರಮೇಣದು ಹೆಚ್ಚು ಅಂತ ಹೇಳಿದ್ರೆ 500 ತನಕ ಹೋಗಿತ್ತು. ಈ ಕೊರೋನಾದಿಂದ ಸ್ವಲ್ಪ ಕಡಿಮೆ ಆಯ್ತು. ಈ ವರ್ಷ ಕೂಡ ಸುಮಾರು 305 ಜನ ಭಾಗವಹಿಸಿದ್ರು. ಅವತ್ತು ನಮ್ಗೆ ಯೋಚನೆ ಆಯ್ತು, ಇಲ್ಲ ಪ್ರತಿ ವರ್ಷ ಆದ್ಮೇಲೆ ಅವರಿಗೆ ಬಹುಮಾನ ಕೊಡುವಂತ ಕಾರ್ಯಕ್ರಮ ಕಾರ್ಗಿಲ್ ವಿಜಯ ದಿವಸ ನಾವು ಮಾಡಿದೆವು. ನಾವು ಪ್ರಾರಂಭ ದಿವಸ ಕೇವಲ ಪುಸ್ತಕಗಳನ್ನು ಕೊಡೋದು ಮಾತ್ರ ಇತ್ತು. ಅವತ್ತು ನಮ್ಗೆ ಯೋಚನೆ ಆಯ್ತು ವರ್ಷದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಪುಸ್ತಕಗಳು ಹುಡುಕಿದಾಗ ಒಂದು ರಣವಿಳ್ಳಿ ಅನ್ನೋ ಒಂದು ಪುಸ್ತಕ ಸಿಕ್ಕಿ, ಸಣ್ಣ ಸಣ್ಣ ಹೋರಾಟಗಾರ ಕಥೆಗಳು, ಅದರಲ್ಲಿ ಹವಲ್ದಾರ್ ಹಮೀದ್ ಇದಿರ್ಬೋದು, ಇಂಥ ಒಂದು ಬಹಳಷ್ಟು ಒಂದು ಯಾರು ಕಲ್ಪನೆ ಮಾಡದಂತಹ ಒಂದು ಯೋಚನೆ ಹೋರಾಟ ಮಾಡಿದಂತಹ ವೀರರ ಕಥೆಗಳು. ಪುಸ್ತಕಗಳದ್ದು ಕೊರತೆಗಳು ಪ್ರಾರಂಭ ಆಯಿತು. ಹೇಳಿದ್ರೆ ನಾವು ಹಿಮಾಲಯನ್ ಬ್ಲೆಂಡರ್ ಕೊಟ್ವಿ. 2 ವರ್ಷ ಅನಿವಾರ್ಯವಾಗಿ ಯಾವುದೇ ಪುಸ್ತಕ ಸಿಗದೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕೊಡಬೇಕಾಯ್ತು. ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ INA ಬಗ್ಗೆ ಕೂಡ ಪುಸ್ತಕವನ್ನು ಕೊಡಬೇಕಾಯ್ತು. ಪುಸ್ತಕಗಳಿರ್ಲಿಲ್ಲ. ಹಾಗಾಗಿ ಕಳೆದ ವರ್ಷ ಹುಡುಕಿದಾಗ ಈ ಪರಮವೀರರ ಪುಸ್ತಕ ಸಿಕ್ಕಿತ್ತು. ಈ ವರ್ಷ ನಾವೇ ಬೆನ್ನು ಹಿಡಿದು ಇದನ್ನು ಆಗಬೇಕು ಅಂತ ಹೇಳಿ ಬರೆಸಿಕೊಂಡು ಬಾಂಗ್ಲಾ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ನಮ್ಗೆ ಅಲ್ಲಿಂದ ಆ ಮಕ್ಕಳಿಗೆ ನಾವು 2ನೇ ವರ್ಷದಲ್ಲಿ 3ನೇ ವರ್ಷದಲ್ಲಿ ನಿಮ್ಮ ಫೀಡ್ಬ್ಯಾಕ್ ಇದರ ಬಗ್ಗೆ ಏನು ಅಂತ ಹೇಳಿದಾಗ ಮೊದಲ ಸರಿ ನಾವು ಸೈನ್ಯದ ಬಗ್ಗೆ ನಮಗೆ ಗೊತ್ತಾಯ್ತು, ತಿಳಿಯುವ ಅವಕಾಶ ಸಿಕ್ಕಿತ್ತು. ಒಳ್ಳೆ ಕಾರ್ಯಕ್ರಮ, ಇದನ್ನು ಮಾಡಿ ಅನ್ನುವಂಥದ್ದು ಬಂತು. ನಮ್ಗೆ ಕೆಲವರು ಸೈನ್ಯಕ್ಕೆ ಸೇರ್ಲಿಕ್ಕೂ ನಮ್ಗೆ ಆಸಕ್ತಿ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟರು. ಇದಾದಾಗ ಇದನ್ನು ನಿಲ್ಲಿಸಬಾರ್ದು, ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋಂಥ ಯೋಚನೆ ಮಾಡಿಕೊಂಡು ಮಾಡಿದ್ವಿ. 2ನೇ ವರ್ಷದಲ್ಲಿ ಕಾರ್ಯಕ್ರಮಕ್ಕೆ ಅದರಿಂದ ಸೈನಿಕರಿಂದ ನಾವು ಕಲಿಸ್ತಾ ಇದ್ವಿ. 2ನೇ ವರ್ಷ ಬಂದಾಗ ಸೈನಿಕ ಭವನ ನಿರ್ಮಾಣ ಆಗ್ತಾ ಇದೆ, ಸ್ವಲ್ಪ ಸಮಸ್ಯೆಯಲ್ಲಿದೆ, ಏನಾದ್ರೂ ಮಾಡಬಹುದಾ ಅಂತ ಹೇಳಿಕೊಂಡು ಮಾತಲ್ಲಿ ವೇದಿಕೆಯಲ್ಲೇ ಬಂತು. ಅಲ್ಲೇ ನೋಡಿದಾಗ ಏನು ಹೇಗಂತ ನೋಡಿದಾಗ ತಕ್ಷಣ ಅಲ್ಲೇ ನಾವು ಘೋಷಣೆ ಮಾಡಿದ್ವಿ 25,000 ರೂಪಾಯಿ ನಮ್ಮ ಸಂಘಟನೆ ವತಿಯಿಂದ ಸೈನಿಕ ಭವನಕ್ಕೆ ಕೊಡ್ತೇವೆ ಅಂತ ಹೇಳಿಕೊಂಡು. 3ನೇ ವರ್ಷಕ್ಕಾಗ ಯೋಚನೆ ಬಂದು ಸೈನಿಕ ಭವನಕ್ಕೆ ಈ ಸಮಸ್ಯೆ ಇದ್ರೆ ಸೈನಿಕ ಕುಟುಂಬಗಳು ಯಾವ ಪರಿಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳಿಕೊಂಡು ಏನಾದ್ರೂ ನೋಡೋಣ ಅಂತ ಹೇಳಿಕೊಂಡು ಅದಕ್ಕೂ ಪ್ರಯತ್ನ ಮಾಡಿದ್ವಿ. ಒಂದಷ್ಟು ಅಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿದೆ, ಅವರನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದೆವು. 3 ಕುಟುಂಬ ಮೊದಲ ವರ್ಷ ಕೊಡೋಣ ಅಂತ ಹೇಳಿಕೊಂಡು 75,000 ರೂಪಾಯಿ ಮೊದಲ ವರ್ಷ ಆಯ್ತು. ನಮ್ಮ 3ನೇ ವರ್ಷ. 4ನೇ ವರ್ಷಕ್ಕೆ ಆಗಬೇಕಿದ್ರೆ ಆ 75,000 1,75,000 ಹೋಯ್ತು. 5ನೇ ವರ್ಷಕ್ಕೆ 2,25,000 ಆಯ್ತು. ಈ ವರ್ಷ ಕೊರೋನಾದ ಎಲ್ಲ ಅಡೆತಡೆಯ ಮಧ್ಯೆಯಲ್ಲಿ ಕೂಡ 3,15,000 ಕುಟುಂಬಗಳಿಗೆ 3,25,000 ರೂಪಾಯಿ ಈ ವರ್ಷ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಇನ್ನಷ್ಟು ಕುಟುಂಬಗಳಿದೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ. ನಮ್ದು ಫಸ್ಟ್ ನಾವು ಯೋಚನೆ ಮಾಡಿದ್ದದ್ದು
ವಾರ್ ವಿಡೋಸ್ ಅಂತ ಹೇಳಿ ಇದ್ದಾರೆ, ಯುದ್ಧದಲ್ಲಿ ಪತಿಯನ್ನು ಕಳ್ಕೊಂಡಂತ ಕುಟುಂಬ ಕಡಿಮೆ ಸಿಕ್ಕಿದ್ದು. ಆದ್ರೂ ಆ ನಂತರ ದಿವಸದಲ್ಲಿ ಪತಿಯನ್ನು ಕಳ್ಕೊಂಡಂಥವರು ಅವರು ಒಂದಷ್ಟು ಸಮಸ್ಯೆಯಲ್ಲಿರೋ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಬಂದು ಇದ್ದವರು ಕೂಡ ಒಂದು ಉದಾಹರಣೆ 3 ವರ್ಷದ ಹಿಂದೆ ರತ್ನಾಕರ್ ಅವರ ಗಾಡಿ ಮೇಲೆ ಒಂದು ದೇವಸ್ಥಾನದ ಮುಂದೆ ಮರ ಬಿದ್ದು ಮಳೆಗೆ ಇದರಿಂದ ಮರ ಬಿದ್ದು ಅವರ ಆಸ್ಪತ್ರೆಯಲ್ಲಿದ್ರು ಕೂಡ ಜಿಲ್ಲಾಡಳಿತ ಕೂಡ ಅದಕ್ಕೆ ಸ್ಪಂದನೆಯನ್ನು ಕೊಡ್ಲಿಲ್ಲ. ಒಬ್ಬ ಸೈನಿಕ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದವನು, ಅದು ಒಂದು ಪ್ರಾಕೃತಿಕ ವಿಕೋಪದಲ್ಲಿ ಆಗಿರೋದು. ಇದೆಲ್ಲ ಆದಾಗ ಇಂಥದ್ದು ಅನಿವಾರ್ಯ ಸಮಸ್ಯೆ ಸಿಕ್ಕಿ ಒಂದಷ್ಟು ಕುಟುಂಬಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇವೆ, ಕಷ್ಟದಲ್ಲಿದೆ. ಇವತ್ತಿಗೂ ಬಹಳ ಕಷ್ಟದಲ್ಲಿದೆ, ಇವತ್ತಿಗೂ ಬಹಳಷ್ಟು ಕಷ್ಟದಲ್ಲಿದೆ. ಸರ್ಕಾರದಿಂದ ಸಿಗುವಂತ ಪಿಂಚಣಿ ಬಿಟ್ರೆ ಬೇರೆ ಏನು ಸಿಗುವಂತದಿಲ್ಲ. ಒಂದ್ಸರಿ ರಿಟೈರ್ಡ್ ಆಗಿ ಬಂದಾಗ ಸಿಗುವಂತದ್ದು. ಅರೆ ಬೇರೆ ಬೇರೆ ಕಾರಣ. ಒಂದು ಸಣ್ಣ ಉದಾಹರಣೆ, ಜೆನ್ನಿಬಾಯಿ ಅಂತ ಹೇಳಿದ್ರು, ಅವರ ಗಂಡ ಬಹಳ ಹಿಂದಿನ ಕಾಲದವರು, ಅವ್ರಿಗೆ ಸಿಗುವ ಪೆನ್ಷನ್ ಬರೀ 13,000. ಇವತ್ತು ಪೆನ್ಷನ್ ಅಲ್ಲಿ ಜಾಸ್ತಿ ಆಗಿರಬಹುದು. ಯಾವುದೋ ಒಂದು ದುರ್ಘಟನೆಯಲ್ಲಿ ಅವರ ಮನೆಯವರು ಸೈನಿಕ ಅವರು ತೀರ್ಕೊಂಡ್ರು. ಇವರು ಸಾಮಾಜಿಕ ಸೇವೆಯಲ್ಲಿ ಇದ್ದವರು. ತೀರಿಕೊಂಡು 6 ತಿಂಗಳ ಒಳಗಡೆ ಇನ್ನೊಬ್ಬ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ. ಮತ್ತೊಬ್ಬ ಮಗ ಇದ್ದವನು ಈ 2 ಘಟನೆಯಿಂದ ಮಾನಸಿಕವಾಗಿ ಕುಗ್ಗಿ ಹೋದ. ಒಳ್ಳೆಯ ವಿದ್ಯಾರ್ಥಿ, ಮಾನಸಿಕವಾಗಿ ಕುಗ್ಗಿ ಹೋದ. ಮನೆಗೆ ಆಧಾರವೇ ಇಲ್ಲ. ಬರುವ 13,000ದಲ್ಲಿ ತಿಂಗಳಿಗೆ 7,000 ರೂಪಾಯಿ ಏನೋ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ತೆಗೆದಿಡಬೇಕು. ಇರ್ಲಿಕ್ಕೆ ಸ್ವಂತ ಮನೆ ಇಲ್ಲ. ಈ ಸ್ಥಿತಿಗಳು ಬಂದಾಗ ಇಂಥ ಸೈನಿಕ ಕುಟುಂಬಗಳಿಗೆ ಏನ್ ಮಾಡಬೇಕು? ಮತ್ತೆ ಸೈನಿಕ ಕುಟುಂಬಗಳು ಯಾವತ್ತೂ ಸ್ವಾಭಿಮಾನಿಯವರು, ನಿಜ ನಿಜ, ಯಾವತ್ತೂ ಬಾಯಿ ಬಿಟ್ಟು ಇನ್ನೊಬ್ಬರ ಹತ್ರ ಕೇಳುವವರಲ್ಲ. ಇಂಥ ಕುಟುಂಬಗಳ ಜೊತೆ ನಿಲ್ಲಬೇಕು ಅಂತ ಯೋಚನೆ ಮಾಡಿಕೊಂಡು ಇವತ್ತು ನಾವು ಹೊರಟಿರೋದು. ಒಂದು ಕಡೆ ಮಕ್ಕಳಿಗೋಸ್ಕರ, ಮಕ್ಕಳಲ್ಲಿ ದೇಶದ ಬಗ್ಗೆ ಅಭಿಮಾನವನ್ನು ಮೂಡಿಸಬೇಕು ಅಂತ ಹೇಳಿಕೊಂಡು ಈ ವರ್ಷ ಬಾಂಗ್ಲಾ ವಿಜಯದಿದ್ರಲ್ಲಿ ಮಂಗಳೂರಲ್ಲಿ, ಈ ವರ್ಷ ನಾವು ಮಂಗಳೂರಲ್ಲಿ 8 ವರ್ಷ ಸುರತ್ಕಲ್ನಲ್ಲಿ ಇತ್ತು. ಈ ವರ್ಷ ಮಂಗಳೂರಲ್ಲೂ ಕಾರ್ಗಿಲ್ ವಿಜಯ ದಿವಸ ಮಾಡಿದೆವು. ಈ ವರ್ಷ ಮಂಗಳೂರಿನ ಚಟುವಟಿಕೆ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಮಂಗಳೂರಿನ ಹೈಸ್ಕೂಲ್ ಮತ್ತು PU ಕಾಲೇಜುಗಳಲ್ಲಿ 1 ಗಂಟೆ ಸೆಮಿನಾರ್ ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ ಆಗಲೇ ಹೇಳಿದ ಹಾಗೆ ಇವತ್ತು 3 ಸೆಮಿನಾರ್ಗಳು ಆಯ್ತಿದ್ರ ಮಧ್ಯದಲ್ಲಿ. ಈಗ ಪರೀಕ್ಷೆಗಳು ಬಂದಿದೆ. ನಾವು ಡಿಸೆಂಬರ್ ಕೊನೆಯೊಳಗೆ ಅಂತ ಹೇಳಿದ್ವಿ. ಅದೇ ಮತ್ತೊಂದ್ಸರಿ ಎಲ್ಲ ಶಾಲೆಗಳ ಸಂಪರ್ಕ ಮಾಡಿಕೊಂಡು ಜನವರಿ ಕೊನೆಯ ಒಳಗಾದ್ರೂ ಕೂಡ ಎಲ್ಲ ಶಾಲೆಗಳಲ್ಲಿ 1 ಗಂಟೆ ಸೆಮಿನಾರ್ಗಳು ನಿವೃತ್ತ ಸೈನಿಕ ಸಂಘದಲ್ಲಿ ಕರ್ಕೊಂಡು ಬರ್ತೇವೆ. ನಾವು ಅಲ್ಲಿಂದಲೇ ಮಾತನಾಡಿಸ್ತೇವೆ. ಅದ್ರ ಜೊತೆಯಲ್ಲಿ ನಾವು ಒಂದು ಸ್ವಲ್ಪ ಸೈನಿಕ ಸೇರೋ ಬಗ್ಗೆ ಹೇಳ್ತೇವೆ ಅನ್ನುವಂಥದ್ದು. ಇವತ್ತು ಸುರತ್ಕಲ್ ಪರಿಸರದ ಎಲ್ಲಾ ಶಾಲಾ ಕಾಲೇಜುಗಳ ಲೈಬ್ರರಿಯಲ್ಲಿ ಈ ದೇಶದ ಸೈನಿಕ ಸಂಬಂಧಪಟ್ಟ ಕನ್ನಡದಲ್ಲಿರುವ ಪುಸ್ತಕಗಳು ಇವತ್ತು ಆ ಲೈಬ್ರರಿಗೆ ತುಂಬಿದೆ. ಯಾವ ಶಾಲೆ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಆ ಶಾಲೆಗಳಿಗೂ ಉಚಿತವಾಗಿ ಒಂದು ಪುಸ್ತಕವನ್ನು ನಾವು ಕೊಡ್ತೇವೆ, ಒಂದೊಂದು ಸೆಟ್ ಪುಸ್ತಕವನ್ನು ಕೊಡ್ತೇವೆ. ಮಂಗಳೂರಲ್ಲಿ ಇದು ಬಾಂಗ್ಲಾ ಆ ಒಂದು ವಿಮೋಚನೆಯ 13 ದಿವಸಗಳು ಅಂತ ಹೇಳಿಕೊಂಡು ಸುಧೀರ್ ಸಾಗರ್ ಅವರು ವಟಿ ಪ್ರಕಾಶನ ಬರೆದಿರುವಂತಹ 13 ದಿನಗಳು ಬಾಂಗ್ಲಾ ವಿಮೋಚನೆ ಸಂಪೂರ್ಣ ಮಾಹಿತಿ ಇರುವಂತದ್ದು ಚಿತ್ರಣ. ನೀವು ಬಾರ್ಡರ್ ಏನ್ ಸಿನಿಮಾ ನೋಡಿದ್ದೀರಿ, ಆ ಬಾರ್ಡರ್ ಸಿನಿಮಾ 1971ರದ್ದೇ. 71 ಇದ್ದದ್ದು ಲೋಂಗೋವಾಲಾ ಪೋಸ್ಟ್ ಅಲ್ಲಿ ಕೇವಲ 180 ಜನ ಸೈನಿಕರನ್ನು ಹಿಡ್ಕೊಂಡು 3,000 ಒಂದು ದೊಡ್ಡ ಪಡೆಯನ್ನು, ಒಂದು 70 ಟ್ಯಾಂಕ್ ಇತ್ತು, ಅದರಲ್ಲಿ 48 ಟ್ಯಾಂಕ್ T-20 ಟ್ಯಾಂಕ್ಗಳಿತ್ತು. ಕೇವಲ ನಮ್ಮ ಸೈನಿಕರು ಬರೀ 2 ಸೈನಿಕರನ್ನು ಕಳ್ಕೊಂಡು ಮತ್ತೆ ಒಂದು ಮೊಬೈಲ್, ಒಂದು ಜೀಪ್ ಮೇಲೆ ಒಂದು ರಾಕೆಟ್ ಲಾಂಚರ್ ಇಟ್ಕೊಂಡಿದ್ದ, ಒಂದು ಜೀಪ್ ನಮ್ದು ಹಾಳಾಗಿ ನಷ್ಟ ಆಗಿರೋದು, 1-2 ಒಂಟೆ ಸತ್ತಿರೋದು, ಬರೀ 2 ಸೈನಿಕ ಸತ್ತಿ. ಆದ್ರೆ ಕೇವಲ ಅಷ್ಟು ಒಂದು ಬಲಿದಾನ ಮಾಡಿಕೊಂಡು ಇಡೀ ರಾತ್ರಿ ಹಗಲ ತನಕ 3,000 ಸೈನಿಕರಿದ್ದಂತ ಸೇನೆ ನಿಲ್ಲಿಸಿಟ್ಟಂತ ಬಹಳ ದೊಡ್ಡ ಹೋರಾಟದ ಯುದ್ಧ. ಅಷ್ಟು ದೊಡ್ಡ ಹೋರಾಟ ಮಾಡಿದ ಇತಿಹಾಸ ಕೂಡ 71 ಇದ್ದ ಅಷ್ಟು ವೀರಾವೇಶದ ಹೋರಾಟ ಇದ್ದದ್ದು. ಅವರಿಗೆ ಮಹಾವೀರ ಚಕ್ರ ಸಿಕ್ಕಿದೆ ಆ ಕುಲ್ದೀಪ್ ಸಿಂಗ್ ಚಾಂದ್ಪುರಿ ಅವರಿಗೆ ಅಂತ ಎಲ್ಲ ಕಥೆಗಳನ್ನು ಒಳಗೊಂಡಂತಹ ಪುಸ್ತಕ ಇರುವಂತದ್ದು. ಇದು 21 ಪರಮವೀರರು, ಇನ್ನೊಂದು ಪುಸ್ತಕ ಪರಮವೀರರು, ಪರಮವೀರ ಚಕ್ರ ಪಡೆದಂತಹ ವೀರರ ಬಗ್ಗೆ ಇರುವಂತಹ ಪುಸ್ತಕ. ಇವತ್ತು ಅದರ ಜೊತೆಯಲ್ಲಿ ಎಲ್ಲ ಆ ಒಂದು ಪುಸ್ತಕಗಳು ಎಲ್ಲಿ ಇವತ್ತು ಮಂಗಳೂರಲ್ಲಿ ಕೂಡ ಎಲ್ಲ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ನಮ್ಮ ಕಡೆಯಿಂದ ಕೊಡಬೇಕು ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಈ ವರ್ಷ ಬಜೆಟ್ ನ ಲೆಕ್ಕಾಚಾರ ಆಗಬೇಕು. ಮೊನ್ನೆ ಕಾರ್ಯಕ್ರಮಗಳದ್ದು ಖಂಡಿತ ಒಂದಷ್ಟು ಉಳಿತದೆ ಅನ್ನುವಂತಹ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಯಾವತ್ತು ನಾವು ದೇಶಭಕ್ತಿಯ ಕೆಲಸ ಆಗಿರೋದ್ರಿಂದ, ಆ ದೇವರ ಮೇಲೆ ನಂಬಿಕೆ ಇಟ್ಟು ಇಳಿದಿರೋದ್ರಿಂದ ಯಾವತ್ತು ಸಮಾಜ ನಮ್ಮನ್ನು ಕೈ ಬಿಟ್ಟಿಲ್ಲ. ಕೈ ಬಿಟ್ಟು ನಾವು ನಮ್ಗೊಂದಷ್ಟು ಬದ್ಧತೆಗಳನ್ನ ಹಾಕೊಂಡಿದ್ದೀವಿ. ನಾವು ಸಮಾಜದಲ್ಲಿ ಕೇಳಬೇಕಿದ್ರೆ ನಾವು ಅದಕ್ಕೆ ಅರ್ಹರಾಗಿರಬೇಕು, ನಾವು ನಮ್ಮ ಕೊಡುಗೆಯನ್ನು ಮೊದಲು ಹಾಕಬೇಕು. ಆ ಬದ್ಧತೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಭಗವಂತ ನಡೆಸ್ತಾ ಇದ್ದಾನೆ. ಈ ವರ್ಷ ಒಂದಷ್ಟು ಸಂತೋಷ ಆಗ್ತದೆ. ಮೊನ್ನೆ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಕೂಡ ಬಹಳಷ್ಟು ಖುಷಿಯನ್ನು ಕೊಟ್ಟಂತ ಕಾರ್ಯಕ್ರಮ. ಅಷ್ಟು ಜನ ಆ ಸಮಯದ 75 ವರ್ಷ ಮೇಲ್ಪಟ್ಟಂತಹ 87 ವರ್ಷದ 90 ವರ್ಷದ ಹಿರಿಯರನ್ನ ವೇದಿಕೆ ಕೂರಿಸಿಕೊಂಡು ಅವರೆಲ್ಲರೂ ಒಂದು ಕಡೆ ಬಂದಂತಹ ಅವರ ಕಣ್ಣಲ್ಲಿ ಕಂಡಂತಹ ಆನಂದ, ಸಂತೋಷ, ಖುಷಿ ಅದು ನೋಡಿದಾಗ ನಮ್ಗೆ ಅದನ್ನ ನಮ್ ಕೂಡ ಒಂದಷ್ಟು ನಮ್ ಜೀವನ ಸಾರ್ಥಕ ಆಯ್ತು ಅಂತ ಅನಿಸ್ತು. ನಮ್ ಕೂಡ ಮೊನ್ನೆ ಏನೇನೋ ಕೆಲಸವನ್ನು ಬೇರೆ ಏನೇನೋ ಮಾಡ್ತೀವಿ, ಯಾವ್ಯಾವ್ದೋ ಕಾರ್ಯಕ್ರಮವನ್ನು ಮಾಡ್ತೀವಿ.
ಅರೆ ಇವತ್ತು ಯಾವಾಗ ನಾವಿದನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ, ಇವತ್ತು ಸಮಾಜ ಸೈನಿಕರನ್ನು ಗುರುತಿಸುವಂತ ಕೆಲಸಗಳನ್ನು ಒಂದಷ್ಟು ಪ್ರಾರಂಭ ಮಾಡಿಕೊಂಡು ಬಂದಿದೆ. ಒಂದಷ್ಟು ಈ ಸರಿ ಶ್ರದ್ಧಾಂಜಲಿ ಬಹಳಷ್ಟು ಕಡೆಗಳಲ್ಲಿ ಆಯ್ತು. ಅಂತ ಹಿರಿಯರನ್ನು ಅವರನ್ನು ತೋರಿಸುವಂತದ್ದು. ಅವರು MS ಖೈರಾ ಅವರು ಹೌದು, ಅವರು ಸೇನಾ ಮೆಡಲ್ ಪುರಸ್ಕೃತರು, 75 ಇದ್ದವರು, 84 ವರ್ಷದ ಹಿರಿಯರವರು ಇರುವಂತದ್ದು. ಇಂತಹ ಹಿರಿಯರುಗಳೆಲ್ಲ ಪಾಪ ಅವರ ಅಮ್ಮ 87 ವರ್ಷದ, ನಾನು ಆಗ್ಲೇ ಹೇಳಂತ ಕ್ಯಾಪ್ಟನ್ ವಸಂತಿ ರೆಬೆಲ್ಲೋ ಅವರು, ಫ್ರಾನ್ಸಿಸ್ ರೆಬೆಲ್ಲೋ ಅವರು, ಇಂಥ ಹಿರಿಯರನ್ನು, ಅಂಥ ಸೈನಿಕರೊಬ್ರು ಪತ್ನಿಯವರು, ಇಂತಹ ಹಿರಿಯರನ್ನು ನಾವು ಇನ್ನು ಮುಂದೆ ನಾವು ಅವರೆಲ್ಲರನ್ನು ಒಟ್ಟು ಸೇರಿಸ್ಕೊಂಡು ಕಾಣ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸೇರಿಸುವಂತ ಅವಕಾಶ ಬಹುಶಃ ನಮ್ಗೆ ಸಿಗೋದು ಕಷ್ಟ. ಸುರತ್ಕಲ್ನವರೇ ಇಂಥವ್ರು ನಮ್ ಜೊತೆ ಇದ್ದಾರೆ, ಅದೇ ನಮ್ದು ಪುಣ್ಯ, ಅವ್ರನ್ನ ನೋಡುವಂತ ಒಂದು ಪುಣ್ಯ ಭಾಗ್ಯ ಅಂತ ಹೇಳಿ ತಿಳ್ಕೊಂಡೆ ನಾವು ಮೊನ್ನೆ ದಿವಸ ಇಂಥದ್ದು. ಹಾಗಾಗಿ ಅವ್ರ ಮಧ್ಯದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದು ನಮಗೂ ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ಇಲ್ಲ, ನಮ್ದು ಒಂದು ಪ್ರತಿ ಕಾರ್ಯಕ್ರಮ ನಿನ್ನೆ ಕೂಡ ಬ್ರಿಗೇಡಿಯರ್ ರೈ ಅವರು ಒಂದು ಮಾತನ್ನು ಹೇಳಿ, ಸೈನ್ಯದಲ್ಲಿ ಕಲಿಸುವಂತದ್ದು. ಮೊದಲು ನಿನ್ನ ಜೀವನದಲ್ಲಿ ನಿನ್ನ ದೇಶಕ್ಕೋಸ್ಕರ ನಿನ್ನ ಜವಾಬ್ದಾರಿ, ದೇಶಕ್ಕೋಸ್ಕರ ಕರ್ತವ್ಯ, ಅವ್ರ ನಿನ್ನ ಜೊತೆ ಫಸ್ಟ್. ಎರಡನೇದ್ದು ಯಾರು ನಿನ್ನ ಒಟ್ಟಿಗಿದ್ದಾರೆ ಸೈನಿಕ, ಅವರ ಸೇಫ್ಟಿ. ಮೊದಲು ದೇಶದ ರಕ್ಷಣೆ, ಅದು ಫಸ್ಟ್. ಎರಡನೇದು ಯಾವ ಸೈನಿಕರು ನಿನ್ನ ಜೊತೆಯಲ್ಲಿದ್ದಾರೆ ಅವರ ಸೇಫ್ಟಿ, ಅದು ನಿನ್ನ ಎರಡನೇ ಕರ್ತವ್ಯ. ಸ್ವಂತ ಕರ್ತವ್ಯ ನಿಂದು ಮೂರನೇ ಭಾಗದಲ್ಲಿ ಬರುವಂತದ್ದು ಅಂತ ಹೇಳಿಕೊಂಡು ಈ ಭಾವನೆ ಇಟ್ಕೊಂಡು ಮಾಡುವಂಥದ್ದು. ನಾನು ಬ್ರಿಗೇಡಿಯರ್ ರೈ ಅವರ ಬಗ್ಗೆ ಶ್ರೀಕಾಂತ್ ಹೇಳ್ತೀರಾ? ಶ್ರೀಕಾಂತ್ ಹೇಳಿ ಅವರು, ಯಾಕಂತ ಹೇಳಿ ಒಬ್ಬ ಸೈನಿಕರೇ ಹೇಳಬೇಕು. ನಮ್ಮ ಜಿಲ್ಲೆಯ ಒಬ್ರು ಅಮೂಲ್ಯ ರತ್ನ. ಒಂದೇ ಮಾತು ಹೇಳೋದು ನಾನು, ರಮೇಶ್ ಕಾರ್ಣಿಕ್ರವರು ನಮ್ಮ ಏರ್ ಫೋರ್ಸ್ ನ 3ನೇ ಅತ್ಯುನ್ನತ ಹುದ್ದೆಯನ್ನು ಪಡೆದಂಥವ್ರು, ಏರ್ ವೈಸ್ ಮಾರ್ಷಲ್. 36 ವರ್ಷ ಸೈನ್ಯ ಇದರಲ್ಲಿ ಸೇವೆ ಸಲ್ಲಿಸಿದವರು. ಅವರು ಬ್ರಿಗೇಡಿಯರ್ ಐಎನ್ ರೈ ಅವರಿದ್ದರಿಂದ ಒಂದೇ ಮಾತು ಹೇಳಿದ್ರು, ನಮ್ಮ ಜಿಲ್ಲೆಯ ನಿಜವಾದ ಸೈನಿಕ 200% ಸೈನಿಕ ಅಂತ ಹೇಳ್ತಾರೆ, ಅದು ಬ್ರಿಗೇಡಿಯರ್ ಐಎನ್ ರೈ ಅಂತ ಹೇಳಿದ್ರು. ಅವ್ರು ಯಾರು ಏನು ಅಂತ ಹೇಳಿ ಶ್ರೀಕಾಂತ್ ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತದ್ದು. ಅಂಥವರನ್ನೆಲ್ಲ ಸೇರಿಸ್ಕೊಂಡು ಮಾಡುವಂತ ನಮ್ಮ ಭಾಗ್ಯದ ಪುಣ್ಯ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಇವರ ಬಗ್ಗೆ ಸಮಾಜಕ್ಕೆ ಇನ್ನಷ್ಟು ಗೊತ್ತಾಗಬೇಕು, ಸಮಾಜ ಮುಂದಗಡೆ ಬರಬೇಕು, ಅವರನ್ನು ಗೌರವಿಸುವಂಥದ್ದು, ಗುರುತಿಸುವಂಥದ್ದು. ಗೌರವ ಅವರಿಗೋಸ್ಕರ ಅಲ್ಲ, ನಮಗೋಸ್ಕರ. ಆ ಕೃತಜ್ಞತೆಯಿಂದ ಅವರನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅನೇಕ ಕರೆಗಳು ಬರ್ತಾ ಇದೆ, ಅದೇ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ಧನ್ಯವಾದಗಳು ಕರೆ ಮಾಡಿದಂತಹ ವೀಕ್ಷಕರಿಗೆ, ಜೊತೆಗೆ ಕಾರ್ಯಕ್ರಮ ನೋಡುವಂತಹ ವೀಕ್ಷಕರಿಗೆ. ಕೊನೆಯದಾಗಿ ಸರ್, ಕೊನೆಯದಾಗಿ ನಮ್ಮ ಜನತೆಗೆ ತಮ್ಮ ಒಂದು ಸಂದೇಶ ಸರ್, ಕೊನೆಯದಾಗಿ ಸೈನಿಕರ ಐಎನ್ ರೈ ಅವರ ಬಗ್ಗೆ ಒಂದೆರಡು ಮಾತು, ಸಮಯ ಮೀರಿರ್ಬೋದು. ಅದೇನು ಅಂತ ಹೇಳಿದ್ರೆ, ಅವರೊಬ್ಬ ಎಂತ ಯೋಧ ಅಂತ ಅಂದ್ರೆ, ಅವರು ಸೈನ್ಯದಲ್ಲಿ ಅಷ್ಟು ವೀರಾವೇಶದಿಂದ ಹೋರಾಡಿದವರು. ಆ ಸೈನ್ಯದಲ್ಲಿ ಆನಂತರ ಅವರ ಸ್ವಲ್ಪ ಈ ಸೈನ್ಯದ ಸೇವೆಯ ಕಾರಣದಿಂದಾಗಿ ಅವರ ಆರೋಗ್ಯ ಹದಗೆಟ್ಟಿದ್ರು ಸಹ ಅವರಿಗೆ ಮೆಡಿಕಲ್ ಆಗಿ ಇನ್ನೊಂದು ಆಕ್ಷನ್ಗೆ ಅವರು ಹೋಗಬಾರ್ದು ಅನ್ನುವ ಒಂದು ಸಲಹೆ ಇತ್ತು. ಅದನ್ನು ಸಹ ಮೀರಿ ಅವರು ಮತ್ತೆ IPKF ಆಪರೇಷನ್ಗೆ ಶ್ರೀಲಂಕಾಕ್ಕೆ ಹೋದಂತ ಒಬ್ಬ ಯೋಧ. ಇವರು 71ನೇ ಯುದ್ಧದಲ್ಲಿ ಸಹ ಅವರು ಹೇಳಿದ ಹಾಗೆ ಅವರ ಜೊತೆಯಲ್ಲಿದ್ದಂತ ಒಬ್ಬ 6 ತಿಂಗಳು ಕಿರಿಯ ಒಬ್ಬ ಅಧಿಕಾರಿ, ಇನ್ನೊಬ್ಬ 6 ತಿಂಗಳ ಹಿರಿಯ ಅಧಿಕಾರಿ, ಅವರನ್ನು ಕಳ್ಕೊಂಡಿದ್ರು ಸಹ ತನ್ನ ಮನೋಸ್ಥೈರ್ಯವನ್ನು ಕಳಕೊಳ್ಳದೆ IPKF ಆಪರೇಷನ್ ಏನಾಗಿತ್ತು ಶ್ರೀಲಂಕಾದಲ್ಲಿ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಇದ್ದ ಆಪರೇಷನ್ ಏನಾಗಿತ್ತು, ಆಗ ಸ್ವಇಚ್ಛೆಯಿಂದ ಅಲ್ಲಿಗೆ ಹೋಗಿ ಆ ಒಂದು ಲ್ಯಾಂಡ್ಮೈನ್ ಬ್ಲಾಸ್ಟಲ್ಲಿ ಅವರು ಪ್ರವೇಶ ಏನು ಟ್ರಾವೆಲ್ ಮಾಡ್ತಾ ಇದ್ದಂಥ ಒಂದು ವಾಹನ ಏನಿದೆ ಅದು ಸುಮಾರು ಒಂದು 10 ಅಡಿ ಎತ್ತರಕ್ಕೆ ಹಾರಿತ್ತಂತೆ. ಆ ಬ್ಲಾಸ್ಟ್ ಅಲ್ಲಿ ಅವರು ಉಳಿದು ಬರ್ತಾರಂತೆ. ಅವರ ಜೊತೆಯಲ್ಲಿ ಇದ್ದವರ ಹತ್ರ ನಾವು ಮಾತಾಡಿಸಿದ್ರೆ ಈಗ ಅವ್ರು ಏನ್ ಹೇಳ್ತಾರೆ, ಅವರು ಬದುಕಿ ಉಳಿದು ಬರ್ತಾರೆ ಅಂತ ನಾವು ನಂಬಲೇ ಇಲ್ಲ. ಆದ್ರೆ ಒಂದು ಸುಮಾರು ಒಂದು 4-5 ವರ್ಷದ ನಂತರ ಅವರನ್ನು ನೋಡಿ ನಮ್ಗೆ ಆಶ್ಚರ್ಯವಾಗಿದೆ ಅಂತ. ಒಂದು ಸೈಡ್ ಪ್ಲಾಸ್ಟಿಕ್ ಸರ್ಜರಿಯಿಂದ ಅವರ ಮುಖಕ್ಕೆ ರೀಸ್ಟ್ರಕ್ಚರ್ ಮಾಡಲಾಗಿದೆ. ಅವರೇ ತಮಾಷೆಗೆ ಹೇಳ್ತಾರೆ, ಅವತ್ತು ನೋಡಿದ್ರೆ ನಾನು ಈ ತರ ನಿಮಗೆ ಮತ್ತೆ ಕಾಣಿಸ್ಕೊಳ್ತೇನೆ ಅಂತ ನೀವು ಯಾರು ಯೋಚಿಸಿರ್ಲಿಕ್ಕಿಲ್ಲ ಅಂತ. ಇಂಥ ಒಬ್ಬ ಹೆಮ್ಮೆಯ ಯೋಧ ಅವರು ಇವತ್ತು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಹುದ್ದೆಯನ್ನು ಅವರು ಆಶಿಸುವುದೇ ಇಲ್ಲ. ಇನ್ನೊಬ್ಬರನ್ನ ಲೀಡರ್ಶಿಪ್ ನೀವು ತಗೊಳ್ಳಿ, ನೀವು ಈ ಸರಿಯಾದ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ, ಆ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಅವರು ಹೇಳ್ತಾರೆ ವಿನಃ ತನಗಾಗಿ ಅವರು ಇನ್ನೇನು ಹೇಳುವುದಿಲ್ಲ. ಮತ್ತೆ ನಾನು ನನ್ನ ಸಾರ್ವಜನಿಕರಿಗೆ, ನಮ್ಮ ವೀಕ್ಷಕರಿಗೆ ಹೇಳಬೇಕಾದ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಿ. ಇದು ದೇಶ ಕಟ್ಟುವ ನಿಟ್ಟಿನಲ್ಲಿ ಬಹು ಪ್ರಮುಖವಾದಂಥದ್ದು. ಈ ಸಂಸ್ಕೃತಿ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಿ, ಆಯಾ ಊರಿನ ಪ್ರಧಾನ ಭಾಷೆಯನ್ನು ನೀವು ಉಳಿಸಿಕೊಳ್ಳಿ. ಅದು ಇಲ್ಲದೆ ಸಂಸ್ಕೃತಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿದೆ ಅಂತ ಹೇಳಿದ್ರೆ, ಈ ಸಂಸ್ಕೃತಿಯ ಮೇಲೆ ಸವಾರಿ ಮಾಡಲಿಕ್ಕೆ ಹೋಗಿ
ಪಾಕಿಸ್ತಾನದ ಆಡಳಿತ ಏನಿತ್ತು, ಬಾಂಗ್ಲಾದೇಶದಲ್ಲಿ ಆಗಿನ ಪಶ್ಚಿಮ ಪೂರ್ವ ಬಂಗಾಳ ಅಂತ ಏನಿತ್ತು ಆ ಜಾಗ ಅಲ್ಲಿ ಮಾತಾಡ್ತಿದ್ದು ಬೆಂಗಾಲಿ. ಅವರ ಮೇಲೆ ಉರ್ದು ಹೇರುವಂತ ಪ್ರಯತ್ನವನ್ನು ಮಾಡಿದ್ರು, ಅವರ ಸಂಸ್ಕೃತಿ ನಾಶ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆಗ ಜನ ಅವರ ಮೇಲೆ ಅತ್ಯಾಚಾರ ಅನಾಚಾರಗಳನ್ನು ಮಾಡಿದ್ರು. ನಾನು ಅಂಕಿಅಂಶ ಹೇಳ್ತೇನೆ, 2 ವಿಷಯ ಹೇಳ್ತೇನೆ. ಒಂದು ವಿಷಯ ಹೇಳ್ತೇನೆ, ಏನಂತ ಹೇಳಿದ್ರೆ ಸುಮಾರು 4 ಲಕ್ಷ ಬೆಂಗಾಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿತ್ತು. ಅದನ್ನ ಲೀಡ್ ಮಾಡಿದ್ಯಾರು ಅಂತ ಹೇಳಿದ್ರೆ ಒಬ್ಬ ಜನರಲ್ ಟೀಕಾ ಖಾನ್ ಅನ್ನೋನಿಗೆ, ಬುಚ್ಚರ್ ಆಫ್ ಬಲೂಚಿಸ್ತಾನ್, ಇವತ್ತು ನಮ್ಮ ಕರ್ನಲ್ ಭಂಡಾರಿ ಅವರು ಹೇಳಿದ್ರು ಬುಚ್ಚರ್ ಆಫ್ ಬಲೂಚಿಸ್ತಾನ್ ಅನ್ನೋ ಒಂದು ಖ್ಯಾತಿ ಇತ್ತು. ಆಮೇಲೆ ಅವರು ಬುಚ್ಚರ್ ಆಫ್ ಬಾಂಗ್ಲಾದೇಶ್ ಅಂತ ಖ್ಯಾತಿಯನ್ನು ಪಡೆದ್ರು, ಆ ಒಂದು ಕುಖ್ಯಾತಿಯನ್ನು ಪಡೆದ್ರು. ಇಂಥ ಅತ್ಯಾಚಾರ ಮಾಡ್ಲಿಕ್ಕೆ ಹೋಗಿ, ಅವರ ಸಂಸ್ಕೃತಿ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ದೇಶ 2 ತುಂಡಾಯಿತು. ಆದ್ರಿಂದ ನಮ್ಮ ದೇಶದಲ್ಲಿರುವ ಜನರು ಸಹ ನಾವು ಇನ್ನೊಬ್ಬರ ಇವತ್ತು ಪಕ್ಕದಲ್ಲಿ ಮಲಯಾಳಿಗಳಿದ್ದಾರೆ, ಆ ಕಡೆ ತಮಿಳರಿದ್ದಾರೆ, ಈ ಕಡೆ ಕನ್ನಡಿಗರಿದ್ದಾರೆ, ನಮ್ಮಲ್ಲಿ ತುಳುವರಿದ್ದಾರೆ, ಇವರೆಲ್ಲರದ್ದು ಅವರವರ ಸಂಸ್ಕೃತಿಯನ್ನು ನಾವು ಗೌರವಿಸುವಂಥ ಕೆಲಸವನ್ನು ಮಾಡೋಣ. ಇವೆಲ್ಲ ಸಂಸ್ಕೃತಿಗಳು ಸೇರಿದರೆ ಮಾತ್ರ ನಮ್ಮ ದೇಶ ಈ ಒಂದು ವೈವಿಧ್ಯತೆಯಲ್ಲಿ ಒಗ್ಗಟ್ಟನ್ನು ಕಂಡುಕೊಂಡು ಈ ವೈವಿಧ್ಯತೆ ದೇಶವನ್ನು ಬಲಿಷ್ಠವನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಆಗುವ ರೀತಿಯಲ್ಲಿ ನಾವು ವ್ಯವಹರಿಸಬೇಕು. ಇದನ್ನು ಮಾಡಿ ದೇಶ ಪ್ರೇಮವನ್ನು ಮೆರೆಯೋಣ ಅಂತ ಹೇಳ್ತಾ ಎಲ್ರಿಗೂ ನಾನು ಮತ್ತೊಮ್ಮೆ ಸ್ವರ್ಣಿಮ್ ವಿಜಯ ದಿವಸದ ಶುಭಾಶಯಗಳನ್ನು ಹೇಳ್ತಾ, ಇಂಥ ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ, ಅದಕ್ಕೆ ಪೂರಕವಾಗಿ ದೇಶಭಕ್ತಿ ಅಂತ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮ್ಮ ಶ್ರಮ ಪಡುತ್ತಿರುವಂಥ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿದ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಕೊನೆಯದಾಗಿ ಸರ್ ಏನಾದರೂ ಹೇಳಲಿಕ್ಕಿದ್ರೆ ಕೊನೆಯದಾಗಿ. ಬ್ರಿಗೇಡಿಯರ್ ರೈ ಅವರು ಅಷ್ಟು ಮಾತ್ರ ಅಲ್ಲ, ಇವತ್ತಾವ್ದು ನಾವು ಪತ್ರಿಕೆಯಲ್ಲಿ ಆಗಾಗ ಓದ್ತಾ ಇರ್ತೀವಿ, ಚೀನಾ ಜೊತೆ ನಮ್ಮ ಸೈನ್ಯದ ಹಿರಿಯರು ಹೋದ್ರು ಅಂತ ಹೇಳಿ. 6 ಸರಿ ನಮ್ಮ ಸೈನ್ಯದ ಡೆಲಿಗೇಷನ್ ಅನ್ನು ಚೀನಾ ಪ್ರಮುಖರ ಜೊತೆ ಮುಂದೆ ನಿಂತುಕೊಂಡು ನಡೆಸಿದಂಥವರು ಬ್ರಿಗೇಡಿಯರ್ ಅಯ್ಯನ್ ರೈ ಅವರು. ಸಿಕ್ಕಿಂ ಗಡಿಯಲ್ಲಿ 3 ವರ್ಷದ ಪ್ರಮುಖರಾಗಿದ್ರು. ನಾಗಾ ಉಗ್ರವಾದವನ್ನು ಹತ್ತಿಕ್ಕೊಳ್ಳಿ ಪ್ರಮುಖ ಪಾತ್ರ ಇತ್ತು. ಮುಫ್ತಿ ಮೊಹಮ್ಮದ್ ಸಯೀದ್ರ ಮಗಳ ಅಪಹರಣ ಆದಾಗ ಅದರ ವಿರುದ್ಧ ಹೋರಾಟದಲ್ಲಿ ಉಗ್ರವಾದವನ್ನು ಸದೆ ಬಡಿದ್ರಲ್ಲಿಗೂ ಬಹಳ ದೊಡ್ಡ ಪಾತ್ರ ಇತ್ತು. ಬಹಳ ದೊಡ್ಡ ಹಿರಿಯ ಅಧಿಕಾರಿ ಸೈನಿಕ ಸಲ್ಲಿಸು ಇಂಥವ್ರು ತುಂಬಾ ಜನ ಇದ್ದಾರೆ. ನಮಗೋಸ್ಕರ ಬದುಕಿದವರು, ನಮಗೋಸ್ಕರ ಜೀವನದ ಯೌವನವನ್ನು ಕೊಟ್ಟವರು. ಒಂದು ಮಾತಿದೆ, ನಾವು ಅದನ್ನು ಯಾವತ್ತೂ ಕಾರ್ಯಕ್ರಮಗಳಲ್ಲಿ ಹಾಕ್ತೇವೆ. ನೋ ಫಾದರ್, ನೋ ಮದರ್ ಟು ಸಿ ದೆಮ್ ಡೈ, ನೋ ಬ್ರದರ್, ನೋ ಸಿಸ್ಟರ್ ಟು ಸೇ ದೆಮ್ ಗುಡ್ ಬೈ, ನೋ ಇದು ಪ್ರೀತಿ ಪಾತ್ರರು ಇವರು ಅವರಿಗೆ ಕೈ ಹೊಡೆಯೋಕ್ಕಿಲ್ಲ. ಆದರೆ ಒಂದು ಚಿಂತನೆ, ಮೇಲಿನ ಸ್ವರ್ಗದಲ್ಲಿ ಅವರನ್ನು, ಮೇಲಿನ ಲೋಕದಲ್ಲಿ ಅವ್ರ ಜೊತೆ ಒಳ್ಳೆದರಲ್ಲಿ ಇರ್ತೇವೆ ಅಂತ ಹೇಳಿಕೊಂಡು ಆ ಪರಿಸ್ಥಿತಿಯಲ್ಲಿ ಬದುಕಿಕೊಂಡು ನಮಗೋಸ್ಕರ ಅವರು ಜೀವನವನ್ನು ಕೊಡ್ತಾರೆ. ಅವರಿಂದಾಗಿ ನಾವು ಬದುಕಿದ್ದೇವೆ. ಕನಿಷ್ಠ ಆ ಒಂದು ಕೃತಜ್ಞತೆಯನ್ನ ಆ ಸೈನಿಕರ ಬಗ್ಗೆ ನಾವು ಇಟ್ಕೊಳ್ಳೋಣ. ಅವರಿಗೆ ಗೌರವ ಕೊಡುವುದನ್ನು ಕಲಿಯೋಣ. ಅವರನ್ನು ಗುರುತಿಸುವುದನ್ನು, ಫಸ್ಟ್ ಆಫ್ ಆಲ್ ಅವರಿಗೆ ಗುರುತಿಸೋದನ್ನು ಕಲಿಯೋಣ. ನಮ್ಮ ಜಿಲ್ಲೆಯಲ್ಲಿ ಎಂಥಂತಹ ಹೋರಾಟಗಾರರು, ಎಂಥಂತಹ ವೀರರು ಇದ್ರು, ಅವರನ್ನು ಗುರುತಿಸುವಂಥದ್ದು, ಗೌರವಿಸುವಂಥದ್ದು ಕಲಿಯೋಣ. ಅದೇ ನಾವು ಅವರಿಗೆ ಮಾಡಬಹುದಾದಂಥ ಒಂದಿದ್ದು. ನಾವು ಆ ದೇಶಭಕ್ತಿಯನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಫಸ್ಟ್ ಆ ಸೈನಿಕರಿಗೋಸ್ಕರ, ದೇಶವನ್ನು ಕಾಯೋದಕ್ಕೋಸ್ಕರ, ದೇಶದ ಹಿತರಕ್ಷಣೆಗೋಸ್ಕರ, ನಮ್ಮ ಜೊತೆಯಲ್ಲಿದ್ದ ರಕ್ಷಣೆಗೋಸ್ಕರ, ಆಮೇಲೆ ನಮ್ಮ ಸ್ವಂತ ರಕ್ಷಣೆಗೋಸ್ಕರ ಅಂತ ಯೋಚನೆ ಮಾಡಿಕೊಂಡು ಬಂದಾಗ ಈ ದೇಶ ಕೂಡ ಯಾವತ್ತೂ ಶಾಂತಿಪೂರ್ಣ ಆಗ್ತದೆ. ಬಾಂಗ್ಲಾ ಸ್ವರ್ಣಿಮ್ ವಿಜಯ ದಿವಸ ನಮ್ಗೆ ಆ ದೃಷ್ಟಿಯಿಂದ ಮತ್ತೊಮ್ಮೆ ಸೈನ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ, ನಾವು ಆ ಸೈನ್ಯವನ್ನು ಗೌರವ ಸೈನ್ಯಕ್ಕೆ ಸೇರುವಂಥ ಒಂದು ಮತ್ತೆ ಇಲ್ಲಿ ಪರಿಪಾಠ ಶುರು ಮಾಡಲಿಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಡ್ಲಿ ಅಂತ ಆಶಿಸ್ತಾ, ನಮಗೂ ಕೂಡ ಇನ್ನಷ್ಟು ವರ್ಷ ಈ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಆ ಭಗವಂತ, ಆ ಭಾರತ ಮಾತೆ ಅಂತೇಳಿ ಕೇಳಿಕೊಂಡು ಇದರ ಮುಖಾಂತರ ಈ ಕಾರ್ಯಕ್ರಮ ಮಾಡಿದ ತಮಗೂ, ಇಷ್ಟು ವರ್ಷ ನಮ್ಮನ್ನು ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಿಮ್ಮ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಧನ್ಯವಾದ. ಮತ್ತೊಮ್ಮೆ ಬಾಂಗ್ಲಾ ಸ್ವರ್ಣಿಮ್ ವಿಜಯ ದಿವಸದ ಶುಭಾಶಯಗಳು. ನಮ್ಮ ಸಂಭ್ರಮ, ನಮ್ಮ ಹೆಮ್ಮೆ. ಸಾಗರೋಪಾದಿಯಲ್ಲಿ ರಕ್ತವನ್ನ ಬಸಿದು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಯೋಧರು, ಜೊತೆಗೆ ಬಾಂಗ್ಲಾದೇಶಕ್ಕಾಗಿ, ಸಂಸ್ಕೃತಿಗಾಗಿ, ಅವರ ಭಾಷೆಗಾಗಿ ನಡೆದಿರುವಂತಹ ಯುದ್ಧ. ಈ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ದೇಶಕ್ಕೆ ಅದ್ಭುತವಾಗಿರುವಂತಹ ಗೆಲುವು, ಇಡೀ ವಿಶ್ವ ನೋಡುವಂತಹ ಗೆಲುವು ಸಿಕ್ಕಿರುವಂತದ್ದು. ಜೊತೆಗೆ ನಮ್ಮ ಮಂಗಳೂರಿಗರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯೋಧರ ಕೊಡುಗೆ ಕೂಡ ಅಪಾರವಾಗಿರುವಂತದ್ದು ಈ ಯುದ್ಧದಲ್ಲಿ. ಆದ್ರೆ ಅದೆಷ್ಟು ಜನರು ನಾವು ಸ್ಮರಿಸ್ತೇವೆ ಅಂತ ಗೊತ್ತಿಲ್ಲ. ಆದ್ರೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಈ ಎಲ್ಲಾ ಯೋಧರನ್ನ ಒಟ್ಟು ಸೇರಿಸುವಂತಹ, ಒಂದೇ ವೇದಿಕೆಯಲ್ಲಿ ಒಟ್ಟು ಸೇರಿಸುವಂತಹ, ಅವರಿಗೆ ಸನ್ಮಾನಿಸುವಂತಹ, ಗೌರವಿಸುವಂತಹ ಒಂದು ಪುಣ್ಯದ ಕೆಲಸವನ್ನ ಮಾಡಿದೆ. ನಾನು ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೆ. ಆ ಸಂದರ್ಭ ಅದೆಷ್ಟೋ ಹಿರಿಯರು, ನಮ್ಮ ದೇಶದ ಹೆಮ್ಮೆಯ ಯೋಧರು ಶೌರ್ಯವನ್ನ
ಪ್ರತಿಪಾದಿಸಿದವರು ನಮ್ಮ ಜೊತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರ ಮುಗ್ಧತೆ, ಅವರ ಭಾವನಾತ್ಮಕವಾಗಿರುವಂತಹ ಮಾತುಗಳು ಯಾವತ್ತೂ ಕೂಡ ಈಗಲೂ ಕೂಡ ನನ್ನ ಕಣ್ಣಿಗೆ ಕಟ್ಟಿರುವಂತದ್ದು. ಯಾಕಂದ್ರೆ ಸರ್ ಹೇಳಿದಾಗೆ ಎಲ್ಲವನ್ನ ಮರೆತು ಎಲ್ಲವನ್ನ ಬಿಟ್ಟು ತಮ್ಮ ಸಂಸಾರವನ್ನ ಬಿಟ್ಟು ಆ ಒಂದು ಭಾಗದಲ್ಲಿ ಆ ಕಾಲದಲ್ಲಿ ಅಂತಹ ಶೌರ್ಯವನ್ನ ಪ್ರದರ್ಶನ ಮಾಡಿ ನಮ್ಮ ದೇಶಕ್ಕೆ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಅಂತ ಬಂದಾಗ ನಾವುಗಳು ಎಲ್ಲಿದ್ದೇವೆ ಅಂತ ಬಂದಾಗ ಒಂದು ಪ್ರಶ್ನೆಯನ್ನ ನಾವು ಈ ಸಂದರ್ಭ ಮಾಡ್ಕೊಳ್ಳೇಬೇಕಾಗುತ್ತೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸಂಘಟನೆ ಹೇಳಿದಾಗ ಗೊತ್ತಾಗಿತ್ತು, ನಮ್ಮ ಮಂಗಳೂರಿನಲ್ಲಿ ಇಂತಹ ಯುದ್ಧ ವೀರರು ಇದ್ರು. 1971ರ ಯುದ್ಧದಲ್ಲಿ ಭಾಗವಹಿಸಿದವರು, ಜೊತೆಗೆ ವೀರ್ ಚಕ್ರ ಪಡೆದುಕೊಂಡಿರುವವರು, ನೌಸೇನಾ ಮೆಡಲ್ಗಳನ್ನು ಪಡೆದುಕೊಂಡಿರುವವರು, ಇನ್ನಿತರ ಮೆಡಲ್ಗಳನ್ನು ಪಡೆದುಕೊಂಡಿರುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಇದ್ದಾರೆ ಅಂತ ಬಂದಾಗ ನಮ್ಗೆಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಆದ್ರೆ ನಾವೆಲ್ಲರೂ ಕೂಡ ಇದನ್ನ ಸ್ಮರಿಸಬೇಕು. ಆದ್ರೆ ದುರದೃಷ್ಟ ವಿಧಿ ನಾವು ಸ್ಮರಿಸ್ತಾ ಇಲ್ಲ. ಕೇವಲ ಸೈನಿಕರ ಮಾತುಗಳು, ಭಾಷಣಗಳಿಗೆ ಮಾತ್ರ, ವೇದಿಕೆಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದು ಅಷ್ಟೇ ವಿಪರ್ಯಾಸದ ಸಂಗತಿ. ಅದಕ್ಕೋಸ್ಕರ ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಆಗಿದೆ. ನಮ್ಮ ಜಿಲ್ಲೆಯ ಜನತೆಗೆ ಸಂದೇಶ ಹೋಗಿದೆ ಅನ್ನುವಂಥದ್ದು ನಾವು ಅಂದ್ಕೊಳ್ತೇವೆ. ಮತ್ತೊಮ್ಮೆ ಎಲ್ಲಾ ಯುದ್ಧ ವೀರರಿಗೆ ಅನಂತ ಅನಂತ ನಮನಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ನಮ್ಮ ಜೊತೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಧ್ಯಕ್ಷರು ಸತ್ಯಜಿತ್ ಸುರತ್ಕಲ್ ಅವರು. ಸರ್ ಧನ್ಯವಾದ ಸರ್. ಧನ್ಯವಾದ ಸರ್. ಅದೇ ರೀತಿ ನಮ್ಮ ಜೊತೆ ಸರ್ಜನ್ ಶ್ರೀಕಾಂತ್ ಶೆಟ್ಟಿ ಬಾಳ್ ಅವರು, ಉಪಾಧ್ಯಕ್ಷರು, ಮಾಜಿ ಸೈನಿಕರ ಸಂಘ ಸೌತ್ ಕೇಂದ್ರ. ಧನ್ಯವಾದಗಳು ಸರ್, ಅನಂತ ಧನ್ಯವಾದಗಳು. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.